ನಮ್ಮೊಂದಿಗೆ ಇದ್ದಾರೆ ಸಂಗೀತ ಕ್ಷೇತ್ರದ ಹಿರಿಯ ಗಾಯಕಿ ಹಾಗೂ ಸಂಗೀತ ಸೃಷ್ಟಿ ಮಾಡುವಂತಹ ಸಾಮರ್ಥ್ಯವುಳ್ಳ ಸಂಗೀತವನ್ನು ಸೃಷ್ಟಿ ಮಾಡಿ ತಮ್ಮ ಸಂಗೀತದಿಂದ ಲಕ್ಷೋಪಲಕ್ಷ ರಸಿಕರನ್ನ ಮನರಂಜಿಸಿದ ಹಾಗೂ ಅವರಿಗೆ ಸಂಗೀತದ ವಿದ್ಯೆಯನ್ನು ಧಾರೆಯೆರೆದು ಕೊಟ್ಟ ನಮ್ಮ ಹಿರಿಯ ಗಾಯಕಿಯಾದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರು ಉಭಯಗಾನ ವಿದುಷಿ ಡಾಕ್ಟರ್ ಶ್ಯಾಮಲಾಜಿ ಭಾವೆ ಅವರಿದ್ದಾರೆ. ಅವರು ಸುಮಾರು ತಮ್ಮ 6ನೇ ವಯಸ್ಸಿನಲ್ಲಿ ಸಂಗೀತ ಕಚೇರಿಯನ್ನು ಆರಂಭಿಸಿದರು. 6ನೇ ವಯಸ್ಸಿನಿಂದ ಇವತ್ತವರೆಗೆ ಅಂದ್ರೆ ಸುಮಾರು 69 ವರ್ಷ ಅವರು ಕಚೇರಿ ಗಾಯನವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗೂ ತಮ್ಮ ಹಿರಿಯರು ಸಂಸ್ಥಾಪಿಸಿದ ಸರಸ್ವತಿ ಸಂಗೀತ ವಿದ್ಯಾಲಯ ಬೆಂಗಳೂರು, ಇಲ್ಲಿ ಸಾವಿರಾರು ಶಿಷ್ಯರಿಗೆ ಸಂಗೀತವನ್ನು ಧಾರೆಯೆರೆದು ಕೊಟ್ಟಿದ್ದಾರೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷೆಯಾಗಿ 2 ಬಾರಿ ತಮ್ಮ ಕಾರ್ಯವನ್ನು ನಿರ್ವಹಿಸಿ ಕಲೆಯ ಕ್ಷೇತ್ರಕ್ಕೆ ಅಮೂಲ್ಯ ಕೊಡುಗೆ ಕೊಟ್ಟಿದ್ದಾರೆ. ಇವರ ವಿಶೇಷವಾದ ಕೊಡುಗೆ ಅಂತ ಹೇಳಿದ್ರೆ ದಕ್ಷಿಣ ಭಾರತದ ಸಂಗೀತ, ಕರ್ನಾಟಕ ಸಂಗೀತ ಹಾಗೂ ಉತ್ತರ ಭಾರತದ ಸಂಗೀತ, ಹಿಂದೂಸ್ತಾನಿ ಸಂಗೀತ ಇವೆರಡನ್ನು ಮೇಳೈಸಿ ಇವರು ಒಂದು ಉಭಯಗಾನ ಶೈಲಿಯನ್ನ ಹಾಡ್ತಾರೆ. ಅದಕ್ಕೆ ಅವರು ದಕ್ಷಿಣೋತ್ತರ, ದಕ್ಷಿಣದ ಸಂಗೀತ ಹಾಗೂ ಉತ್ತರ ಸಂಗೀತ ಈ 2 ಸಂಗೀತದ ಸಂಗಮದ ಕಚೇರಿ. ಇದನ್ನ ಸುಮಾರು 3 ಗಂಟೆಗಳ ಕಾಲ ಕಚೇರಿಯಲ್ಲಿ ಬಲಬದಿಯಲ್ಲಿ ಅವರ ಸಂಗೀತ, ಹಿಂದೂಸ್ತಾನಿ ಸಂಗೀತದ ಕಲಾಕಾರರು,
ಎಡಬದಿಯಲ್ಲಿ ಹಿಂದೂ ಕರ್ನಾಟಕ ಸಂಗೀತದ ಪಕ್ಕವಾದ್ಯದವರು, ಈ ತರ ಮಧ್ಯೆ ಇವರು ಒಬ್ಬರೇ, ಅಂದ್ರೆ ಏಕ ಗಾಯಕಿ ಜುಗಲ್ ಬಂದಿ ಅಂತ ಹೇಳ್ತಾರೆ. ಇದನ್ನು ಅವರು ಮಾಡಿ ತುಂಬಾ ಹೆಸರು ಗಳಿಸಿದ್ದಾರೆ. ಇವರ ಸಂಗೀತ ಕ್ಷೇತ್ರಕ್ಕೆ ಇದೊಂದು ಅತ್ಯಮೂಲ್ಯ ಕೊಡುಗೆ ಅಂತ ನಾವು ಹೇಳಬಹುದು. ಅಂತಹ ಗಾಯಕಿ ಹಾಗೂ ಸಂಗೀತಗಾರರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ಕಾರ. ಅದೇ ಇದೀಗ ತಾನೇ ಇವರು ಹೇಳಿದಾಗೆ ನಿಮ್ಮ ಪರಿಚಯವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಇನ್ನು ವಿಶೇಷವಾಗಿ ಪುನಃ ನಾನು ಏನು ಹೇಳಬೇಕಾಗಿಲ್ಲ. ನೇರವಾಗಿ ನಾನು ಪ್ರಶ್ನೋತ್ತರಕ್ಕೆ ಬರ್ತೇನೆ ಮೇಡಮ್. ಮೊಟ್ಟ ಮೊದಲನೇದಾಗಿ ತಾವು ಸಂಗೀತ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದಂಥ ಒಂದು ಹಿನ್ನೆಲೆಯನ್ನು ನೀವು ವಿವರಣೆ ಕೊಡ್ತೀರಾ? ಖಂಡಿತವಾಗ್ಲೂ ತುಂಬಾ ಸಂತೋಷದ ಮಾತಿದೆ. ವಿಷಯಗಳನ್ನ ಜ್ಞಾಪಿಸ್ಕೊಂಡು ಇಷ್ಟು ವರ್ಷಗಳ ಒಂದು ಅನುಭವದ ಜೀವನ ಹೇಳಬೇಕಂತಂದ್ರೆ ಸ್ವಲ್ಪ ಜ್ಞಾಪಿಸಿ ಹೇಳಬೇಕು, ಅದು ಪ್ರಯತ್ನ ಮಾಡ್ತೇನೆ. ಆಯ್ತು. ನಮ್ಮ ಭಾವೆಯವರ ಮನೆತನ, ನಾನು 4ನೆಯ ತಲೆಮಾರು. ಇದರಲ್ಲಿ ಸಂಗೀತ ಕ್ಷೇತ್ರಕ್ಕೆ ನಾನು ನನ್ನ ಜೀವನವನ್ನು ಮುಡುಪಾಗಿಟ್ಟಿದ್ದು ಅಷ್ಟರಲ್ಲೇ ಅದನ್ನು ಮಾತ್ರ ಹೇಳ್ಕೊಳ್ತೇನೆ. ಆದರೆ ಹಿಂದಿನ 3 ಪರಂಪರೆಯ ಹೆಸರುಗಳು ಮಾತ್ರ ಹೇಳ್ತೇನೆ. ಆದ್ಯ ನಾಟಕಕಾರರು ಶ್ರೀಮಾನ್ ಆಚಾರ್ಯ ವಿಷ್ಣುದಾಸ್ ಭಾವೆಯವರು. ಇವರು ನಮ್ಮ ಮಹಾರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ನಾಟಕ ಅನ್ನುವ ಹೆಸರು ಪರಿಚಯ ಮಾಡಿಕೊಟ್ಟವರು, ಬರೆದವರು ನಾಟಕಗಳು, ಮತ್ತೆ ಅತ್ಯಂತ ಉತ್ತಮವಾದ ಸಂಗೀತಗಾರರು. ಏಕ ರೀತಿಯ ಒಂದೇ ರೀತಿಯ ಒಂದು ಜನ್ಮದಲ್ಲಿ ಅನೇಕ ಗುಣಗಳು ತುಂಬಿದಂಥ ಒಬ್ಬ ಅತ್ಯಂತ ಹಿರಿಯ ವ್ಯಕ್ತಿ. ಅದಕ್ಕೆ ಅವರಿಗೆ ಆದ್ಯ ನಾಟಕಕಾರರು ಅಂತ ಹೆಸರು ಬಂತು. ಅವರು ಕಾಸ್ಟ್ಯೂಮ್ ಮೇಕಿಂಗ್, ಜ್ಯುವೆಲ್ರಿ ಮೇಕಿಂಗ್, ಡಿಸೈನ್ ಮೇಕಿಂಗ್ ಮತ್ತು ನಾಟಕಗಳು ಬರೆಯುವ ಉದ್ಯೋಗ, ಅದನ್ನು ಆ್ಯಕ್ಟ್ ಮಾಡಿಸಿ ಡೈರೆಕ್ಟ್ ಮಾಡಿ ಸ್ಟೇಜ್ಗೆ ತರುವಂಥ ಒಂದು ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ರು. ಅವರ ಸಮಯದಲ್ಲೇ ಹೆಣ್ಣು ಮಕ್ಕಳು ನಾಟಕದಲ್ಲಿ ಪಾತ್ರವನ್ನು ಮಾಡಬೇಕು ಅನ್ನೋದನ್ನ ಒಂದು ನಾಂದಿ ಹಾಕಿಕೊಟ್ರು. ಇದು ಆದ್ಯ ನಾಟಕಕಾರ ಶ್ರೀ ವಿಷ್ಣುದಾಸ್ ಭಾವೆಯವರ ಪರಿಚಯ. ನಂತರ ಅವರ ಮಗ ವಿಠಲ್ ವಿಷ್ಣು ಭಾವೆ ಬಹಳ ಒಳ್ಳೆಯ ಪೇಂಟರು, ತುಂಬಾ ಒಳ್ಳೆಯ ಸಾಹಿತ್ಯ ಬರೆಯುವಂಥವರು. ಅವರು ಕೆಲವು ನಾಟಕಗಳನ್ನೆಲ್ಲ ಬರೆದಿದ್ರು. ಮತ್ತೆ ಈ ರಂಗೋಲೆಗಳ ಬಹಳ ವಿಶೇಷವಾದಂಥ ಡಿಸೈನ್ಗಳು ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ. ಯಾಕೆ ಅವರ ಹೆಸರನ್ನ ಇದಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ 4 ಪರಂಪರೆಯಲ್ಲೂ ಒಬ್ಬೊಬ್ಬರು ಒಂದೊಂದು ಕಲೆ ಕ್ಷೇತ್ರದಲ್ಲಿ ತುಂಬಾ ಹೆಸರು ಪಡೆದವರು. ನಮ್ಮ ಭಾರತ ದೇಶದ ದೊಡ್ಡ ದೊಡ್ಡ ಅರಮನೆಗಳಲ್ಲಿ ಹಿಂದೆ ಗೋಡೆಯ ಮೇಲೆ ಮತ್ತೆ ಗೋಡೆಯ ಬಾರ್ಡರ್ಗೆಲ್ಲ ರಂಗೋಲಿಗಳು ಮಾಡುವಂತ, ಪೇಂಟ್ ಮಾಡುವಂತ ಒಂದು ಕಲೆ ಇತ್ತು. ಅದು ನಮ್ಮ ತಾತ ಅವರು ಶ್ರೀ ವಿಠಲ್ ವಿಷ್ಣು ಭಾವೆಯವರು ಮಾಡ್ತಾ ಇದ್ರು. ನಂತರ ನಮ್ಮ ಪೂಜ್ಯ ತಂದೆಯವರು ಆಚಾರ್ಯ ಗೋವಿಂದ ವಿಠಲ ಭಾವೆ. ಇವರು 6ನೇ ವಯಸ್ಸಿನಲ್ಲೇ ನಮ್ಮ ವಿಷ್ಣುದಿಗಂಬರ್ ಪಲುಸ್ಕರ್, ಆಚಾರ್ಯ ವಿಷ್ಣುದಿಗಂಬರ್ ಪಲುಸ್ಕರ್ ಅವ್ರ ಹತ್ರ ಗುರುಕುಲ ಪದ್ಧತಿಯಲ್ಲಿ ಸೇರಿಕೊಂಡ್ರು. ಅಲ್ಲಿ 9 ವರ್ಷ ಸಂಗೀತದ ಕ್ಷೇತ್ರದಲ್ಲಿ ಟ್ರೈನಿಂಗ್ನ ತಗೊಂಡ್ರು. ಆಮೇಲೆ ವಾದ್ಯ ನುಡಿಸೋದು, ಹಾಡುಗಾರಿಕೆ ಮತ್ತು ಅದರ ಬಗ್ಗೆ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ವ್ಯವಸ್ಥೆ, ಮತ್ತು ಆ ಒಂದು ಪಾಠಾಂತರವನ್ನು ಗುರುಗಳು ತುಂಬ ಒಳ್ಳೆಯ ರೀತಿಯಲ್ಲಿ ಹೇಳಿಕೊಟ್ರು. ಅವರ ಹೆಸರು ಆಚಾರ್ಯ ಗೋವಿಂದ ವಿಠಲ ಭಾವೆ. ನಮ್ಮ ತಾಯಿಯವರ ಹೆಸರು ಲಕ್ಷ್ಮೀ ಗೋವಿಂದ ಭಾವೆ. ಮದುವೆಯ ನಂತರ 12ನೇ ವಯಸ್ಸಿನಲ್ಲಿ ಅವ್ರ ಮದುವೆ ಆಯಿತು. ಆವಾಗ ಅವರು ನಮ್ಮ ತಂದೆಯವರ ಹತ್ರ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲಿಯುವಂಥ ಒಂದು ಯೋಗ ಬಂತು, ಆಶೀರ್ವಾದ ಸಿಕ್ತು, ಪರಮಾತ್ಮನ ಆಶೀರ್ವಾದ. ಈ ಒಂದು ಕಲಿಕೆಯಲ್ಲಿ ಅದಕ್ಕೂ ಮುಂಚೆ
ಮಹಾತ್ಮ ಗಾಂಧಿಯವರು ಗದಗಿಗೆ ಬಂದಿದ್ರು. ನಮ್ಮ ತಾಯಿ ಗದಗಿನವರು, ನಮ್ಮ ತಂದೆಯವರು ಸಾಂಗ್ಲಿಯವರು. ಅವರು ಬಂದಾಗ ಕನ್ನಡ ದಾಸರ ಪದಗಳನ್ನ 10,000 ಜನ ಆಡಿಯನ್ಸ್ ಮುಂದೆ ನಿಂತು ನಮ್ಮ ತಾಯಿಯವರು ಹಾಡಿದಂಥ ಒಂದು ಸುಯೋಗ ಅದು. ಅದರಿಂದ ಆ ಒಂದು ಶ್ರುತಿ ಶುದ್ಧತೆ ಮತ್ತೆ ಆ ಒಂದು ಅತ್ಯಂತ ಮೆಲೋಡಿಯಸ್ ವಾಯ್ಸು ಇದೆಲ್ಲ ಅವರಿಗೆ ತುಂಬ ತುಂಬಿತ್ತು. ಹಾಗಾಗಿ ನಮ್ಮ ತಂದೆಯವರು ಶಾಸ್ತ್ರೀಯ ಸಂಗೀತನ ಪ್ರಾರಂಭ ಮಾಡಿದ್ರು. ನಂತರ ಅವರು ವೇದಿಕೆಗಳಲ್ಲಿ ಕಚೇರಿಗಳನ್ನ ಮಾಡುವಂಥ ಒಂದು ಬಹಳ ಒಳ್ಳೆಯ ಅವಕಾಶ, ತುಂಬಾ ಒಳ್ಳೆಯ ಅದೃಷ್ಟ ಮತ್ತೆ ಅವಕಾಶ ತುಂಬಿ ಬಂತು. ಇದು ಯಾತಕ್ಕೆ ಪರಿಚಯ ಕೊಟ್ಟೆ ಅಂದ್ರೆ ಕೊನೆಗೆ ನಾನು ಯಾರು ಅಂತ ತಿಳಿಬೇಕಲ್ಲ ನಿಮ್ಗೆ. ಹಾಗಾಗಿ ಇದನ್ನ ಕೇವಲ ಒಂದು 4 ಲೈನಲ್ಲಿ ಇದನ್ನ ಹೇಳಿದೆ. ನಂತರ 1941ರಲ್ಲಿ ನನ್ನ ಜನನವಾಯಿತು. ನನ್ನ ಜನನ ಹೋಳಿ ಹಬ್ಬ, ಕಾಮನ ಹಬ್ಬದ ದಿನ 1941 ಮಾರ್ಚ್ 14ನೇ ತಾರೀಕು ನನ್ನ ಜನನವಾಯಿತು. ತಾವು ಕೇಳಿದಂತೆ ಸಂಗೀತದ ಒಂದು ಒಲವು ಅಥವಾ ಅದರ ಒಂದು ಹಿನ್ನೆಲೆ ನಿಮ್ಗೆ ಹೇಗೆ ಬಂತು? ಈ 3 ಪರಂಪರೆಗಳಿಂದ ಬಂದಂತ ಕಲೆಯ ಒಂದು ವಾತಾವರಣ, ಸಂಗೀತದ ವಾತಾವರಣ, ಸಂಸ್ಕೃತದ ವಾತಾವರಣ, ಮತ್ತೆ ನಾಟಕದಲ್ಲಿ ಮತ್ತೆ ಕಲೆಯ ಕ್ಷೇತ್ರಗಳಲ್ಲಿ ಕ್ರಾಫ್ಟ್ಸ್ ವರ್ಕ್ ಅಲ್ಲಿ ಇದೆಲ್ಲ ಮಾಡ್ತಾ ಬಂದಿದ್ದರಿಂದ ಅನೇಕ ಈ ರೀತಿಯ ಒಂದು ಕಲೆಯ ಕ್ಷೇತ್ರದಲ್ಲಿರುವಂಥ ಕೆಲವು ಗುಣಗಳು ನನಗೆ ತಿಳ್ಕೊಳ್ಳೋಕೆ ಅಥವಾ ಕಲಿಯೋಕೆ ಒಂದು ಬಹಳ ದೈವದತ್ತವಾದ ಒಂದು ಆಶೀರ್ವಾದ ಸಿಕ್ತು. ನನ್ನ ಸಂಗೀತದ ಪ್ರಾರಂಭ ಅಂದರೆ ನಮ್ಮ ತಂದೆಯವರು ಮನೆಯಲ್ಲಿ ಕೂತು ಬೇಕಾದಷ್ಟು ಇಲ್ಲಿ ರಿಯಾಜ್ ಮಾಡ್ತಾ ಇದ್ರು, ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಅನೇಕರಿಗೆ ಪಾಠ ಹೇಳ್ಕೊಡ್ತಾ ಇದ್ರು. ಅದ್ರ ಒಂದು 2 ಹೆಸರುಗಳು ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಯಾರ ಕಾರಣದಿಂದ ನಮ್ಮ ತಂದೆ ತಾಯಿಗಳು ಬೆಂಗಳೂರಲ್ಲಿ ಸಾಹಿತ್ಯರಾದರು ಆ ಒಂದು ನಿಮಿತ್ತದಿಂದ. ದಿವಾನ್ ಮಾಧವರಾಯರು ಅವರು ನಮ್ಮ ತಂದೆಯವರ ಶಿಷ್ಯರು ಮತ್ತೆ ಅವರ ಕುಟುಂಬದವರು, ಎಲ್ಲರೂ ಸಂಗೀತ ಕಲಿಯೋರು. ತುಂಬಾ ಒಲವಿಂದ ತುಂಬಾ ಆಸೆಯಿಂದ ಕಲಿಯುವಂತ ಒಂದು ಸಂಸ್ಕಾರದ ಒಂದು ಕುಟುಂಬ ಅದು ದಿವಾನ್ ಮಾಧವರಾಯರು. ಮತ್ತೆ ನಂತರ ಮಿರ್ಜಾ ಇಸ್ಮಾಯಿಲ್ ಇಲ್ಲಿ ಗವರ್ನರ್ ಆಗಿದ್ರು. ಅವರ ಮನೆಯವರು ಎಲ್ಲರೂ ನಮ್ಮ ತಾಯಿಯವರ ಹತ್ರ ಅಲ್ಲಿ ಮನೆ ಹೆಣ್ಮಕ್ಳುಗಳು ಅವರೆಲ್ಲ ಕಲಿತಿದ್ರು. ತಂದೆಯವರು ಕೆಲವು ಗಂಡ್ಮಕ್ಳು ಯಾರ್ಯಾರಿದ್ರು, ಜಾಯಿಂಟ್ ಫ್ಯಾಮಿಲಿ ಇದ್ದವರು. ಇಲ್ಲಿ ವಿಧಾನಸೌಧ ಹತ್ರನೇ ಅವರ ಮನೆ ಇತ್ತು, ಅಲ್ಲಿ ಹೋಗಿ ಹೇಳ್ಕೊಡ್ತಾ ಇದ್ರು. ಈ ತಂದೆ ತಾಯಿಯವರ ಸತತವಾಗಿರುವಂಥ ಮನೆಯ ವಾತಾವರಣದಲ್ಲಿ ನನಗೆ ಸಂಗೀತದ ಬಗ್ಗೆ ನನಗೆ ತಿಳಿದೇನೋ ಗೊತ್ತಿಲ್ಲ, ಅಂತೂ ಕಿವಿಗೆ 24 ಗಂಟೆಯೂ ಸತತವಾಗಿಯೂ ಸಂಗೀತದ ಒಂದು ವಾತಾವರಣ ಕೇಳಿ ಬರೋದು, ನೋಡ್ತಾ ಇದ್ದೆ ಅವರು ಹಾಡ್ತಿದ್ದು ಮಾಡಿದ್ದು. ಹಾಗಾಗಿ ನಾನು 3.5 ವರ್ಷದ ಹುಡುಗಿಯಾದಾಗ ನಮ್ಮ ತಂದೆಯವರು ಯಾರೋ ಒಬ್ಬರು ಸ್ನೇಹಿತರ ಮನೆಗೆ ಬಂದಾಗ ಅವರು ಕೇಳೋರು ನನ್ನನ್ನು, ನೀನು ಭೂಪಾಲಿ ರಾಗದ ಆಲಾಪ ಹಾಡಿ ತೋರಿಸು, ಕಲ್ಯಾಣ ರಾಗದ ಆಲಾಪ ಹಾಡಿ ತೋರಿಸು. 3.5 ವರ್ಷ ವಯಸ್ಸು, ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಅದರ ರಾಗಗಳು ಮಾತ್ರ ಸ್ಪಷ್ಟವಾಗಿ, ಶುದ್ಧವಾಗಿ, ಶಾಸ್ತ್ರಭರಿತವಾಗಿ ಅದರದ್ದು ಆಲಾಪಗಳು ಹಾಡ್ತಿದ್ದೆ, ತಾನ್ಗಳು ಹಾಡ್ತಿದ್ದೆ, ಸರ್ಗಂಗಳು ಹಾಡ್ತಿದ್ದೆ. ಇದು ನನ್ನ ಸಂಗೀತದ ಹಿನ್ನೆಲೆ, ಅಲ್ಲಿಂದ ಬಂದಂಥ ಒಂದು ಜೀವನದ ಅನುಭವ. ನೀವು ನಿಮ್ಗೆ ಹಾಗಾದ್ರೆ ಸಂಗೀತವನ್ನು ಕಲಿಸಿಕೊಟ್ಟದ್ದು ನಿಮ್ಮ ತಂದೆ ತಾಯಿಯವರೇ? ಕಲಿಸಿಕೊಟ್ರು ಅನ್ನೋದಕ್ಕಿಂತ ಅವ್ರು ಯಾವಾಗಲೂ ಹೇಳೋರು, ನನ್ನ ಶಿಷ್ಯರುಗಳು ಬರ್ತಾರಲ್ಲ ಅವರೆಲ್ಲ ಕೂತು ಕೇಳು, ನೀನು ಅಥವಾ ಓಡಾಡ್ತಾ ಇರ್ತೀಯ ಮನೆಯಲ್ಲಿ, ಅದನ್ನು ಕೂತು ಕೇಳು, ಅದನ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋರು ಅಂತ ಪದ್ಧತಿ ಅನುಸಾರವಾಗಿ ಒಂದು ದಿನ ನನ್ನನ್ನು ಕೂಡಿಸಿ ಅವ್ರು ಪಾಠ ಹೇಳ್ಕೊಟ್ಟೇ ಇಲ್ಲ. ಕೇಳಿಕೆ ಮತ್ತೆ ಆ ಕಲಿಕೆಯ ಒಂದು ಅನುಭವ ಶಿಷ್ಯರುಗಳು ಹಾಡ್ತಾ ಇದ್ದಿದ್ದು ಅದೆಷ್ಟು ಮಟ್ಟಿಗೆ ಅದು ಬಿಗಿಯಾಗಿತ್ತು ನನ್ನ ಜೀವನದಲ್ಲಿ ಅಂದ್ರೆ ಅವ್ರು ಏನನ್ನು ಕೇಳಿದ್ರು ಅದನ್ನ ಹಾಡುವಂತ ಒಂದು ವಾತಾವರಣ ಬರ್ತಿತ್ತು. ಸಂಗೀತವನ್ನು ತಾವು ವೃತ್ತಿಯಾಗಿ ಆರಿಸಿದ್ದೀರೋ ಅಥವಾ ನಿಮ್ಮ ಆಸಕ್ತಿಯ ಕ್ಷೇತ್ರ ಪ್ರವೃತ್ತಿಯಾಗಿ ಮುಂದುವರೆದಿದ್ದೀರೋ? ಇದರಲ್ಲಿ ಪ್ರಾರಂಭದಲ್ಲಿ ಒಂದು ತುಂಬಾ ಒಳ್ಳೆಯ ಆಸೆ, ಅದು ಕಲಿಬೇಕು, ಅದೊಂದು ಬಹಳ ಒಳ್ಳೆಯ ವಿದ್ಯೆ ಅನ್ನೋದು ಮಾತ್ರ ಇನ್ನೋಸೆಂಟ್ ಆಗಿ ಗೊತ್ತಿತ್ತು. ಹಾಗಾಗಿ ಮನೆಯ ವಾತಾವರಣದಲ್ಲಿ ಹಾಡ್ತಾ ಹೋದೆ, ಕಲಿತಾ ಹೋದೆ, ಹಾಗಾಯ್ತು. ಸರಿ. ವೃತ್ತಿ ಅಂತನ್ನೋದು ನನಗೆ ಅದು ಗಮನಕ್ಕೆಲ್ಲ ಗೊತ್ತಾಗ್ತಾನೆ ಇರಲಿಲ್ಲ. ಆದ್ರೆ ಒಂದೇ ಒಂದು ಮಾತು ಸತ್ಯ,
6ನೇ ವಯಸ್ಸಿನಲ್ಲಿ ಪ್ರಥಮವಾದ ಒಂದು ಕಾರ್ಯಕ್ರಮ, ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮವನ್ನು ಇಲ್ಲಿ ಗಾಂಧಿನಗರ್ನಲ್ಲಿರುವಂಥ ಮಹಾರಾಷ್ಟ್ರ ಮಂಡಳದಲ್ಲಿ ಹಾಡುವಂಥ ಒಂದು ಸುಯೋಗ ಇತ್ತು. ಹಾಗಾಗಿ ನಾನು ಹಾಡಿದೆ. ತಂದೆಯವರು ನನ್ನ ಜೊತೆಗೆ ತಬಲಾ ನುಡಿಸಿದ್ರು. ಅದು ನಿಮ್ದು ಫಸ್ಟ್ ಸ್ಟೇಜ್ ಪ್ರೋಗ್ರಾಮ್? ಹೌದು, ಅದು ಫಸ್ಟ್ ಸ್ಟೇಜಿನ ಕಾರ್ಯಕ್ರಮ. ಅಲ್ಲಿಂದ ನಂತರ ನೀವು ಸ್ಟೇಜ್ ಪ್ರೋಗ್ರಾಮ್ಗಳನ್ನು ಕೊಡ್ತಾನೆ ಬಂದೆ. ಚಿಕ್ಕ ಪುಟ್ಟ ಪ್ರೋಗ್ರಾಮ್ಗಳಲ್ಲಿ ಬೆಂಗಳೂರಲ್ಲೂ ಕೊಡ್ತಿದ್ದೆ. ಆದರೆ ದೆಹಲಿಯಲ್ಲಿ ನನ್ನ 12ನೇ ವಯಸ್ಸಿನಲ್ಲಿ ದೆಹಲಿಯಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಫಸ್ಟ್ ಪ್ರೆಸಿಡೆಂಟ್ ಆಗಿದ್ರು. ಅಲ್ಲಿ ನನ್ನ ಕರೆಸಿದ್ರು. ಹಾಗಾಗಿ ಅವ್ರ ಮುಂದೆ ಹಾಡುವಂಥ ಒಂದು ದೈವಬಲದೊಂದು ಸುಯೋಗ ಬಂತು. ಆಗ ನಾನು ಶಾಸ್ತ್ರೀಯ ಸಂಗೀತವನ್ನು ಹಾಡಿದ್ದೆ, ಹಿಂದೂಸ್ತಾನಿ. ಅದು ಆಲ್ ಇಂಡಿಯಾ ಚಿಲ್ಡ್ರನ್ಸ್ ಕಾನ್ಫರೆನ್ಸ್ ಇತ್ತು, ಮಕ್ಕಳ ಕಾನ್ಫರೆನ್ಸ್ ಇತ್ತು. ಅದು ನನಗೆ ಕರ್ನಾಟಕದಿಂದ ಸೆಲೆಕ್ಟ್ ಮಾಡಿ ಕಳಿಸಿದ್ರು. ಹಾಗಾಗಿ ಅಲ್ಲಿ ಹೋಗಿ ನನ್ನ 12ನೇ ವಯಸ್ಸಿನಲ್ಲಿ ಅಲ್ಲಿ ಹಾಡಿದೆ. ನಂತರ ಇಲ್ಲಿ ಬಂದ ಮೇಲೆ ಅವರು ನನಗೆ ಸಮಯ ಕೊಟ್ಟಿದ್ದು ಕೇವಲ 20 ನಿಮಿಷ. ನಾನು ಹಾಡಿದ ನಂತರ ನನ್ನ ಕಚೇರಿಗಳಲ್ಲಿ ಒಂದು ಪದ್ಧತಿ ಉಂಟು. ಒಂದು ಸಂಸ್ಕೃತದ ಶ್ಲೋಕವನ್ನು ಹಾಡಿ ನಂತರ ಕಚೇರಿ ಪ್ರಾರಂಭ ಮಾಡೋದು. ಆವತ್ತು ಆ ಸಂಸ್ಕೃತ ಶ್ಲೋಕ ಹಾಡಿದಾಗ ರಾಜೇಂದ್ರ ಪ್ರಸಾದ್ ಅವರು ಬಹಳ ಗಮನ ಇಟ್ಕೊಂಡು, ಇಷ್ಟು ಚಿಕ್ಕ ಮಗು ಇವಳು ಸಂಸ್ಕೃತ ಹಾಡ್ತಾ ಇದ್ದಾಳೆ, ನೀವು ಅದೇನು ಸಮಯ ಕೊಟ್ಟಿದ್ದೀರಾ ಆ ಮಗುಗೆ 20 ನಿಮಿಷನೇನೋ, ಇಲ್ಲ ಇನ್ನೊಂದು 15 ನಿಮಿಷ ಜಾಸ್ತಿ ಹಾಡಲಿ ಅಂತ ಕೇವಲ ನನ್ನನ್ನು ಮಾತ್ರ ಆರೈಸ್ಕೊಂಡು ಅವರು ಅದು ಒಂದು ಆಸ್ಪದ ಮಾಡಿಕೊಟ್ರು. ನಂತರ ಅಲ್ಲಿ ಹಾಡಿದೆ. 5 ತೊಲದ ಒಂದು ಚಿನ್ನದ ಪದಕ ಮೇಲೆ ಸರಸ್ವತಿ ಕೆತ್ತಿರುವಂಥದ್ದು ನನಗೆ ಕತ್ತಿಗೆ ಹಾಕಿ ತುಂಬ ಪ್ರೀತಿಯಿಂದ ನನಗೆ ಆಶೀರ್ವಾದ ಮಾಡಿದ್ರು. ನಂತರ ಅದೇ 12ನೇ ವಯಸ್ಸಿನಲ್ಲಿ ಬೆಂಗಳೂರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನ ಇತ್ತು ಟೌನ್ ಹಾಲ್ನಲ್ಲಿ. ಆವತ್ತು ನಮ್ಮ ತಂದೆಯವರು ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯನವರು ವಾಕ್ ಹೋಗುವಂತ ಸ್ನೇಹಿತರುಗಳು, ಏಕವಚನದಲ್ಲಿ ಮಾತಾಡ್ತಾ ಇದ್ರು, ಯಾವಾಗಲೂ ತುಂಬಾ ಆತ್ಮೀಯರಿದ್ರು. ಆವಾಗ ನಾನು ಅಲ್ಲಿ ಹಾಡಲಿಕ್ಕೆ ಹೋದರೆ ನಮ್ಮ ತಂದೆಯವರೇ ತಬಲಾಗೆ ಕೂತಿದ್ರು. ನಾನು ಒಂದು ಕರ್ನಾಟಕ ಕೃತಿ ಹಾಡಿದೆ, ವಾತಾಪಿ ಗಣಪತಿ ಅನ್ನೋದನ್ನು ಹಂಸಧ್ವನಿ ರಾಗದಲ್ಲಿ ಹಾಡಿದೆ. ಇನ್ನೊಂದು ಹಿಂದೂಸ್ತಾನಿ ಒಂದು ಬಂದೇಶ, ಮಿಯಾಕಿ ತೋರಿ ಅನ್ನೋ ರಾಗದಲ್ಲಿ ಮತ್ತೊಂದು ಬಂದೇಶ ಹಾಡಿದೆ. ನಂತರ ನನ್ನನ್ನು ಅವರ ಹತ್ತಿರ ಕರೆದು ತೊಡೆ ಮೇಲೆ ಕೂಡಿಸ್ಕೊಂಡು ನನಗೆ ಹೇಳಿದ್ರು, ನಿಮ್ಮ ತಂದೆನ ಕರಿ ಅಂತ, ಗೋವಿಂದ ಬಾಯಿಲಿ ಇತ್ತಂದು. ನಾನಿವತ್ತು ನಿನ್ನ ಮಗಳ ಸಂಗೀತ ಕೇಳಿ ತುಂಬ ಅತ್ಯಂತ ಸಂತೋಷ ಪಟ್ಟಿದ್ದೇನೆ. ತುಂಬ ಬುದ್ಧಿವಂತರು, ಅವಳು ಬಹಳ ಕ್ರಿಯೇಟಿವ್ ಇದ್ದಾಳೆ. ಅವಳಿಗೆ ನಾನೊಂದು ಪದವಿ ಕೊಡ್ತಾ ಇದ್ದೀನಿ. ಇದನ್ನ ನೀನು ಅವಳ ಜನ್ಮದ ಕೊನೆಯ ಉಸಿರಿನವರೆಗೂ ಇದನ್ನು ಉಪಯೋಗಿಸಲೇಬೇಕು ಅಂತ ಹೇಳಿ ಉಭಯ ಗಾನ ವಿದೂಷಿ, ಅದು 2 ಶೈಲಿಯ ಸಂಗೀತ ಹಾಡು ತೋರಿಸ್ತೇವೆ ಅಂತ ಅವರ ಹುಟ್ಟಿದ ಹಬ್ಬದ ದಿನ ಇದು. ಮತ್ತೆ ಉಭಯ ಗಾನ ವಿದೂಷಿ ಅಂತ ಒಂದು ಬಿರುದು ಕೊಟ್ಟರು. ತುಂಬಾ ಖುಷಿ ಆಯ್ತು. ನಮ್ಮ ತಂದೆಯವರಂತೂ ಕಣ್ಣೀರು ಹಾಕೊಂಡು ಬಿಟ್ಟರು. ಇಷ್ಟು ಚಿಕ್ಕ ಮಗುಗೆ ಇಷ್ಟು ಒಳ್ಳೆಯ ರೀತಿಯ ಒಂದು ಆಶೀರ್ವಾದವನ್ನು ಕೊಟ್ಟರು. ಅಂದ್ರೆ ಉಭಯಗಾನ ವಿದುಷಿ ಅನ್ನುವಂತ ಹೆಸರನ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಕೊಟ್ಟಿದ್ದು ನಿಮ್ಗೆ? ಕೊಟ್ಟಿದ್ದು. ಅದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಕರೆಕ್ಟ್. ಸೊ ಅದೊಂದು ಬಿರುದು ಕೊಟ್ಟರು. ನಂತರ ಮೈಸೂರು ಮಹಾರಾಜರು ಹಾಡಿಸಿದ್ರು ಅರಮನೆಯಲ್ಲಿ. ಈ ರೀತಿ ಅತ್ಯಂತ ದೊಡ್ಡ 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 ಪ್ರಮಾಣದಲ್ಲಿ ಜವಾಹರ್ಲಾಲ್ ನೆಹರು ತಗೊಳ್ಳಿ, ಗಾಂಧಿ ತಗೊಳ್ಳಿ, ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ತಗೊಳ್ಳಿ, ಹೀಗೆ ಅನೇಕ ಕಾರ್ಯಕ್ರಮಗಳು ಸತತವಾಗಿ ಮಾಡ್ತಾ ಬಂದುಬಿಟ್ಟೆ. ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು 15-20 ಓಕಲ್ಲಿನ ಕಾರ್ಯಕ್ರಮ 2 ಶೈಲಿಯಲ್ಲೂ ಇರ್ತಿತ್ತು. ಆ ಒಂದು ಅತ್ಯಂತ ಸಮಾಧಾನದ ಒಂದು ಭಾವನೆ ನನ್ನ ಮನಸ್ಸಿಗೆ ಬಂದಿದ್ದು. ಒಂದು ಸಂಕಲ್ಪ ಮಾಡಿದೆ ಯಾವಾಗಲೇ. ನನ್ನ ತಂದೆ ತಾಯಿಗೆ ಏನು ಕೇಳಲಿಲ್ಲ, ನಾನೇ ಸಂಕಲ್ಪ ಮಾಡಿಕೊಂಡೆ. ಏನು ಅಂದರೆ ಸಂಗೀತವನ್ನು ಜೀವನದಲ್ಲಿ ಕೊನೆಯವರೆಗೂ ಇದನ್ನು ಉಳಿಸ್ಕೋಬೇಕು, ಇದನ್ನು ಕಲಿಬೇಕು, ಇದು ಕ್ರಿಯೇಟಿವ್ ಆಗಿ ನಾವು ಈ ಕಾರ್ಯವನ್ನು ನಡೆಸ್ಕೊಂಡು ಹೋಗಬೇಕು. ಅನೇಕ ಜನಗಳಿಗೆ ಇದು ದಾನದ ರೂಪದಲ್ಲಿ ಸಂಗೀತ ಹರಡಬೇಕು, ನಾನು ಕೊಡುವಂಥ ಒಂದು ಸುಯೋಗ ನನಗೆ ಆಗಬರಬೇಕು ಅಂತ ಆ ರೀತಿ ಬೆಳೆಸ್ತಾ ಬಂದ್ಬಿಟ್ಟೆ. ಸಂಗೀತಗಾರ್ತಿಯಾಗಿ ಇದುವರೆಗೆ ನೀವು ಸಾಗಿ ಬಂದ ದಾರಿ, ಇದುವರೆಗಿನ ನಿಮ್ಮ ಸಾಧನೆ ನಿಮಗೆ ಇವತ್ತಿಗೆ ಮನಸ್ಸಿಗೊಂದು ಸಂತೋಷವನ್ನು, ನೆಮ್ಮದಿಯನ್ನು, ತೃಪ್ತಿಯನ್ನು ಕೊಟ್ಟಿದೆಯಾ? ಖಂಡಿತವಾಗ್ಲೂ ಕೊಟ್ಟಿದೆ.
ನಾನು ಇದಕ್ಕೆ ಒಂದು ಮಾತು ನಾನು ಅನುಭವಿಸಿದ್ದೀನಿ, ನಾನು ಅದನ್ನ ನನ್ನ ಜೀವನದಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ. ಹಾಗೆ ಜನರಿಗೂ, ನನ್ನ ಶಿಷ್ಯರಿಗೆ, ನನ್ನ ಸ್ನೇಹಿತರಿಗೆ ಮತ್ತೆ ನನ್ನ ವೆಲ್ವಿಷರ್ಸ್ಗೆ ಈ ಮಾತು ಯಾವತ್ತೂ ಹೇಳ್ತಾನೆ ಇರ್ತೀನಿ. ಒಂದೇ ಒಂದು ವಾಕ್ಯ: ಯಾರು ಜೀವನದಲ್ಲಿ ಏಕಚಿತ್ತವಾಗಿ ಒಂದೇ ಒಂದು ಯಾವುದಾದ್ರೂ ಒಂದು ಕಲೆಯನ್ನ ತಾನು ಅದನ್ನು ಸಾಧಿಸ್ಕೋಬೇಕು ಅನ್ನುವ ಸ್ವಭಾವ ಡೆವಲಪ್ ಮಾಡ್ಕೊತಾ ಹೋದ್ರೆ, ಬಾಕಿ ವಿಷಯದಲ್ಲೆಲ್ಲ ಕುಂಟೆಬಿಲ್ಲೆ ಆಡೋದು, ಜಾರಬಂಡಿ ಆಡೋದು ಇದೆಲ್ಲ ಮಾಡ್ತಿದ್ದೆ, ವಯಸ್ಸಲ್ಲದಲ್ವಾ. ಆದ್ರೆ ಇದರ ಜೊತೆಗೆ ಪ್ಯಾರಲಲ್ಲಿ ಈ ಭಾವನೆ ನನಗೆ ಯಾವಾಗಲೂ ಇರ್ತಿತ್ತು. ನನ್ನ ತಾಯಿ ಹೇಳ್ತಾರೆ, ಮಲಗಿದ್ದಾಗ ಗಾರ್ಡನ್ ಇದ್ರೆ ಆದ್ರೆ ಕಾಲು ಯಾವಾಗಲೂ ಹೀಗೆ 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 ಅಲ್ಲಾಡೋದಂತೆ ನನಗೆ. ಏನಂದ್ರೆ ಆ ಒಂದು ರಿದಮ್ಮಿನ ಒಂದು ಸೆನ್ಸು ಸುಪ್ತ ಮನಸ್ಸಿನಲ್ಲಿ ಕೂಡ ಇರ್ತಿತ್ತು ಅಂತ ಅಮ್ಮ ಯಾವಾಗಲೂ ಹೇಳೋದು ನನಗೆ. ನಂತರ ಇದಕ್ಕೆ ಒಂದು ಕಾರಣ ಏನಾಯ್ತು ಅಂತಂದ್ರೆ ನಾನೇ ಅರ್ಥ ಮಾಡ್ಕೊಂಡಿದ್ದೆ. ನಂತರ ನನ್ನ ತಂದೆ ತಾಯಿಗೆ ಅದನ್ನ ಹೇಳಿದೆ ನಾನು, ನನ್ಗೆ ಹೀಗೆ ಅನ್ಸುತ್ತೆ ಅಂತ. ಒಂದು ಮನುಷ್ಯನ ಜೀವನದಲ್ಲಿ, ಹೆಣ್ಣಾಗ್ಲಿ ಗಂಡಾಗ್ಲಿ, ಮನುಷ್ಯನ ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕಾಗಿದ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಏಕಚಿತ್ತವನ್ನು ಇಟ್ಕೋಬೇಕು. ಕರೆಕ್ಟ್. 10 ಬೇರೆ ಹಾಬಿಗಳು ನಮ್ಗೆ ಇರಬಹುದು, ಆದ್ರೆ ಈ ಸಂಗೀತ ಇದು ರಕ್ತದಲ್ಲಿ, ಮನಸ್ಸಲ್ಲಿ, ಚಿಂತನೆಯಲ್ಲಿ ಯಾವಾಗಲೂ ಹಾಗೆ ಇರ್ತಿತ್ತು. ಅದು ನಾನು ಯೋಚನೆ ಮಾಡಿ ಬರ್ತಿತ್ತು ಅಂತಲ್ಲ, ಅದು ತಾನಾಗೇ ಇರ್ತಿತ್ತು. ಅದಕ್ಕೊಂದು ನಗು ಬರುವಂತ ಒಂದು ಉದಾಹರಣೆ: ಒಂದು ಮೋಟರ್ ಸೈಕಲ್ ಹೋಗ್ತಾ ಇದೆ ರೋಡಲ್ಲಿ, ಅದು ಯಾವ ಶ್ರುತಿಯಲ್ಲಿ ಅದು ಆನ್ ಇದೆ ಅನ್ನೋದನ್ನ ತಕ್ಷಣ ನಮ್ಮ ತಾಯಿಗೆ ಬಂದು ಅಲ್ಲಾಡ್ಸಿ ಹೇಳ್ತಿದ್ದೆ, ಅಮ್ಮ ಈ ಮೋಟರ್ ಸೈಕಲ್ ಗಾಂಧಾರ ಶ್ರುತಿ ಹೋಗ್ತಾ ಇದೆ ನೋಡು. ಒಂದು ಟ್ರೈನು ಅದು ಯಾವಾಗ ಒಂದು ಇದು ಮಾಡ್ತಿತ್ತು, ಶಬ್ದ ಹೌದು, ವಿಸಿಲ್, ಹೌದು, ಆವಾಗ ಸಹ ನಾನು ಅದಕ್ಕೆ ಸ್ವರ ಹೇಳ್ತಿದ್ದೆ. ಹಾಗೆ ನಮ್ಮ ತಂದೆ ತಾಯಿಗೆ ತುಂಬಾ ಆಶ್ಚರ್ಯ ಆಗ್ತಿತ್ತು, ಹೇಗೆ ಇವಳು ವಾಹನಗಳಾಗ್ಲಿ, ನಡ್ಕೊಂಡು ಹೋಗೋದಾಗ್ಲಿ ಅಥವಾ ಏನಾದ್ರೂ ಒಂದಾಗ್ಲಿ ಹೇಗೆ ಇದನ್ನ ಸಂಗೀತದ ಸ್ವರಕ್ಕೆ ಅಪ್ಲೈ ಮಾಡ್ತಾರೆ ಅಂತ ಅಂದ್ಬಿಟ್ಟು ತುಂಬಾ ಸಂತೋಷ ಪಡೋದು. ಒಬ್ರು ಜೀವನದಲ್ಲಿ ತಿಳಿದು ಸಾಧಕರಾಗಬೇಕಾಗಿದ್ರೆ ಸಾಧನೆಯನ್ನ ಮಾಡಲೇಬೇಕು. ಅದು ಚಿಕ್ಕ ಪ್ರಮಾಣದಲ್ಲಿ ಇರ್ಲಿ, ಸಮಯ ಕಡಿಮೆ ಇರ್ಲಿ, ಜಾಸ್ತಿ ಇರ್ಲಿ, ದೇವರ ಕೃಪೆಯಿಂದ, ಆಶೀರ್ವಾದದಿಂದ ನಮಗೆ ಯಾವಾಗ ಒಂದು ಸ್ವರಜ್ಞಾನ ಅನ್ನೋದು ತಾನಾಗೆ ಬಂದ್ಬಿಟ್ಟಿರುತ್ತೋ, ಸಾಹಿತ್ಯವನ್ನು ನಾವು ಅದಕ್ಕೆ ಪ್ರಾಕ್ಟೀಸ್ ಮಾಡಿ ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ, ಅದು ನಿಜವಾದ ಒಂದು ಸಾಧನೆಯ ಕಾರ್ಯ. ಯಾರು ಸತತವಾಗಿ ಇದೇ ಕಡೆ ಗಮನ ಇಟ್ಕೊಂಡು ಸಾಧನೆ ಮಾಡ್ತಾ ಇರ್ತಾರೋ ಅವರು ಯಾವುದೇ ಸಂದೇಹವಿಲ್ಲದೆ ಸಾಧಕರಾಗ್ತಾರೆ. ಕರೆಕ್ಟ್. ಆ ಸಾಧಕರಾಗಬೇಕಾಗಿದ್ರೆ ಸಾಧನೆ ಬಹಳ ಮಹತ್ವ. ಹಾಗಾಗಿ ಚಿಕ್ಕ ವಯಸ್ಸಿದ್ದಂದ್ರೆ ಈ ಸಾಧನೆ, ಸಾಧಕ ಆಗ್ಬೇಕಾಗಿರೋದು ಇದು ಒಟ್ಟೊಟ್ಟಿಗೆ ಚಿಂತನೆಯಲ್ಲಿ ಇರೋದು. ಈ ಒಂದು ಕಾರಣದಿಂದ ಬರ್ತಾ ಹೋಯಿತು. ಅದು ಹೇಗೆ ಬಂತು ಗೊತ್ತಿಲ್ಲ, ಯಾವಾಗ ಪರ್ಫೆಕ್ಟ್ ಆಗಿ ಯಾವ ರಾಗ ಹಾಡಿದ್ರೆ ಗೊತ್ತಿಲ್ಲ, ಆದ್ರೆ ಮಾಡ್ತಾ ಇದ್ದೀವಿ ಮಾತ್ರ ಪರ್ಫೆಕ್ಟ್ ಆಗಿ. ಹೌದು, ಅಂದ್ರೆ ಶ್ರದ್ಧೆಯಿಂದ ಮಾಡ್ತಾ ಇದ್ವಿ. ಹೌದು. ಸಂಗೀತದ ಮೂಲ ಉದ್ದೇಶ ಏನಿರಬೇಕು ಅಂದ್ರೆ ರಸಾಸ್ವಾದನೆ, ರಸಾವಿಷ್ಕಾರವೇ ಮೂಲ ಉದ್ದೇಶ ಅಂತಾದ್ರೆ ಅದೇ ಮೂಲ ಉದ್ದೇಶ ಅಂದ್ರೆ ರಸವನ್ನು ಆವಿಷ್ಕಾರ ಮಾಡುವುದೇ ಉದ್ದೇಶವೋ ಅಥವಾ ಬೇರೆ ಏನಾದ್ರೂ ಅದರಲ್ಲಿ ಅಂತಸ್ಥವಾಗಿ ಬೇರೆ ಏನಾದ್ರೂ ಉದ್ದೇಶಗಳು ಉಂಟಾ? ಇದು ಒಂದು ಬಹಳ ಒಳ್ಳೆಯ, ತುಂಬಾ ಜಾಣತನದ ಪ್ರಶ್ನೆ. ನನ್ನ ಶಿಷ್ಯರಾದ ಶ್ರೀ ವಾಗೀಶ್ ಭಟ್, ನಾದೋಪಾಸಕ ವಾಗೀಶ್ ಭಟ್ ಅಂತ, ನಾದೋಪಾಸಕ ಅನ್ನುವ ಪದವಿಯವರಿಗೆ ಲಂಡನ್ನಲ್ಲಿ ಕೊಟ್ಟರು. ಆದರೆ ಇವತ್ತು ನಾವಿಬ್ರು ಒಟ್ಟಿಗೆ ಇಲ್ಲಿದ್ದೀವಿ. ಈ ಕೆಲವು ಒಂದೆರಡು ಪ್ರಶ್ನೆಗೆ ಅವರು ನಿಮಗೆ ಬಹಳ ಒಳ್ಳೆಯ ರೀತಿಯಲ್ಲಿ ತಿಳಿದು, ತುಂಬ ಶೈಕ್ಷಣಿಕ ರೀತಿಯಲ್ಲಿ ಅದನ್ನು ತಿಳಿದು ರಿಯಲೈಸ್ ಮಾಡಿಕೊಂಡು ಅದಕ್ಕೆ ಅವರು ಉತ್ತರ ಕೊಡ್ತಾರೆ. ದಯವಿಟ್ಟು ತುಂಬ ಚೆನ್ನಾಗಿ ಹಾಡ್ತಾರೆ, ತಬಲ ಬರೆಸ್ತಾರೆ, ಇಷ್ಟು ಒಳ್ಳೆಯ ಗುಣವಂತ, ಸತ್ಯವಂತ. ಆ ಮಾತು ನಾನು ಹೇಳಬೇಕು ಅಂತಿದ್ದೆ, ಅದು ಅವ್ರು ಹೇಳ್ತಾರೆ. ಎಲ್ಲಿ ಸತ್ಯತನ ಇದೆಯೋ, ಎಲ್ಲಿ ನಿಷ್ಠೆ ಇದೆಯೋ, ಎಲ್ಲಿ ಆ ಒಲವು ಇದೆಯೋ, ನಂಬಿಕೆ ಇದೆಯೋ, ಪ್ರೀತಿ ಇದೆಯೋ,
ಅಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಶ್ರೀ ವಾಗೀಶ್ ಭಟ್ ಅವರು ಉತ್ತರ ಕೊಡ್ತಾರೆ. ಸರಿ ಸರಿ ಸರಿ. ಗುರುಗಳ ಆಶೀರ್ವಾದ ಅಂದ್ಕೊಂಡಿದ್ದೇನೆ. ಗುರುಗಳ ಹತ್ರ ನಾನು 35 ವರ್ಷದಿಂದ ಸಂಗೀತ ಅಭ್ಯಾಸ ಮಾಡಿದ್ದೇನೆ. ಅದರ ಪುಣ್ಯ ನನಗೆ ಈಗ ಸಿಗ್ತಾ ಇದೆ ಅಂದ್ಕೊಂಡಿದ್ದೀನಿ. ತಮ್ಮ ಪ್ರಶ್ನೆಗೆ ಬಂದಾಗ, ಇದು ಸಂಗೀತ ಒಂದು ಪ್ರಕೃತಿಯ ತತ್ವಗಳಲ್ಲಿ ಒಂದಾಗಿರುವ ನಾದ ತತ್ವ. ಸರಿ, ನಾದ ತತ್ವ ಇದು ಪ್ರಕೃತಿ ತತ್ವವನ್ನ ನಮ್ಗೆ ಪ್ರಕೃತಿ ನಮ್ಗೆ ಕೊಟ್ಟಿರುತ್ತೆ. ಈಗ ಉದಾಹರಣೆಗೆ ಪ್ರಕೃತಿಯಲ್ಲಿ ಜಲತತ್ವ, ನೀರು ನಮ್ಗೆ ಕೊಟ್ಟಿದೆ. ಹೌದು, ನೀರು ಕೊಟ್ಟಿಲ್ಲ, ನೀರನ್ನ ಏನ್ ಮಾಡ್ತೀರಾ ನೀವು ಕುಡಿಬಹುದು, ನೀರನ್ನು ತಲೆ ಮೇಲೆ ಹಾಕೊಂಡು ಸ್ನಾನ ಮಾಡಬಹುದು, ನೀರನ್ನು ಗಿಡಕ್ಕೆ ಹಾಕಬಹುದು, ನೀರನ್ನು ಸುಮ್ಮನೆ ಚೆಲ್ಲಬಹುದು, ಯಾರಾದ್ರೂ ಬಾಯಾರಿಕೆ ಆದವರಿಗೆ ಕೊಡಬಹುದು. ಸೊ ಸಂಗೀತದಲ್ಲೂ ಇದೇ ತರ ಬರುತ್ತೆ. ಸಂಗೀತ ನಮ್ಗೆ ಪ್ರಕೃತಿಗೆ ಕೊಟ್ಟಿರುವ ಈ ಕೊಡುಗೆಯನ್ನ ನಾವು ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ತೇವೋ ಆಗ ಅವರ ಮಟ್ಟಿಗೆ ಆ ಉದ್ದೇಶ ಅವರದಾಗತ್ತೆ. ಸರಿ. ಆದ್ರೆ ಇದಕ್ಕಿಂತ ಎಲ್ಲ ಮೀರಿದ ಒಂದು ಉದ್ದೇಶ ಇದೆ. ಉದಾಹರಣೆಗೆ ಸಂಗೀತವನ್ನ ನೀವು ಮನರಂಜನೆ ಆಗಿ ತಗೊಳ್ಬಹುದು. ಹೌದು, ಒಂದು ಮನರಂಜನೆ ಆಗಿ, ಮತ್ತೊಂದು ಸಂಗೀತವನ್ನ ಜ್ಞಾನವಾಗಿ ತಗೊಳ್ಬಹುದು, ಮತ್ತೊಂದು ಸಂಗೀತವನ್ನ ನಿಮಗೆ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ, ಭಾವನೆಗಳನ್ನ, ನಿಮ್ಮ ಸ್ಪಂದನೆಗಳನ್ನ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಅವಕಾಶಗಳು. ಸಂಗೀತವನ್ನ ನೀವು ಕಥನ ಅಂತ ಒಂದು ಹೇಳ್ಬಹುದು. ಏನಾದ್ರು ಹೇಳ್ಬೇಕು ಬಯಸ್ತಾ ಇದ್ದೀರಾ, ದೊಡ್ಡದೇನೋ ಒಂದು ಹೇಳ್ಬೇಕು, ಅದನ್ನ ಅದಕ್ಕೆ ಅಳವಡಿಸ್ಕೊಳ್ಬಹುದು. ಸಂಗೀತವನ್ನ ನಾವು ಮತ್ತೊಂದು ವಿಷಯವಿದೆ, ವಾದ್ಯಗಳಲ್ಲಿ ಬಂದಾಗ, ವಾದ್ಯಗಳಿಂದಾಗಿ ತುಂಬಾ ಜ್ಞಾನವಾಗುತ್ತೆ, ಮನರಂಜನೆ ಆಗುತ್ತೆ. ಅದನ್ನು ಸುಮ್ಮನೆ ಕೇಳುವ ಸುಖ ಒಂದಿದೆ, ಅದು ಸಿಗತ್ತೆ. ಇದು ಸಂಗೀತ, ಇದಕ್ಕೆಲ್ಲ ಸಂಗೀತ ಉಪಯೋಗ ಆಗತ್ತೆ. ಅಲ್ಲ, ನಂದು ಪ್ರಶ್ನೆ ಏನು ಅಂತಂದ್ರೆ, ಆದ್ರೆ ಇದನ್ನ ನಾವು ಪ್ರಕೃತಿಯಲ್ಲಿ ವಿಷಯ ಬಂದಾಗ ಪ್ರಕೃತಿ ನಮ್ಗೆ ಕೊಟ್ಟಿರೋದ್ರಿಂದ, ಯಾವಾಗ್ಲೂ ಪ್ರಕೃತಿ ನಮ್ಗೆ ಏನು ಕೊಟ್ಟಿರುತ್ತೋ ಅದು ಯಾವಾಗ್ಲೂ ಮಾನವ ಕುಲದ ಉದ್ಧಾರಕ್ಕೆ ಕೊಟ್ಟಿರುತ್ತೆ. ಇಲ್ಲಿ ಉದ್ಧಾರಕ್ಕೆ ಅಂತ ಹೇಳಿದ್ರೆ 2 ಉದ್ಧಾರ ಬರುತ್ತೆ, ಭೌತಿಕ ಬರುತ್ತೆ, ಮತ್ತೊಂದು ಅಭೌತಿಕ. ಭೌತಿಕ ಉದ್ಧಾರ ಅದನ್ನ ನಾವು ಕೇಳಿ ಎಂಜಾಯ್ಮೆಂಟ್ ಮಾಡೋದು, ಅದನ್ನು ಕಲಿಯುವುದು, ಅದ್ರ ಜ್ಞಾನ ಎಲ್ಲನೂ ಇದೆ. ಆದ್ರೆ ಅದಂತೆ ಮೀರಿದ ಒಂದು ಉದ್ಧಾರ ಇದೆ, ಅದು ಆತ್ಮೋದ್ಧಾರ. ಕರೆಕ್ಟ್. ಆತ್ಮೋದ್ಧಾರ ಅದರಲ್ಲಿ ಏನಂದ್ರೆ ಒಂದು ಆಧ್ಯಾತ್ಮದ ಅಂಶ ಬರುತ್ತೆ. ಕರೆಕ್ಟ್. ಈ ಎಲ್ಲ ಉದ್ದೇಶಗಳನ್ನು ಮೀರಿದ ಉದ್ದೇಶ ಸಂಗೀತದ್ದು ನನ್ಗನ್ಸಿದ ಪ್ರಕಾರ ಆತ್ಮೋದ್ಧಾರ ಮತ್ತೆ ಆಧ್ಯಾತ್ಮದ ಕಡೆಗೆ ಹೋಗುವಂತ. ಹೌದು, ನಾವು ಅದನ್ನ ಪರಮಾತ್ಮನ ಹತ್ರ ಹೋಗುವುದು ಅಂತ ಹೇಳ್ತೀವಿ. ಆದ್ರೆ ಮುಖ್ಯವಾಗಿ ಅದು ಆತ್ಮದ ಸಾಕ್ಷಾತ್ಕಾರಕ್ಕೆ ಮಾಡಿದ್ರೆ ಸಂಗೀತದ ಎಲ್ಲ ರೀತಿಯ ನಾವು ಉಪಯೋಗ ಪಡೆದುಕೊಂಡಂಗ ಆಗತ್ತೆ ಅಂತ. ಕರೆಕ್ಟ್. ಉಪಯೋಗ ಮಾಡಬಾರದು ಅಂತ ಬೇಕು. ನಾವು ಮನುಷ್ಯರಾಗಿರುವಾಗ ನಮ್ಮ ಉಪ್ಪು ಹುಳಿ ಕಾರದಿಂದ ಈ ದೇಹಕ್ಕೆ ಆ ಮನರಂಜನೆ ಬೇಕು, ಆ ಸಂತೋಷ ಬೇಕು, ಎಲ್ಲ ಬೇಕಾದ್ರೆ ಅದನ್ನ ಮೀರಿದ ಒಂದು ಉದ್ದೇಶ ಏನಿದೆ ಅದನ್ನು ಮಾಡ್ಕೊಂಡಿದ್ರೆ ಭಾರಿ ಒಳ್ಳೆಯದು ಅಂತ ನನಗನ್ಸ್ತಾ ಇದೆ. ನನ್ನ ಪ್ರಶ್ನೆ ಹೇಗಿತ್ತು ಅಂತಂದ್ರೆ, ಜನರು ಅದನ್ನು ಹೇಗೆ ಬಳಸ್ಕೊಳ್ತಾರೆ ಅನ್ನುವಂಥದ್ದಲ್ಲ, ಸಂಗೀತದ ಉದ್ದೇಶ ಏನು? ಸಂಗೀತದ ಉದ್ದೇಶ ಪಾರಮಾರ್ಥವನ್ನು ಪಡೆಯುವಂಥದ್ದು. ಹೌದು, ಉದ್ದೇಶ, ಅದು ಒಂದು ಉದ್ದೇಶವನ್ನು ನಾವು ಅಲ್ಲಿ ಅದನ್ನ ನಾವು ತೃಪ್ತಿ ಮಾಡ್ಕೊಳ್ಬಹುದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಯಾವ್ದಕ್ಕೂ ಅಲ್ಲಿ ತುಂಬಾ ಅತಿರೇಕವಾಗಿ ಹೋಗಿದೆ, ಇದನ್ನ ನಾವು ಯಾವಾಗಲೂ ನೆನಪಿಸ್ಕೊಳ್ತಾ ಇರಬೇಕು. ಇದರಲ್ಲಿ ಆತ್ಮೋದ್ಧಾರದ ಒಂದು ಅಂಶ ಇದೆ, ಅದನ್ನ ನಾವು ಕಡೆಗಣಿಸಬಾರದು ಅಂತ ಒಂದಿದೆ. ಅದನ್ನಾಗಿ ಅದು ಮೂಲ ಉದ್ದೇಶ ಅಂತ ನನಗನ್ಸುತ್ತೆ. ಇಲ್ಲದ್ರೆ ನಮಗೆ ಪ್ರಕೃತಿಯಿಂದ ಇಷ್ಟು ಒಳ್ಳೆಯ ಆ ಕಲೆ ದೊರೀತಾ ಇರಲಿಲ್ಲ ಅಂತ ನನಗನ್ಸುತ್ತೆ. ಕರೆಕ್ಟ್. ಸಂಗೀತದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಸಂಗೀತ ಅಥವಾ ಏನು ಶಾಸ್ತ್ರೀಯ ಸಂಗೀತ, ಇದರ ಬಗ್ಗೆ, ಇದರ ಗುಣಲಕ್ಷಣಗಳ ಬಗ್ಗೆ ಸ್ವಲ್ಪ ಮೇಡಮ್ ಅವರು ಹೇಳ್ತೀರಾ? ಪಾರಮಾರ್ಥಿಕವಾಗಿ ಸಂಗೀತ ಅನ್ನೋದು ಒಂದು ಅತ್ಯಂತ ಗುಣಗಳಿಂದ, ಅತ್ಯಂತ ಶಾಸ್ತ್ರದಿಂದ, ಬಹಳ ಒಳ್ಳೆ ರೀತಿಯ ಅದರ ಅರ್ಥವನ್ನು ತಿಳಿದುಕೊಳ್ಳುವಂಥ ಒಂದು ಕೆಲಸದಿಂದ ಇದನ್ನು ನಾವು ಪಾರಮಾರ್ಥಿಕವಾಗಿ ಅಂತೇವೆ. ಇದನ್ನು ತಿಳ್ಕೊಳ್ಳಿಕ್ಕೆ ಒಂದು ಜೀವನದಲ್ಲಿ ಒಂದು ರೀತಿಯ ಸಂಸ್ಕಾರ ಬೇಕು. ಹೌದು, ಸರಿ. ಆ ಸಂಸ್ಕಾರ ಎಲ್ರಿಗೂ ಇರುತ್ತೆ ಅಂತ ಬರಲ್ಲ. ಹೌದು, ಕೆಲವ್ರಿಗೆ 15% ಇರ್ಬೋದು, ಕೆಲವ್ರಿಗೆ 90% ಸಂಸ್ಕಾರ ಇರ್ಬೋದು. ಆ ಸಂಗೀತವನ್ನು ಕೇಳಿ, ಆ ಸಂಗೀತದಲ್ಲಿರುವಂಥ ವೋಕಲ್ ಮ್ಯೂಸಿಕ್ನಲ್ಲಿರುವಂಥ ಒಂದು ಸಾಹಿತ್ಯದ ಅರ್ಥವನ್ನು ತಿಳಿದುಕೊಂಡು, ಇದು ಇನ್ಸ್ಟ್ರೂಮೆಂಟಲ್ ಬರೋಲ್ಲ, ಕಡಿಮೆ. ಹಾಗಾಗಿ ಅದನ್ನು ತಿಳ್ಕೊಂಡು ನಾವು ಯಾವಾಗ ಅದನ್ನು ಅರಿತುಕೊಂಡು ಜನಕ್ಕೆ ತಲುಪುವಂಥ ರೀತಿಯಲ್ಲಿ ಹಾಡ್ತೀವೋ ಆವಾಗಲೇ ಅದಕ್ಕೆ ಆ ಮಹತ್ವ ಸಿಗುತ್ತೆ. ತಪ್ಪು ಸಾಹಿತ್ಯ, ತಿಳಿದೇ ಇರೋ ಸಾಹಿತ್ಯ, ಅಥವಾ ಅದನ್ನು ಅರ್ಥವನ್ನು ಮಾಡಿಕೊಳ್ಳದೆ
ಹಾಡುವಂತ ಒಂದು ವಿಧಾನಗಳು ಹಾಗೆಲ್ಲ ಬಂದ್ರೆ ನಾವು ಏನೇ ತಪ್ಪು ಮಿಪ್ಪು ಎಲ್ಲ ಹಾಡ್ಕೊಂಡು ಹೋಗಿ ಚೆನ್ನಾಗಿದೆ ಅಂತ ಕೇಳಿದ್ರೆ ಜನ ಒಪ್ಪಲ್ಲ. ಅದು ಜನಕ್ಕೆ ನಾವು ತಲುಪಬೇಕಾದ್ರೆ ಅವ್ರಿಗೆ ಅರ್ಥವಾಗುವಂತ ರೀತಿಯಲ್ಲಿ ಹಾಡಬೇಕಾಗಿದ್ರೆ ನಾವು ಫಸ್ಟ್ ತಿಳ್ಕೋಬೇಕು. ಅಂದ್ರೆ ನಾನು ಕೇಳಿದ್ದು ಸಂಗೀತದ ಪಾರಂಪರಿಕ ಸಂಗೀತ ಅಂದ್ರೆ ಏನು? ಪಾರಂಪರಿಕ ಹೇಗಾಗಿದೆ ಅಂದ್ರೆ ಹಿಂದೆ ಜನಕ್ಕೆ ಅರ್ಥವಾಗ್ತಿತ್ತೋ ಇಲ್ವೋ ಏನಾಗ್ತಿತ್ತೋ ಏನೋ ಗುರು ಒಂದು ಸ್ಥಾನದಲ್ಲಿ ಇರೋರು, ಆ ಗುರು ಹೇಳ್ಕೊಟ್ಟಿದ್ದಂಥದ್ದೇ ಸಂಗೀತ. ಹೌದು, ಅದೇ ಒಂದು ಪಾರಂಪರಿಕ ಸಂಗೀತ. ಇನ್ನೊಂದು ಪ್ರಶ್ನೆ ಏನಾಗ್ತದೆ ಅಂದ್ರೆ ಗುರು ಪಾಪ ಅವ್ರಿಗೆ ತಿಳಿದೇ ಇರುವಂತಹ ಪರಿಸ್ಥಿತಿ ಉಂಟು. ಸಾಹಿತ್ಯವನ್ನು ತಿಳ್ಕೊಂಡು ಹಾಡುವಂತ ಲೋಪದೋಷಗಳು ಬೇಕಾದಷ್ಟು ಇರುತ್ತೆ. ಆವಾಗ ಅದನ್ನ ನಾವು ತಿಳ್ಕೊಂಡು ಅದರ ಬಗ್ಗೆ ಅಧ್ಯಯನವನ್ನು ಮಾಡಿ ಅದನ್ನ ಜನಕ್ಕೆ ತಲುಪುವಂತ ಒಂದು ಸಾಧನೆಯನ್ನು ಮಾಡಿ ಚಿಂತನೆಯನ್ನು ಮಾಡಿ ನಾವು ಅದನ್ನ ಉದ್ಧಾರ ಮಾಡ್ತಾ ಹೋದ್ರೆ ಆಗ ಸತ್ಯವಾದ ಸಂಗೀತ, ವ್ಯವಸ್ಥಿತವಾದ ಹಾಡುಗಾರಿಕೆ, ಆಮೇಲೆ ತಿಳ್ಕೊಂಡು ಅದು ದೇವರಿಗೆ ತಲುಪುವಂತ ಶಾರ್ಟ್ ಕಟ್ ನಲ್ಲಿ ಹೋಗುವ ಮಾರ್ಗವೇ ಇದು ಪಾರಂಪರಿಕ ಸಂಗೀತ. ಅಂದ್ರೆ ನಾವು ಪರಂಪರೆ ಅಂದ್ರೆ ನಮ್ಗೆ ಹಿಂದಿನಿಂದ ಬಂದದ್ದನ್ನು ನಾವು ಉಳಿಸಿಕೊಂಡು ನಾವು ಅದನ್ನು ರಿಫೈನ್ ಮಾಡಿಕೊಂಡು ಹೋಗ್ಬೇಕು. ಹೌದು, ರಿಫೈನ್ ಹೇಗ್ ಮಾಡ್ಬೇಕು ಅಂದ್ರೆ ಹೇಳ್ಕೊಟ್ಟ ಸಾಹಿತ್ಯ ತಪ್ಪಬಾರದು, ಬೇರೆ ಮಾಡಬಾರದು, ರಾಗವನ್ನು ತಪ್ಪಿ ಅದನ್ನ ಬೇರೆ ಏನು ಮಿಕ್ಸ್ ಮಾಡಿ ಮಾಡಬಾರದು. ಆದ್ರೆ ಎಲ್ಲದಕ್ಕೂ ಒಂದೇ ಒಂದು ಸೀಕ್ರೆಟ್ ಇದೆ. ಒಳ್ಳೆಯ ಗುರು, ತಿಳುವಳಿಕೆ ಇರುವಂತ ಒಳ್ಳೆಯ ಜ್ಞಾನಸ್ಥ ಗುರು, ಅದನ್ನ ಸ್ವೀಕರಿಸೋದಕ್ಕೆ ಬುದ್ಧಿವಂತನಾದ ಒಬ್ಬ ಶಿಷ್ಯ ಅಥವಾ ಒಬ್ಬ ಶಿಷ್ಯರು, ಇವರುಗಳು ಅಷ್ಟೇ ಸಾರ್ಥಕವಾಗುವಂತ ಗುಣದವ್ರು ಇರಬೇಕು. ಆವಾಗ ಅದು ಆ ಮಿಲನವಾಗುತ್ತೆ. ಎರಡು ಕೈ ಚಪ್ಪಾಳೆ ತಟ್ಟಂಗೆ ನಾವು ಅದಕ್ಕೆ ಒಂದು ಸಾಕ್ಷಿಯಾಗಿ ನಿಲ್ತೇವೆ, ಅದು ಉದ್ಧಾರವಾಗ್ತಾ ಹೋಗುತ್ತೆ. ಸರಿ ಸರ್, ನಿಮ್ಮ ಅಭಿಪ್ರಾಯ? ನಿಮ್ಮ ಪ್ರಶ್ನೆ ಪ್ರಕಾರ ಪಾರಂಪರಿಕ ಸಂಗೀತ ಅಂತ ಹೇಳುದಾದ್ರೆ ಆಯಾಯ ಪ್ರದೇಶದ ಆಯಾಯ ದೇಶದ ಅಲ್ಲಿಂದ ಯಾವ ತರ ಸಂಗೀತ ಬೆಳೆದು ಬಂದಿದೆಯೋ ಆ ಪರಂಪರೆಯನ್ನ ನಾವು ಪಾರಂಪರಿಕ ಸಂಗೀತ ಅಂತ ಹೇಳ್ಬೋದು. ಕರೆಕ್ಟ್. ಈಗ ಭಾರತದ ಒಂದು ತಕೊಂಡಾಗ ಭಾರತ ಪಾರಂಪರಿಕ ಸಂಗೀತವನ್ನ ಭಾರತದಲ್ಲಿ ಅನೇಕ ರೀತಿಯ ಭಾಷೆಗಳಿದೆ, ಅನೇಕ ರೀತಿಯ ಸಂಸ್ಕೃತಿಯ ಇದಿದೆ. ಏನ್ ಹೇಳ್ತೇವೆ ನಾವು ದ್ವೀಪಗಳಂತ ಹೇಳ್ತೇವೆ, ಸಂಸ್ಕೃತಿಯ ದ್ವೀಪಗಳು. ಆ ದ್ವೀಪಗಳಿದೆ. ಗುಜರಾತ್ನಲ್ಲಿ ಬೇರೆ, ಕರ್ನಾಟಕದಲ್ಲಿ ಬೇರೆ, ರಾಜಸ್ಥಾನದಲ್ಲಿ ಬೇರೆ, ಬಂಗಾಳದಲ್ಲಿ ಬೇರೆ. ಹೌದು, 12 ಕಿಲೋಮೀಟರ್ಗೆ ಭಾಷೆ ಚೇಂಜ್ ಆಗುತ್ತೆ, ಬೇರೆ ಆಗುತ್ತೆ. ಹೀಗಾಗ್ಬಿಟ್ಟು ಅಲ್ಲಿ ಯಾವ ರೀತಿ ಬೆಳೆದು ಬಂದಿದೆಯೋ ಅದು ಪಾರಂಪರಿಕ ಸಂಗೀತ ಅಂತ ಹೇಳ್ಬೋದು. ಉದಾಹರಣೆಗೆ ನಾವು ಮಹಾರಾಷ್ಟ್ರದಲ್ಲಿ ತಕೊಂಡಾಗ ಅಲ್ಲಿ ತುಕಾರಾಮ ಕಾಲದಿಂದ ಅಭಂಗ ಒಂದು ಸಂಗೀತ ಪರಂಪರೆಯಾಗಿ ಬೆಳೆದು. ಹೌದು ಹೌದು. ನಮ್ಮಲ್ಲಿ ಇಲ್ಲಿ ದಾಸರ ಸಂಗೀತ ಒಂದು ಪರಂಪರೆಯಾಗಿ ಬೆಳೆದು. ಅದಕ್ಕಿಂತ ಹಿಂದಿನ ಪರಂಪರೆ ಇತ್ತು ಇಲ್ಲ ಅಂತಲ್ಲ. ಇವೆಲ್ಲ ಬೆಳೆದು ಬಂದು ನಾವು ಎವಲ್ಯೂಷನ್ ಅಂತ ಹೇಳ್ತೀವಿ, ಬೆಳೆದು ಬಂದ ಬಗೆ ಅಂತ ಹೇಳಿ ಅನುಸರಿಸಿದಾಗ ಅದರಲ್ಲಿ ಚಿಕ್ಕ ಚಿಕ್ಕ ಪರಂಪರೆಗಳು ಹುಟ್ಟಿಕೊಂಡಿವೆ. ಆದ್ರೆ ಇವೆಲ್ಲದಕ್ಕೂ ನಮ್ಮ ಭಾರತದಲ್ಲಿ ಇರುವಂತ ವಿಶೇಷ ಬೇರೆ ದೇಶದಲ್ಲೂ ಇವು ಇದೆ. ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಇದೆ, ಈಸ್ಟರ್ನ್ ಕಂಟ್ರೀಸ್ ಇದೆ. ಆದ್ರೆ ನಮ್ಮಲ್ಲಷ್ಟು ಇದಿಷ್ಟು ವ್ಯಾಪಕವಾಗಿ ಒಂದು ದೊಡ್ಡ ಪರಂಪರೆ ಅಲ್ಲಿಲ್ಲ. ನಮ್ಮಲ್ಲಿರುವ ಪರಂಪರೆ ಅಂತಂದ್ರೆ ಭಾರತೀಯ ಶಾಸ್ತ್ರೀಯ ಸಂಗೀತ. ಈ ಶಾಸ್ತ್ರೀಯ ಸಂಗೀತ ಅಂತ ಏನ್ ಹೇಳಿದ್ರೆ ಅಂತಂದ್ರೆ ದಿವ್ಯ ದಾರ್ಶನಿಕರು ಅದನ್ನ ಅವರ ಧ್ಯಾನದಿಂದ, ಅಂದ್ರೆ ನಾವು ಹೇಳ್ತೀವಿ ಪರಮಾತ್ಮನ ಸಾಕ್ಷಾತ್ಕಾರ, ಪರಮಾತ್ಮನ ಅಂತ ಹೇಳ್ತಾರೆ. ಇಲ್ಲಿ ಏನಂತ ಹೇಳಿದ್ರೆ ಅದನ್ನ ನಾವು ಅವ್ರು ಧ್ಯಾನ ಮಾಡ್ತಾ 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 ಅವರ ಮನಸ್ಸು ವಿಕಾಸವಾಗಿ ಆ ಒಂದು ವಿಷಯಕ್ಕೆ ಹೋದಾಗ ಅವರಿಗೆ ಕೆಲವು ಸ್ಫುರಣಗಳಾಗ್ತವೆ. ಸ್ಫುರಣಗಳನ್ನೇ ನಾವು ಪರಮಾತ್ಮನ ಆಶೀರ್ವಾದನ, ಪರಮಾತ್ಮನ ಅನುಗ್ರಹ ಅಂತ ಹೇಳುದು. ಅದು ಆದಾಗ ಅವರಿಗೆ ಸಂಗೀತದ ಒಂದು ಅದನ್ನ ಏನು ಸಂಗೀತದ ಒಂದು ಗ್ರಾಮರ್ ಅಂತ ಹೇಳ್ತೀವಿ, ವ್ಯಾಕರಣ. ಅದು ನಾವು ಹೇಳ್ತೀವಿ ಪಾಣಿನಿಗೆ ಸಂಸ್ಕೃತ ವ್ಯಾಕರಣ ಈಶ್ವರನ ಡಮರುವಿನ ಶಬ್ದದಿಂದ ಸಿಕ್ಕಿತು ಅಂತ ಹೇಳ್ತಾರೆ. ಅದೇ ತರದಲ್ಲಿ ಈ ಸಂಗೀತದ ಏನು ನಾವು ಭದ್ರ ಶಾಸ್ತ್ರೀಯ ಗುಣ ಗ್ರಾಮರ್ ವ್ಯಾಕರಣ ಇದೆಯೋ ಅದು ಅನೇಕ ಮುನಿಗಳಿಗೆ ಹೊರಟು. ಆಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಒಂದೊಂದು ಸ್ವರಸ್ಥಾನಕ್ಕೂ ಅವರು ಒಂದೊಂದು ಹೆಸರು ಕೊಟ್ಟರು, ಷಡ್ಜ, ಋಷಭ, ಗಾಂಧಾರ. ಆಮೇಲೆ ಅದರ ಮೇಲೆ ಅವರು ಏನು ಅದನ್ನು ಬೆಳವಣಿಗೆ ಮಾಡ್ತಾ ಮಾಡ್ತಾ ವಿಕಾಸ ಮಾಡ್ತಾ ಮಾಡ್ತಾ ರಾಗ ರಾಗಿಣಿಗಳನ್ನಂತ ಮಾಡಿದ್ರು. ಆಮೇಲೆ ಅದರ ನಂತರ ಅದಕ್ಕೆ ರಾಗದಲ್ಲಿ ಹೇಗೆ ರಾಗವನ್ನು ಹಾಡಬಹುದು, ಒಂದು ರಾಗವನ್ನೇ ಹೇಗೆ ಆಡಬಹುದು, ಅದರಲ್ಲಿ ಸಾಹಿತ್ಯ ಇಲ್ಲದಿದ್ರು ಸಾಹಿತ್ಯ ಕಡಿಮೆ ಪ್ರಮಾಣದಲ್ಲಿ ಇದ್ರೂ ಪರವಾಗಿಲ್ಲ, ಅದನ್ನು ಯಾವ ತರ ರಾಗ ಅಂತ ಹಾಡಬಹುದು. ಈ ರಾಗ ಸಂಗೀತ ಅಂತ ಯಾವುದೋ ಒಂದು ಇದೆಯೋ
ನಮ್ಮ ಭಾರತದಲ್ಲಿ ಇರುವಂತಹ ಪರಂಪರೆ ನನಗನ್ನಿಸುವ ಮಟ್ಟಿಗೆ ಇಷ್ಟು ವ್ಯಾಪಕವಾದ, ಇಷ್ಟು ಜಟಿಲವಾದ, ಹಾಗೂ ಇಷ್ಟು ನಾವು ಹೇಳ್ತೇವೆ ಕ್ಯಾಟಗರೈಸ್ಡ್ ಅಂತ ಹೇಳ್ತೀವಿ, ಅದನ್ನ ಏನ್ ಹೇಳ್ತೀವಿ ನಾವು ವರ್ಗೀಕರಣವಾಗಿ, ಹಾಗೆ ಒಂದು ಶಾಸ್ತ್ರವಾಗಿ ಬರೆದಿಟ್ಟು, ಅಂದ್ರೆ ಕೊನೆಗೆ ಮೊದಲು ಬರೆಯೊಳಗೆ ಇರಲಿಲ್ಲ, ಕೊನೆಗೆ ಬರೆಯುವಂತಹ ಒಂದು ಅವಕಾಶ ಬಂದಾಗ ಬರೆದು ಮುದ್ರಣವಾಗಿರುವಂತಹ ಒಂದು ದೇಶದಲ್ಲಿ ಆಗಿರುವ ಈ ಬೆಳವಣಿಗೆ ಪ್ರಾಯಶಃ ಪ್ರಪಂಚದ ಬೇರೆ ಯಾವ ಭಾಗದಲ್ಲೂ ಈಗ ಆಗಿಲ್ಲ. ಈ ರಾಗರಾಗಿಣಿಗಳು, ಅದರ ಮೇಲೆ ನಾವು ಹಾಡುವಂತಹ, ಅದನ್ನು ವಿಸ್ತಾರವಾಗಿ, ಸಾಮಾನ್ಯವಾಗಿ ಒಂದು ರಾಗವನ್ನ ನನ್ಗೆ ಗೊತ್ತಿರೋ ಮಟ್ಟಿಗೆ ನಾವು ಕೇಳಿದ್ದೀವಿ, 1.5 ಗಂಟೆ ಒಂದೇ ರಾಗವನ್ನ ಹಾಡಿದಂತಹ ನಿರ್ದೇಶನಗಳಿದೆ, ದೊಡ್ಡ ದೊಡ್ಡ ಕಲಾವಿದರು. ಅಂತಹ ಒಂದು ಪರಂಪರೆ ಭಾರತದಲ್ಲಿ ಬಿಟ್ಟರೆ ಬೇರೆ ಇಲ್ಲ ಅಂತ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬಹುದು. ಇದು ನಾನು ನನ್ನ ಅನುಭವದಿಂದ ಕಂಡುಕೊಂಡಿದ್ದು, ನಾನು ನನ್ನ ಭಾರತ ಸಂಗೀತ ಅಂತ ನಾನು ಅದನ್ನ ಹೊಗಳ್ಕೊಳ್ತಾ ಇಲ್ಲ. ಇಂತಹ ಒಂದು ವ್ಯಾಪಕವಾದ ಚಿಂತನೆಗಳಿಂದ ಕೂಡಿರುವ ಸಂಗೀತ ನಮ್ದು ಪರಂಪರೆ ಸಂಗೀತ ಆಗಿರುವ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಇದೆ. ಇದರಲ್ಲಿ ಮತ್ತೊಂದು ತುಂಬಾ ಕ್ಲಿಯರ್ ಮಾತು ಹೇಗೆ ಇದೆಯೋ, ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಶಬ್ದಗಳು, ಹಾಗೆ ಅದೇ ರೀತಿ ಸಂಗೀತಕ್ಕೊಂದು ಭಾಷೆ ಇದೆ. ಹೌದು. ಆ ಭಾಷೆ ಹೇಗೆ ಅಂದ್ರೆ ಒಂದು ಒಳ್ಳೆಯ ರೀತಿಯ ರಿದಮಿಕ್ ಆಗಿ ಹಾಡನ್ನ ಕಂಪೋಸ್ ಮಾಡಿ ಹಾಡುವಂತ ಶಬ್ದಗಳು, ಅದಕ್ಕೆ ಪ್ರಾಸ ಬೇಕು. ಪ್ರಾಸದ ಪ್ರಕಾರ ಸಾಹಿತ್ಯ ಬರೆದ್ರೆ ಮಾತ್ರ ಕೀರ್ತನೆ ಬಂದಿಶು ಆಗತ್ತೆ. ಆಮೇಲೆ ಭಾರತದಲ್ಲಿ ಅನೇಕರು ಸಾಹಿತ್ಯ ಬರೆಯೋರಿರ್ತಾರೆ, ಸಂಗೀತದ ರೂಪದ ಸಾಹಿತ್ಯ ಅಂದ್ರೆ ಕವಿತೆಗಳು. ಆದ್ರೆ ಬರ್ದಿರೋಷ್ಟು ಸಾಹಿತ್ಯವನ್ನು ಹಾಡ್ಲಿಕ್ಕಾಗಲ್ಲ. ಹೌದೌದು. ರಾಗದ ಒಂದು ಸಂಯೋಜನೆ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ನಾವೇನಂತೀವಿ, ಕೆಲವು ಸಾಹಿತ್ಯ ಕವಿ ಸಮ್ಮೇಳನದಲ್ಲಿ ಓದಬಹುದು, ಇನ್ನು ಕೆಲವು ಸಾಹಿತ್ಯ ಸಂಗೀತಕ್ಕೆ ಅರ್ಥಭರಿತವಾಗಿ ರಾಗ ಮತ್ತೆ ತಾಳ ಸೇರಿಸಿ ಅದರಲ್ಲಿ ಕಂಪೋಸ್ ಮಾಡಿ ಹಾಡಬಹುದು. ಹಾಗಾಗಿ ಸಾಹಿತ್ಯ ತುಂಬ ರಿದಮಿಕ್ ಆಗಿ, ತುಂಬ ತಾಳಬದ್ಧವಾಗಿ ತಾನಾಗೆ ಬರೆಯುವಾಗಲೇ ಇರಬೇಕು. ಕರೆಕ್ಟ್. ಅದು ಬರೆಯೋನಂಥವರ ಕೈಯಲ್ಲಿ ಇರುವಂಥದ್ದು ದೊಡ್ಡ ವಿದ್ಯೆ. ಆಮೇಲೆ ಅದನ್ನು ನಾವು ಮ್ಯೂಸಿಕಲಿ ಸಂಯೋಜನೆ ಮಾಡಿದ ನಂತರ ಅದು ಒಳ್ಳೆ ಕೃತಿ ಆಗುತ್ತೆ, ಒಳ್ಳೆ ದೇವನಾಮ ಆಗುತ್ತೆ. ಅಂದ್ರೆ ದೇವನಾಮ ಇದೆಲ್ಲ ಬರ್ದಿಟ್ಟಿರೋದು, ಎಲ್ಲ ದಾಸರ ಪದ, ಎಲ್ಲ ದೇವನಾಮ, ಎಲ್ಲ ಅಭಂಗಗಳು ಹಾಡ್ಲಿಕ್ಕಾಗಲ್ಲ. ಕೆಲವೇ ಅಭಂಗಗಳು ಹಾಡ್ಬೋದು, ಕೆಲವೇ ದಾಸರ ಪದಗಳು ಹಾಡ್ಬೋದು. ಅದಕ್ಕೆ ನಿಯಮಿತವಾದ ಸಾಹಿತ್ಯ, ತಾಳಬದ್ಧವಾಗಿ ಬರೆಯುವಂಥ ಕಲೆ ಇರುವಂಥ ಕವಿಗಳು ಅಥವಾ ಸಂತರುಗಳು, ಇವರ ಕವನಗಳು ಮಾತ್ರ ನಾವು ತಗೊಂಡು ಅದನ್ನ ನಾವು ಮ್ಯೂಸಿಕಲಿ ಕಂಪೋಸ್ ಮಾಡ್ತೇವೆ, ಹಾಡ್ತೇವೆ. ಸಂಗೀತದ ಉಗಮ ಮತ್ತು ಕಾಲಘಟ್ಟದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಯಾಕೆಂತಂದ್ರೆ ಕೆಲವರೆಲ್ಲ ಹೇಳ್ತಾರೆ, ಈ ದಾಸ ಸಾಹಿತ್ಯ ಹುಟ್ಟಿದ ನಂತರ ಈ ಒಂದು ಏನು ಶಾಸ್ತ್ರೀಯ ಸಂಗೀತ ಆಗಲಿ ಅಥವಾ ಹಿಂದೂಸ್ತಾನಿ ಆಗಲಿ ಇನ್ನಷ್ಟು ಬೆಳವಣಿಗೆ ಆಯಿತು, ಅದಕ್ಕೆ ಮುಂಚೆ ಅದು ಅಷ್ಟೊಂದು ಪ್ರವರ್ಧಮಾನದಲ್ಲಿ ಇರಲಿಲ್ಲ ಎನ್ನುವಂಥ ಮಾತುಗಳು ಕೂಡ ಉಂಟು. ಅಲ್ಲ, ಶಬ್ದ ಮೊದಲಿಂದನೂ ಇದೆ, ಸಾಹಿತ್ಯ ಅದು ಶಾಸ್ತ್ರೀಯದಲ್ಲೂ ಇದೆ, ದಾಸ ಸಾಹಿತ್ಯದಲ್ಲೂ ಇದೆ, ಭಕ್ತಿ ಸಂಗೀತ ಮತ್ತೊಂದು ನಾಳೆ ಭಾವಗೀತೆಯಲ್ಲೂ ಇದೆ, ಎಲ್ಲ ಕಡೆ ಇದೆ. ಆಯಾ ಭಾವನೆಯ ಪ್ರಕಾರ ಬೆಳವಣಿಗೆ ಆಗ್ತಾ ಹೋಯಿತು. ಹಿಂದೆ ಶಾಸ್ತ್ರೀಯ ಸಂಗೀತಕ್ಕೆ ಒಂದು ಬಂಧನ ಇತ್ತು, ಒಂದು ಪದ್ಧತಿ ಇತ್ತು, ಒಂದು ರೀತಿ ನೀತಿ ಇತ್ತು. ಈಗ ಭಾವಗೀತೆ ಬರ್ದಲ್ಲೆಲ್ಲ ಭಾವಗೀತೆ, ಬರ್ದಿದ್ದೆಲ್ಲ ದಾಸಪದ ಅಲ್ಲ ಅಲ್ಲ. ಹಾಗೆ ಯಾವುದು ಮುಂಚೆ ಬಂತು ಯಾವುದು ನಂತರ ಬಂತು ಅಂತಲ್ಲ. ಭಕ್ತಿ ಸಂಗೀತದ ಸಾಹಿತ್ಯದ ಭಾಗ ಈ ದಾಸ ಸಾಹಿತ್ಯದವರು ಬಾಗಿಲಿಗೆ ಮನೆ ಮನೆಗೆ ಭಿಕ್ಷೆ ಬೇಡಲಿಕ್ಕೆ ಹೋಗ್ತಿದ್ರು. ಆಗ ಹಾಡ್ತಿದ್ದು ಅವರಿಗೆ ತೋಚಿದ್ದು, ಅವರಿಗೆ ಮನಸ್ಸಿಗೆ ಬಂದಿದ್ದಂಥ ಶಬ್ದಗಳು, ಭಾವನೆಗಳು, ಅದರ ಅರ್ಥ. ಶಾಸ್ತ್ರೀಯ ಸಂಗೀತದಲ್ಲಿ ಒಂದು ತಾಳನ ಉಳಿಸ್ಕೊಂಡ್ರು, ಅನೇಕ ತಾಳಗಳಿದೆ ಬೌದ್ಧ ಸಿಸ್ಟಮ್ಸ್. ಹಾಗೆ ಆ ತಾಳಕ್ಕೆ ಸರಿಯಾಗಿ ತಾಳಬದ್ಧವಾಗಿ, ರಾಗಬದ್ಧವಾಗಿ, ಸ್ವರಬದ್ಧವಾಗಿ, ವ್ಯವಸ್ಥಿತವಾಗಿ ಹಾಡುವ ಪದ್ಧತಿ ಶುರುವಾದಾಗ ಎರಡು ಒಟ್ಟಿಗೆ ಇತ್ತು. ಆದರೆ ಪ್ರಚಾರದಲ್ಲಿ ಒಂದು ಮುಂದಕ್ಕಿತ್ತು ಅಂತ ಕಾಣುತ್ತೆ, ಒಂದು ಆಮೇಲೆ ಬಂತು. ಅಥವಾ ಎರಡು ಒಟ್ಟೊಟ್ಟಿಗೆ ಆಯಾ ಪ್ರಾಂತ್ಯದಲ್ಲಿ ಪಾಪ್ಯುಲರ್ ಆಗ್ತಾ ಹೋಯಿತು.
ಈಗ ತಮಿಳುನಾಡಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಆ ಕಡೆ ಉತ್ತರ ಭಾರತದಲ್ಲಿ ಅನೇಕ ಸ್ಟೇಟ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಬನಾರಸ್ ತಗೊಳ್ಳಿ ಅಥವಾ ಗ್ವಾಲಿಯರ್ ತಗೊಳ್ಳಿ, ಇಲ್ಲೆಲ್ಲ ಒಂದು ಘರಾನೇ ಹುಟ್ಕೊಳ್ಳುವಂತ ಸಂಗೀತ ಶುರುವಾಗಿತ್ತು. ಅದಕ್ಕೆ ಘರಾನ ಗಾಯಕಿ ಅಂತ ನಾವು ಅಂತೀವಿ. ಆವಾಗ ಏನಾಯ್ತು ಅಂದ್ರೆ ಅಲ್ಲಿರೋ ಸಾಹಿತ್ಯ ಅಲ್ಲಿರೋ ತಾಳಗಳಿಗೆ ಅಡ್ಜಸ್ಟ್ ಆಗ್ತಾ ಹೋಯ್ತು. ಇಲ್ಲಿ ಸಾಹಿತ್ಯ, ದಾಸ ಸಾಹಿತ್ಯ ಮತ್ತೊಂದು ಭಕ್ತಿ ಸಾಹಿತ್ಯ ಜಾಸ್ತಿ ಇದ್ದಿದ್ದರಿಂದ ಇದಕ್ಕೆ ಸರಿಯಾಗಿ ಅಳವಡಿಸ್ತಾ ಹೋಯ್ತು. ತಾಳಗಳ ಹೆಸರುಗಳು ಬೇರೆ, ಆದ್ರೆ ತಾಳಗಳು ಒಂದೇ, ಬೀಟ್ಸ್ ಒಂದೇ. ಈಗ ಜಪ್ತಾಲ್ ಅಂತ ಒಂದು ತಾಳ ಇದ್ರೆ 10 ಅಕ್ಷರ ಇರುತ್ತೆ, 10 ಮಾತ್ರೆ ಇರುತ್ತೆ. ಅದಕ್ಕೆ ಹಿಂದೂಸ್ತಾನಿಗೆ ಜಪ್ತಾಲ್ ಅಂತೀವಿ, ಕರ್ನಾಟಕ ಮ್ಯೂಸಿಕ್ ಅಲ್ಲಿ ಜಂಪೆ ತಾಳ ಅಂತೀವಿ, ಇದರಲ್ಲಿ ಆದಿ ತಾಳ ಅಂತೀವಿ, ಅದರಲ್ಲಿ ತೀನ್ ತಾಲ್ ಅಂತೀವಿ. ಹೀಗೆ ಹೆಸರುಗಳು ಬೇರೆ ಬೇರೆ ಪ್ರಾಂತ್ಯದ ಪ್ರಕಾರ, ಬಟ್ ಪದ್ಧತಿ ಎಲ್ಲ ಒಂದೇ. ಹಾಗಾಗಿ ಎರಡು ಒಂದೇ ಸಮಯದಲ್ಲಿ ಪಾಪ್ಯುಲರ್ ಆಗಿರಬಹುದು. ಅನೇಕ ಸಹಸ್ರಾರು ವರ್ಷಗಳ ಹಿಂದಿಂದ ಅದು ಒಂದೇ ಸಮ ಬೆಳ್ಕೊತಾ ಬಂತು. ಬಟ್ ಎರಡು ಶೈಲಿಗಳು ಹಾಗೆ ಬೆಳ್ಕೊತಾ ಬಂತು, ಒಂದು ಮುಂಚೆ ಒಂದು ಆಮೇಲೆ ಅಂತ ಹಾಗೆ ನಿಲ್ಲಲಿಲ್ಲ. ಸರಿ 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 ಸರ್, ನಿಮ್ಮ ಅಭಿಪ್ರಾಯ? ತಾವು ಕೇಳಿದ ಪ್ರಶ್ನೆ ಸಂಗೀತದ ಉಗಮ ಯಾವಾಗ ಆಯಿತು ಅಂತ, ಆ ದೃಷ್ಟಿಯಿಂದಲೇ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಇದು ಒಂದು ನಾವು ಗಂಗಾ ನದಿಗೆ ಹೋಲಿಸಬಹುದು ಸಂಗೀತವನ್ನ. ಗಂಗೆಯು ಗಂಗೋತ್ರಿಯಲ್ಲಿ ಹುಟ್ಟುತ್ತಾರೆ, ಹೌದು, ಬೇರೆ ಬೇರೆ ಕಡೆ ಹರಿದು ಬೇರೆ ಬೇರೆ ನೀರನ್ನು ತನ್ನದಾಗಿ ಮಾಡಿಕೊಂಡು ಕೊನೆಗೆ ಬೇರೆ 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 ಜಾಗದಲ್ಲಿ ಹರಿದು ಬೇರೆ ಬೇರೆ ಮಿಶ್ರಣಗಳಾಗುತ್ತೆ. ಕೊನೆಗೆ ಇಂತಹ ಒಂದು ಘಟ್ಟ ಬರುತ್ತೆ, ಅದು ಕಲುಷಿತನೂ ಆಗುತ್ತೆ. ಇದು ಪ್ರಕೃತಿಯ ಸಹಜ ಪದ್ಧತಿ. ನಾವೇನ್ ಹೇಳ್ತೀವಿ ಸೃಷ್ಟಿ ಸ್ಥಿತಿ ಲಯ ಅಂತ. ಸಂಗೀತದಲ್ಲೂ ಇದೇ ಪ್ರಕಾರವನ್ನು ನಾವು ಅವಲೋಕಿಸಿದಾಗ, ಅಂದ್ರೆ ಈ ಯುಗದ ನಾವು ಯುಗಾಂತರಗಳನ್ನು ನೋಡ್ಬೇಕಾಗತ್ತೆ, ಒಂದು ದಿವಸದ 2 ದಿವಸದ್ದು ಇಲ್ಲ. ಆ ದೃಷ್ಟಿಯಲ್ಲಿ ನೀವು ಹೇಳಿದಾಗ ಸಂಗೀತ ಒಂದು ಇದು ದಾಸರ ಕಾಲದ ಪದ್ಧತಿಯಿಂದ ಬಂತು ಅಂತ ಹೇಳುದು ಅದು ಸರಿಯಿಲ್ಲ. ಅದು ಒಂದು ದೃಷ್ಟಿ ಮಾತ್ರ ಸೀಮಿತವಾಗಿದೆ. ಅದು ಕರ್ನಾಟಕ ಸಂಗೀತಕ್ಕೆ, ಅದು ನೀವು ಹೇಳಿದ್ದ ಏನ್ ಹೇಳಿದ್ರು ದಾಸರ ಪದ ಬಂದ ಮೇಲೆ ಸಂಗೀತದ ವಿಕಾಸ ಆಯಿತು. ಹೌದು, ಯಾವ ಸಂಗೀತ? ಅದು ಕರ್ನಾಟಕ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪದ್ಧತಿ ಅಂತ ಒಂದು ಆಗಿರುವುದು ದಾಸರ ಕಾಲದ ನಂತರ. ಆದ್ರೆ ಅದಕ್ಕಿಂತ ಹಿಂದೆ ಭಾರತೀಯ ಸಂಗೀತ ಅಂತ ಹೆಸರಿನಲ್ಲಿ ಸಂಗೀತ ಇತ್ತು. ಆಮೇಲೆ ಈ ಸಂಗೀತದ ಈ ವಿಚಾರಗಳು ನಿಮ್ಗೆ ಮಹಾಭಾರತದಲ್ಲಿ ಸಿಗುತ್ತೆ. ಆಮೇಲೆ ನಾವು ಸಾಮಾನ್ಯವಾಗಿ ಭಾರತದ ಒಂದು ನಾವು ಇತಿಹಾಸವನ್ನ ಅಥವಾ ವೇದ ಪುರಾಣಗಳನ್ನು ನೋಡಿದಾಗ ನಮ್ಗೆ ಸಿಗುವಂಥದ್ದು ಈ ಒಂದೇ ಒಂದು ಏನಂತ ಹೇಳಿದ್ರೆ ಯೂನಿವರ್ಸಲಿ ಎಕ್ಸೆಪ್ಟೆಡ್ ಪ್ರಿನ್ಸಿಪಲ್ ಏನಂತ ಹೇಳಿದ್ರೆ ಸಂಗೀತದ ಉಗಮ ಸಾಮವೇದದಿಂದ ಆಯಿತು ಅಂತ ಹೇಳಿದ್ರೆ, ಸಂಗೀತದ ಉಗಮ ಗಂಗೋತ್ರಿ ಅಂದ್ರೆ ಆಗ ಅದಷ್ಟು ವ್ಯಾಪಕವಾಗಿ ಬೆಳೆದೇ ಇಲ್ಲದೆ ಇರಬಹುದು. ಆದ್ರೆ ಅದರ ಚಿಂತನೆಗಳು, ಅದರ ಉಗಮಗಳು, ನಾದದ ಸಂಗೀತ ಅದು ಆಗಿರುವುದು ಪ್ರಾಯಶಃ ವೇದ ಕಾಲದ ನಂತರ ಅಂತ ನನ್ಗೆ ಅನಿಸ್ತಾ ಇದೆ. ಏಕೆಂದ್ರೆ ಸಾಮವೇದ ಅಂತ ಹೇಳಿರೋದ್ರಿಂದ ಸಾಮವೇದದಿಂದ ಉಗಮ ಆಯ್ತು ಅಂತ ಹೇಳಿದ್ರೆ ವೇದ ಕಾಲದಿಂದ ನಾವು ಒಂದು ಹಿಡ್ಕೊಂಡ್ರೆ ಇವತ್ತಿನ ಸಂಗೀತಕ್ಕೆ ಅಲ್ಲಿ ಒಂದು ಉಗಮದ ನೆಲೆ ಸಿಗಬಹುದು. ಅಲ್ಲಿಂದ ಅದು ಬೆಳೆಕೊಳ್ತಾ ಬಂದಿದೆ. ಮೊದಲು ಅದನ್ನ ಏನಾಗುತ್ತಿತ್ತು ಅಂದ್ರೆ ಧ್ರುವ ಪದಗಳು ಅಂತ ಇತ್ತು. ಇದು ಧ್ರುಪದಗಳು ಆದ್ಮೇಲೆ ಖಯಾಲ್ ಅಂತ ಬಂತು ಹಿಂದೂಸ್ತಾನಿ ಸಂಗೀತದಲ್ಲಿ. ಖಯಾಲ್ ಅಂತ ಆಗುವಾಗ ಇಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಸಂಗೀತ ಉಗಮ ಆಯಿತು. ಆದ್ರೆ ಈ ಭಾರತೀಯ ಸಂಗೀತ ಅಂದ್ರೆ ಗಂಗೆ ತರ ಇವತ್ತು ಅದು ಬೆಳೀತಾನೆ ಇದೆ, ಇವತ್ತು ಮಿಶ್ರಣ ಮಾಡ್ಕೊಳ್ತಾ ಇದೆ, ಆಮೇಲೆ ಇವತ್ತಿಗೂ ಕಲುಷಿತನೂ ಆಗ್ತಾ ಇದೆ. ಹೀಗಾಗ್ಬಿಟ್ಟು ಗಂಗೆಗೆ ಏನಾಗಿದೆಯೋ ಅದು ಸಂಗೀತಕ್ಕೂ ಆಗ್ತಾ ಇದೆ ಅಂತ ನಾವು ಅಂದ್ಕೊಳ್ಬಹುದು. ಇದು ನನ್ನ ವಿಚಾರ. ಸರಿ ಸರಿ ಮೇಡಮ್, ತಾವು ಸಂಗೀತದ ಯಾವ ಎಲ್ಲ ಅಂಗಗಳನ್ನು ತಿಳ್ಕೊಂಡಿದ್ದೀರಿ, ಮತ್ತೆ ವೋಕಲ್ಗೆ ನೀವು ಹೆಚ್ಚು ಪ್ರಾಶಸ್ತ್ಯ ಕೊಡ್ಲಿಕ್ಕೆ ಕಾರಣ ಏನು? ವೋಕಲ್ಗೆ ಪ್ರಾಶಸ್ತ್ಯ ಅನ್ನೋದಕ್ಕಿಂತ ಕೇಳುವ ಜನರ ವಾಂಟ್. ಈಗ ಸುಮಾರು ಪಬ್ಲಿಕ್ ಫಂಕ್ಷನ್ಸ್ಗಳಲ್ಲಿ ಅವ್ರು ಹೇಳ್ತಾರೆ ನಮ್ಗೆ ಯಾವುದು ಲೈಟ್ ಬೇಡ, ಡಿವೋಷನಲ್ ಬೇಡ, ಫೋಕ್ ಬೇಡ, ಬರೀ ಶಾಸ್ತ್ರೀಯ ಸಂಗೀತದ 2 ರಾಗ ಹಾಡಿ ನಮಗೆ ಸಾಕು, ವಿ ಆರ್ ವೆರಿ ಹ್ಯಾಪಿ. ಇನ್ನು ಕೆಲವು ಕಡೆ ನಾವು ಆಡಿಯನ್ಸ್ ಎದುರುಗಡೆ ಕೂತಾಗ ಅಮ್ಮ ನಮಗೆ ಶಾಸ್ತ್ರೀಯ ಸಂಗೀತ ಇದೆಲ್ಲ ಏನು ಗೊತ್ತಾಗಲ್ಲ, 1 ಅಕ್ಷರ ಉಚ್ಚಾರ ಮಾಡ್ತೀರಾ, ಉದ್ದಕ್ಕೊಂದು ಅಕ್ಷರ ಹಾಡ್ತೀರಾ, ಇನ್ನೊಂದು ಅಕ್ಷರ ಹೇಳ್ತೀರಾ, ಅದು ನಮಗೆ ಆಗಲ್ಲ, ಅದು ಗೊತ್ತೂ ಆಗಲ್ಲ, ನೀವು ದಯವಿಟ್ಟು ಡಿವೋಷನ್ ಮ್ಯೂಸಿಕ್ ಹಾಡಿ, ಭಕ್ತಿ ಸಂಗೀತ. ಇನ್ನು ಕೆಲವರು ಅಂತಾರೆ ಬರೀ ದೇವ 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 ದೇವಿ ದೇವಿ ಅಂತ ನೀವು ಭಕ್ತಿ ಸಂಗೀತ ಹಾಡಿದ್ರೆ
ನಮ್ಗೆ ಅದು ಸ್ವಲ್ಪ ಬೇರೆನೂ ಬೇಕು ಅನ್ಸುತ್ತೆ. ಹಾಗಾಗಿ ನೀವು ಭಾವಗೀತೆ ಅಥವಾ ಜಾನಪದ ಸಾಹಿತ್ಯ ಹಾಡಿ ಅಂತಾರೆ. ಇದು ಭಕ್ತಿಗೀತೆ ಸಾಹಿತ್ಯ ಮತ್ತೆ ಜಾನಪದ ಸಾಹಿತ್ಯ ಇದು ಎಲ್ಲ ಭಾಷೆಗಳಲ್ಲೂ ಹೇಳ್ತಾ ಇದ್ದೀನಿ ನಾನು. ಎಲ್ಲ ಭಾಷೆ, ಹಿಂದಿ ಆಗ್ಬೋದು, ಗುಜರಾತಿ ಆಗ್ಬೋದು, ಉರ್ದು ಆಗ್ಬೋದು, ಯಾವುದೇ ಆಗ್ಬೋದು. ಆದರೆ ಆಯಾ ಭಾಷೆಗಳಲ್ಲಿ ಯಾವ ಪ್ರಕಾರದ ಸಂಗೀತ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತ ನಾವು ರಿಯಲೈಸ್ ಮಾಡಿಕೊಂಡ್ರೆ ಉರ್ದುನಲ್ಲಿ ಬರೀ ಗಜಲ್ಸ್ಗಳು ಇನ್ನೊಂದು ಮತ್ತೊಂದು ಇಷ್ಟು ಮಾತ್ರ ನಮಗೆ ಜಾಸ್ತಿ ಸಿಗುತ್ತೆ. ಯಾಕೆಂದ್ರೆ ದೇವರನ್ನ ಅವರು ಪ್ರಕಾರದಲ್ಲಿ ನಂಬೋದಿಲ್ಲ. ಆಮೇಲೆ ಅದನ್ನ ವರ್ಣನೆ ಮಾಡೋದು ಖುದಾ ಬಂದ ಇನ್ನೊಂದಾಯ್ತು ಅದು ಕಡಿಮೆ ಇದೆ, ಅದೇ ಕಡಿಮೆ. ಹಾಗೆ ಪ್ರತಿಯೊಂದು ಭಾಷೆಯಲ್ಲಿ ಮರಾಠಿಯಲ್ಲಿ ತಗೊಳ್ಳಿ ಬರೀ ಭಕ್ತಿ ಸಂಗೀತ, ಆಮೇಲೆ ಭಾವಗೀತೆಗಳು, ಶೃಂಗಾರದ ಹಾಡುಗಳು, ಪ್ರೇಮಗೀತೆಗಳು ಹೀಗೆ ಜಾಸ್ತಿ ಸಿಗುತ್ತೆ. ಹೀಗೆ ಎಲ್ಲ ಭಾಷೆಯಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಆದರೆ ನೀವಂದಂಗೆ ಯಾವ ಪ್ರಕಾರದ ಸಂಗೀತ ನಿಮಗೆ ಸರಿ ಹೋಗುತ್ತೆ ಅಥವಾ ಒಲವು ಸಿಗುತ್ತೆ ಅದರಿಂದ ನೋಡಿ. ಯಾವ ಪದಾರ್ಥ ತಿಂತೀವೋ ಆವಾಗ ಅದ್ರ ರುಚಿ ನಮ್ಗೆ ಇಷ್ಟವಾಗುತ್ತೆ. ಕರೆಕ್ಟ್. ಹಾಗೆ ಯಾವ ಪ್ರಕಾರದ ಸಂಗೀತ, ಈಗ ಫಾರ್ಚುನೇಟ್ಲಿ ನಾನು ಶಾಸ್ತ್ರೀಯ, ಭಕ್ತಿ ಸಂಗೀತ, ಲೋಕ ಸಂಗೀತ ಅಂದರೆ ಜನಪದ ಸಾಹಿತ್ಯ, ಭಕ್ತಿಗೀತೆಗಳು, ಶ್ಲೋಕಗಳು, ಸಂಸ್ಕೃತದ್ದು, ಈ ಎಲ್ಲ ಪ್ರಕಾರಗಳು ನಾನು ಹಾಡ್ತೀನಿ, ಆಮೇಲೆ ಇಷ್ಟಪಡ್ತೀನಿ. ಅದರಿಂದ ಯಾವ ಪ್ರಕಾರದ ಸಂಗೀತ ನಿಮಗೆ ಜಾಸ್ತಿ ಇಷ್ಟ ಅಂತ ಕೇಳೋ ಮಾತೇ ಬರೋಲ್ಲ. ಅದೇ ರೀತಿ ಯಾವ ಪದಾರ್ಥಗಳು ನಮಗೆ ತುಂಬ ಇಷ್ಟನ ಅದನ್ನು ಸ್ವಲ್ಪ ಜಾಸ್ತಿ ತಿಂತೀವಿ, ಸ್ವಲ್ಪ ಇಷ್ಟ ಇದೆ ಇವತ್ತು ಹಾಗಲಕಾಯಿ ಪಲ್ಯ ಇರ್ಬೋದು ಅದನ್ನು ಸ್ವಲ್ಪ ಕಡಿಮೆ ತಿಂತೀವಿ. ಹಾಗೆ ಆದರೆ ಪ್ರಮಾಣದಲ್ಲಿ ನಾವು ಬೇರೆ ಬೇರೆ ಪ್ರಕಾರಗಳು ನೋಡಿದ್ರೆ ಎಲ್ಲ ಪ್ರಕಾರದ ಸಂಗೀತವೂ ಚೆನ್ನಾಗೇ ಇರುತ್ತೆ. ತುಂಬ ಒಲವಿರುತ್ತೆ, ಅದರಲ್ಲಿ ತುಂಬ ಸುಖ ಇರುತ್ತೆ, ತುಂಬ ಒಳ್ಳೆಯ ಆನಂದ ಕೊಡುತ್ತೆ. ಅದರಿಂದ ಯಾವುದೇ ಪ್ರಕಾರದ ಸಂಗೀತ ನಾವು ಹಾಡಿದ್ರು ಕೂಡ ಅದರಲ್ಲಿ ನಮಗೆ ಆ ಆನಂದ ಸಿಗಬೇಕು, ಅರ್ಥವಾದರೆ ಮಾತ್ರ. ಹಾಡಿನ ಅರ್ಥ ಆಗ್ಬೇಕು ಇಲ್ವೋ ಅವಾಗ ತಾನೇ ಅದೆಲ್ಲ ಮಜಾ ಸಿಗುತ್ತೆ. ಹೌದೌದು. ಅಲ್ಲ, ನಾನು ಕೇಳಿದ್ದೇನು ಅಂತಂದ್ರೆ ಸಂಗೀತದಲ್ಲಿ ಮೃದಂಗ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ವಯಲಿನ್ ಇದೆ, ನೀವು ಹಾಡನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಯಾಕೆಂದ್ರೆ ಹಾಡು ಪ್ರಥಮವಾಗಿರುವಂತ ಸ್ಥಾನ ತಗೊಳುತ್ತೆ. ಅದಕ್ಕೊಂದೇ ಕಾರಣ, ಸಾಹಿತ್ಯ ಇದೆ ಅದರಲ್ಲಿ. ಬೇರೆ ಯಾವ ವಾದ್ಯಗಳಲ್ಲೂ ಸಾಹಿತ್ಯ ಇಲ್ವಲ್ಲ. ಕರೆಕ್ಟ್. ಸಾಹಿತ್ಯದ ಹಾಡನ್ನ ವಯಲಿನಲ್ಲಿ ನುಡಿಸ್ತಾರೆ, ಸಾಹಿತ್ಯದ ಹಾಡನ್ನ ಇನ್ನೇನು ಹಾರ್ಮೋನಿಯಮಲ್ಲಿ ನುಡಿಸ್ತಾರೆ. ಆದ್ರೆ ಈ ವಾದ್ಯಗಳಲ್ಲಿ ಸಾಹಿತ್ಯ ಭಾಗ ಲೋಪ ಇಲ್ಲ. ಹಾಗಾಗಿ ದಟ್ ಹ್ಯಾಸ್ ಗಾಟ್ ಟು ದ ಸೆಕೆಂಡ್ ಗ್ರೇಡ್. ಅಂಡ್ ಹಾಡುಗಾರಿಕೆಯಲ್ಲಿ ಪೂರ್ತಿ ಸಾಹಿತ್ಯ ತುಂಬಿರುವಂತ ಭಾಗ. ಅದರಿಂದ ನಾವು ವೋಕಲ್ ಮ್ಯೂಸಿಕ್ ಅನ್ನ ಇಷ್ಟಪಡ್ತೇವೆ ಅಷ್ಟೇ. ಸಂಗೀತದಲ್ಲಿ ಒಟ್ಟು ಎಷ್ಟು ಶೈಲಿಗಳಿವೆ? ಅಂದ್ರೆ ಈಗ ಉದಾಹರಣೆಗೆ ಹೇಳುದಿದ್ರೆ ಮೈಸೂರು ಶೈಲಿ, ತಂಜಾವೂರು ಶೈಲಿ ಅಂತೆಲ್ಲ ಉಂಟಲ್ಲ, ಆ ರೀತಿಯಾಗಿ ಎಷ್ಟು ಶೈಲಿಗಳಿವೆ? ಇದೆ, ಒಂದು 15-20 ಶೈಲಿ ಕರ್ನಾಟಕ ಸಂಗೀತದಲ್ಲಿ ಇದೆ. ಅದರಲ್ಲಿ ಏನು ಮೇಜರ್ ಆಗಿ ವ್ಯತ್ಯಾಸಗಳು ಏನು? ಅದರಲ್ಲಿ ವ್ಯತ್ಯಾಸಗಳು ಅಂದ್ರೆ ಭಾಷೆ. ಈಗ ತಮಿಳಿನಲ್ಲಿ ಹಾಡುವಂತ ಕೃತಿಗಳು ಜಾಸ್ತಿ ತಮಿಳಲ್ಲಿ ಇರುತ್ತೆ, ಅದು ರೀಜನಲ್ ಲ್ಯಾಂಗ್ವೇಜ್ ಅಷ್ಟೇ. ಅಂದ್ರೆ ಭಾಷೆಯ ಮೇಲಿಂದ ಅದು ಶೈಲಿಗಳು ಅಥವಾ ಶೈಲಿಗಳು ಬದಲಾವಣೆ ಆಗ್ತವೆ, ರಾಗದಿಂದ ಏನಲ್ಲ. ಇಲ್ಲ ಇಲ್ಲ ಇಲ್ಲ. ಆಮೇಲೆ ರಾಗ ಅದಕ್ಕೆ ಜೋಡಿಸ್ಕೊಂಡು ಒಂದು ರೂಪ ತೆಗೆದಿರ್ತಾರೆ. ಅದಕ್ಕೆ ಹಿಂದೂಸ್ತಾನಿ ಶೈಲಿಯಲ್ಲಿ 5 ಘರಾನ ಅಂತಿದೆ. ಹೌದು ಹೌದು. ಘರಾನ ಅಂತಂದ್ರೆ ಮನೆತನ, ಆಯಾ ಮನೆತನದ ಶೈಲಿ ಅದು. ಆ 5 ಘರಾನಗಳಲ್ಲಿ ಮೊಟ್ಟ ಮೊದಲಿಗೆ ಹುಟ್ಟಿದ್ದು ಗ್ವಾಲಿಯರ್ ಘರಾನ, ವೇರ್ ಐ ಬಿಲಾಂಗ್ ಟು, ವಿ ಬೋತ್ ಬಿಲಾಂಗ್ ಟು. ಎರಡನೇದು ಆಗ್ರಾ ಘರಾನ, ಗ್ವಾಲಿಯರ್ ಆಯ್ತು, ಆಗ್ರಾ ಆಯ್ತು. ಕಿರಾನ ಘರಾನ, ಭೀಮ್ಸೇನ್ ಹಾಡ್ತಾ ಇದ್ದಿದ್ದು. ಹೌದು ಹೌದು. ಆಮೇಲೆ ಇದು ಜೈಪುರ್ ಘರಾನ, ಮಲ್ಲಿಕಾರ್ಜುನ್ ಮನ್ಸೂರು ಹಾಡ್ತಾ ಇದ್ದಿದ್ದು. 4 ಆಯ್ತಲ್ವಾ. ಪಾಟಿಯಾಲ ಘರಾನ, ಪಂಡಿತ್ ಜಸರಾಜ್ ಹಾಡೋದು, ಗೊತ್ತಾಗ್ತದೆ. ಇತ್ತೀಚೆಗೆ ಒಂದು ಕುಮಾರ್ ಗಂಧರ್ವ ಘರಾನ ಅಂತ ಶುರುವಾಗಿದೆ, ಬಟ್ ದಟ್ಸ್ ನಾಟ್ ರೆಕಗ್ನೈಸ್ಡ್. ಈ 5 ಘರಾನಗಳು ಬೇರೆ ಇದೆ. ಆದ್ರೆ ನೀವು ಪ್ಯೂರ್ ಆಗಿ ಆ ಘರಾನ ಗಾಯಕಿ ಹಾಡುವಂತ ಕಲಾವಿದನ್ನ ಕೇಳಿದ್ರೆ ನಿಮಗೆ ಒಂಥರ ಆಕಾಶ ಪಾತಾಳದಷ್ಟು ವ್ಯತ್ಯಾಸ ಗೊತ್ತಾಗುತ್ತೆ ಶೈಲಿಯಲ್ಲಿ. ಹೌದೌದು,
ಅಂದ್ರೆ ರಾಗ ಒಂದೇ ಆದ್ರೂ ಹೌದು, ಅದು ಐಡೆಂಟಿಫಿಕೇಶನ್ ಪದ್ಧತಿ, ಹಾಡುವ ಪದ್ಧತಿ ಇದೆಯಲ್ಲ, ಅದು 5 ಘರಾನದಲ್ಲಿ 5 ತರ ಹಾಡ್ತಾರೆ. ಅಲ್ಲಲ್ಲ, ಅದು ಹೇಗೆ ಅದು 5 ತರ ಆಗೋದು? ರಾಗ ಒಂದೇ ಆದ್ಮೇಲೆ ಅದು ಬೇರೆ ಕಾಣಿಸೋದು ಹೇಗೆ? ಹಾಡೋ ಪದ್ಧತಿ, ಅದರಲ್ಲಿ ಬಂದಿಶು, ಅದರಲ್ಲಿ ತಗೊಳ್ಳುವಂತ ಆಕಾರಗಳು, ಸ್ಥಾನಗಳು, ತುಂಬಾ ಬೇರೆ ಇರುತ್ತೆ, ಗೊತ್ತಾಗೋಗುತ್ತೆ. ಈಗ ಆಗ್ರಾ ಘರಾನದಲ್ಲಿ ತಬ್ಲಾ ಕೆಲಸ ಜಾಸ್ತಿ. ಅವರು ಸಾಹಿತ್ಯದ ನಾವು ನೆರವುಗಳು ಅಂತೀವಿ ಕರ್ನಾಟಕದಲ್ಲಿ, ಅದಕ್ಕೆ ಅವರು ಬೋಲ್ತಾನ್ಗಳು ಅಂತಾರೆ. ಒಂದ್ ಸೆಕೆಂಡ್ ಮೇಡಮ್, ತಾವು ಒಂದು ಕೇಳಿದ್ರಿ ಘರಾನಗಳು ಅಥವಾ ಶೈಲಿಗಳು, ಅದು ಹೇಗೆ ವ್ಯತ್ಯಾಸ ಆಗತ್ತೆ? ಒಂದೇ ರಾಗವನ್ನ ಹಾಡ್ತೀವಿ, ಆದ್ರೆ ಬೇರೆ ಬೇರೆ ಘರಾನಗಳಲ್ಲಿ ಬೇರೆ ಬೇರೆ ತರ ಆಗತ್ತೆ. ಅದು ಹೇಗೆ ಸಾಧ್ಯ? ಹೌದು, ಯಾವಾಗ ಶಾಸ್ತ್ರೀಯ ಸಂಗೀತದಲ್ಲಿ ಒಂದು ರಾಗಕ್ಕೆ ಇಂತಹ ಒಂದು ಲಕ್ಷಣಗಳು ಇರಬೇಕಂತ ಹೇಳಿರುವಾಗ ಅದನ್ನು ಹಾಡುವಾಗ ಹೇಗೆ ಬದಲಾಗತ್ತೆ? ಅದಕ್ಕೆ ನಾನು ಒಂದು ಹೇಳಿಕ್ಕೆ ಇಷ್ಟಪಡ್ತೇನೆ. ರಾಗವನ್ನ ಹೀಗೆ ಹಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿರ್ತಾರೆ, ಹೌದು. ಆದ್ರೆ ಹಾಡುವವರು ಯಾರು? ಅದನ್ನು ಮನುಷ್ಯರು. ಹೌದು, ಮನುಷ್ಯರು ಹೇಗೆ ಅವರ ಮನದ ಮೇಲೆ ಅವರಿಗೆ ಅವರ ಮನಸ್ಥಿತಿ ಯಾವ ರೀತಿ ಇರ್ತದೆ ಆ ತರ ಹಾಡ್ತಾರೆ. ಹೌದು, ಭಾವಕ್ಕೆ ಒತ್ತು ಕೊಟ್ಟು ಅವರ ಭಾವನೆಗಳು, ಅವರ ಮನಸ್ಥಿತಿ, ಅವರ ಪರಿಸರಗಳು, ಅದರ ಮೇಲೆ ಅವರು ಹಾಡ್ತಾರೆ. ಹೀಗಾಗ್ಬಿಟ್ಟು ಅದಕ್ಕೆ ನಾನು ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ. ನಾನು ತುಂಬಾ ಟೆಕ್ನಿಕಲ್ ಆಗಿ ಹೇಳಿದ್ರೆಕ್ಕಿಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಬ್ರು ದುರ್ಗೆಯ ಚಿತ್ರನ ಬರೀಬೇಕು. ಉದಾಹರಣೆಗೆ ನಾನು ರಾಗ ದುರ್ಗಾವನ್ನು ಹಾಡಬೇಕು ಅಂತ ಹೇಳಿದ್ರೆ ಸಂಗೀತದ ಮೂಲಕ ರಾಗ ದುರ್ಗಾದ ಚಿತ್ರಣ ಮಾಡಬೇಕು ಅಂತ. ನಾವೀಗ ಪೇಂಟಿಂಗಿಗೆ ಹೋಗೋಣ. ಪೇಂಟಿಂಗ್ ಅಲ್ಲಿ ದುರ್ಗೆಯನ್ನ ಹೇಗೆ ಚಿತ್ರ ಮಾಡಬಹುದು ಅಂತ. ದುರ್ಗಾದೇವಿಯನ್ನ ಒಂದು ದುರ್ಗಾದೇವಿಯ ಸ್ವರೂಪ ಇದೆ. ಹೌದು, ಕರೆಕ್ಟ್. ಆ ಸ್ವರೂಪವನ್ನು ನೀವು ಯಾವ ತರ ದುರ್ಗೆಯನ್ನು ಸ್ವರೂಪ ಮಾಡ್ತಾರೆ ಅಂತ. ಅದ್ರಲ್ಲಿ ಒಬ್ಬ ಘರಾಣದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಡೀ ದುರ್ಗೆಯ ಏನೇನ್ ಲಕ್ಷಣ ಇದೆಯೋ ಅದನ್ನೆಲ್ಲ ಅಳವಡಿಸಿ ಒಂದು ಸಿಂಹದ ಮೇಲೆ ದುರ್ಗೆಗೆ ಅವಳ ಅಷ್ಟಭುಜಗಳು, ಆಯುಧಗಳು, ಆಮೇಲೆ ಅವಳಿಗೆ ಒಂಥರ ಹೀಗೆ ಹೆದರಿಸುವಂತಹ ಕಣ್ಣುಗಳು, ಅಂದ್ರೆ ದುರ್ಜನರಿಗೆ ಹೆದರಿಕೆ ಆಗ್ಬೇಕಂತ. ಆಮೇಲೆ ಭಕ್ತರಿಗೆ ಸಂತೋಷವನ್ನು ಕೊಡುವಂತಹ ಅನುಗ್ರಹ ರೀತಿಯ ಕೈಗಳು, ಅಭಯ ಕೈಗಳು, ಅವಳಿಗೆ ಒಂದು ಕಿರೀಟ, ಅವಳಿಗೆ ಒಂದು ಮೂಗುತಿ, ಇದೆಲ್ಲ ಮಾಡ್ಕೊಂಡು ಸಚಿತ್ರವಾದ ದುರ್ಗಾದ ಚಿತ್ರವನ್ನು ಮಾಡ್ತಾನೆ. ಮತ್ತೊಬ್ಬ ಏನು ಮಾಡ್ತಾನೆ, ಅದು ಬೇಕಿಲ್ಲ ದುರ್ಗೆಗೆ, ಅಷ್ಟೆಲ್ಲ ಬೇಕಿಲ್ಲ. ದುರ್ಗೆಯನ್ನು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಸುಮ್ಮನೆ ದುರ್ಗೆ ಮುಖವನ್ನ ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡ್ತಾನೆ, ಅಲ್ಲಿ ಕಣ್ಣುಗಳಲ್ಲಿ ಭಾವನೆಗಳನ್ನ ಮಾಡ್ತಾನೆ, ಆಯ್ತಾ. ಆಮೇಲೆ ನಾಲಿಗೆಯನ್ನ ತೋರಿಸ್ತಾನೆ, ಹೇಗೆ ಮಾಡ್ತಾನೆ. ಆಮೇಲೆ ಆಯುಧಗಳನ್ನ ಸಿಂಬಾಲಿಕ್, ಸಾಂಕೇತಿಕವಾಗಿ ಆಯುಧಗಳನ್ನ ಪ್ರದರ್ಶನ ಮಾಡ್ತಾನೆ. ಅವನು ಕೈ ಕಾಲು ಏನನ್ನೂ ತೋರಿಸಲ್ಲ ಅವನು. ಮತ್ತೊಬ್ರು ಏನ್ ಮಾಡ್ತಾನೆ, ಅಲ್ಲಿ ಸಿಂಹದ ಮೇಲೆ ಕೂತ್ಕೊಂಡು ಹಾಗೆ ಒಂದು ತೋರಿಸಿಬಿಟ್ಟು ಉಳಿದ ಪೋರ್ಷನ್ ಅನ್ನ ಹಾಗೇ ಡೈಲ್ಯೂಟ್ ಮಾಡಿಬಿಡ್ತಾನೆ. ಅಲ್ಲಿ ಚಿತ್ರಣ ಮಾಡೋಲ್ಲ. ಆದ್ರೆ ಎಲ್ಲರೂ ಮಾಡುವಂತ ಏನು, ಅದು ದುರ್ಗೆ ಚಿತ್ರನೇ. ಕರೆಕ್ಟ್. ರಾಗಗಳಲ್ಲೂ ಅದೇ ತರ ಆಗುತ್ತೆ. ರಾಗದಲ್ಲಿ ಕೆಲವು ಅಂಶಗಳನ್ನ ಎತ್ತಿ ಹಿಡಿದು ಆ ರಾಗವನ್ನ ಪ್ರಸಾರ ಮಾಡೋದು. ಹೌದೌದು. ಮತ್ತೊಬ್ರು ಏನ್ ಮಾಡ್ತಾರೆ, ರಾಗದಲ್ಲಿ ಆ ಅಂಶಗಳನ್ನು ಬಿಟ್ಟು ಮತ್ತು ಕೆಲವು ಅಂಶಗಳನ್ನು ಎತ್ತರಿಸಿ ಅದನ್ನ ರಾಗವನ್ನು ಹೇಳ್ತಾರೆ. ಉದಾಹರಣೆಗೆ ಕೆಲವು ಘರಾನಗಳಿದೆ, ಅವರು ಅಲ್ಲಿ ಸಾಹಿತ್ಯವನ್ನ ಉಪಯೋಗ ಮಾಡೋದೇ ಇಲ್ಲ. 99% ಸಾಹಿತ್ಯವನ್ನ ಗೌಡ ಮಾಡಿಬಿಡ್ತಾರೆ. ಬರೀ ಅವರು ವಾಯ್ಸಿನ ಪ್ರಕಾರ ಹಾಡ್ಕೊಂಡು ಬರ್ತಾರೆ, ಅಲ್ಲಿ ರಾಗವನ್ನು ಉತ್ಪನ್ನ ಮಾಡ್ತಾರೆ. ಮತ್ತೊಬ್ಬರು ಕೆಲವರು ಏನ್ ಮಾಡ್ತಾರೆ, ಸರಿಗಮ ಏನ್ ಸ್ವರೂಪ ಇದೆಯೋ ಆ ಸ್ವರೂಪಕ್ಕೇನೇ ಮಹತ್ವ ಕೊಟ್ಟು ಬೆಳೆಸ್ತಾರೆ. ಮತ್ತೊಂದು ಘರಾನ ಇದೆ, ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ರಾಗದಲ್ಲಿ 2 ಅಂಶ ಇದೆ, ಅಸ್ಥಾಯಿ ಅಂತರ, ಅಂದ್ರೆ ಪಲ್ಲವಿ ಮತ್ತೆ ಚರಣ ಅಂತ ಹೇಳ್ತೀವಿ. ಕರೆಕ್ಟ್. ಅವರು ಪಲ್ಲವಿಯನ್ನ ಆಧರಿಸಿಕೊಂಡೇ ಹಾಡ್ತಾ ಇದ್ದಾರೆ, ಚರಣವನ್ನ ಹೇಳೋದೇ ಇಲ್ಲ. ಆದ್ರೂ ಎಲ್ಲರೂ ಟೆಕ್ನಿಕಲಿ ಆ ರಾಗದ ಏನು ಆರೋಹಣ ಅವರೋಹಣ ರಾಗಾಂಗ ಅಂತ ನಾವು ಹೇಳ್ತೀವೋ ಅದಷ್ಟನ್ನು ಅವರು ಪ್ರೆಸೆಂಟ್ ಮಾಡ್ತಾರೆ. ಓಕೆ. ಅಲ್ಲಿ ಗ್ರಾಮರು ಏನಿದೆಯಲ್ಲ, ಆದ್ರೆ ಅಲ್ಲಿ ಹೇಳುವಾಗ ಎಕ್ಸ್ಪ್ರೆಷನ್ಸ್ ಬೇರೆ ಆಗ್ತದೆ. ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬರೀ ನೋಮ್ ತೋಮ್ ಜಾಸ್ತಿ ಆಗ್ತಾರೆ. ಕೆಲವರು ಏನ್ ಮಾಡ್ತಾರೆ, ಉಚ್ಚ ಸ್ವರದಲ್ಲಿ ಕೂಗ್ತಾರೆ. ಅದು ರಾಜಸ್ಥಾನದೆಲ್ಲ ಇದೆ. ಯಾಕಂದ್ರೆ ಅಲ್ಲಿ ಅವರ ಆ ಧ್ವನಿಗಳು ಆತರ ಅಳವಡಿಕೆಯಾಗಿವೆ. ಸೊ ಅವರು ಬರೀ ಆಕಾರದಲ್ಲಿ ಹಾಡಿ ಉಚ್ಚ ಸ್ವರದಲ್ಲಿ ಹಾಡಿ ರಾಗವನ್ನು ಪ್ರೆಸೆಂಟ್ ಮಾಡ್ತಾರೆ. ಮತ್ತು ಕೆಲವರು ಏನ್ ಮಾಡ್ತಾರೆ, ಸ್ಥಾಯಿಯನ್ನ ಮೇಲೆ ಕೆತ್ಕೊಳ್ತಾರೆ, ಕೆಲವರು ಸ್ಥಾಯಿ ಮಂತ್ರದಲ್ಲಿ ತಗೊಳ್ತಾರೆ. ಇದೆಲ್ಲ ಆಯಾಯ ಘರಾನದಲ್ಲಿ ಅವರು ಅಳವಡಿಸಿಕೊಂಡು ಅದನ್ನ ಒಂದು ಸ್ವರೂಪವಾಗಿ ಬೆಳೆಸಿಕೊಂಡು ರಾಗವನ್ನ ಹೀಗಾಗ್ಬಿಟ್ಟು ಅದನ್ನು ತುಂಬಾ ರೀತಿಯ ಘರಾನ ಅಂತ ನಾವು ಹೇಳ್ಬೋದು. ಆದ್ರೆ ಮೇನ್ ಆಗಿ ಒಂದು 5-6 ಅದು ಘರಾನ ಶೈಲಿಗಳು ಅಂತ ಹೇಳ್ತೇವೆ. ಇದು ರಾಗವನ್ನು ಚಿತ್ರಣ ಮಾಡಿದ ಮೇಲೆ ನಿಂತ್ಕೊಂಡಿರುತ್ತೆ. ಆಮೇಲೆ ಮತ್ತೊಂದು ವಿಷಯ ಹೇಳಿದ್ರಿ ನೀವು, ಅಕ್ಕ ಅವರು, ಅದು ನಾನು ಹೇಳ್ತೀನಿ, ಅದನ್ನ ವೋಕಲ್ ಮ್ಯೂಸಿಕ್ ಅನ್ನ ಹೇಗೆ ಆರಿಸಿಕೊಂಡ್ರು ಅಂತ.
ಅದು ಅವರು ಏಕೆ ಆರಿಸ್ಕೊಂಡಿರ್ಬೋದು. ಆದ್ರೆ ನನ್ನ ದೃಷ್ಟಿಯಲ್ಲಿ ಸಾಮಾನ್ಯವಾಗಿ ವೋಕಲ್ ಮ್ಯೂಸಿಕ್ ಅನ್ನು ಏಕೆ ಆರಿಸ್ಕೊಳ್ತಾರಂದ್ರೆ ಎರಡು ಇದೆ. ಒಂದನೇದಾಗಿ ದೇವರು ಒಳ್ಳೆ ಶಾರೀರ ಕೊಟ್ಟಿರ್ತಾರೆ. ಹೌದು, ಪ್ರಕೃತಿಯ ಸಹಜವಾಗಿ ಸಂಗೀತ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಒಳ್ಳೆ ಇರೋದ್ರಿಂದ ನೀವು ಅದನ್ನೇ ಮಾಡೋದು ವಾಸಿ. ದೇವರು ಕೊಟ್ಟ, ಈಗ ದೇವರು ನಿಮ್ಗೆ ಒಳ್ಳೆ ಮಣ್ಣು ಕೊಟ್ಟಿದ್ದಾರೆ, ಆ ಮಣ್ಣಲ್ಲಿ ಒಳ್ಳೆ ಹೂ ಬೆಳೀತದೆ, ಹೂ ಬೆಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದೇ ತರ ಒಳ್ಳೆ ಶಾರೀರ ಕೊಟ್ಟಿದ್ದಾನೆ, ಒಳ್ಳೆ ಶುದ್ಧವಾದ ಶಾರೀರ, ಒಳ್ಳೆ ಜ್ಞಾನ ಕೊಟ್ಟಿದ್ದಾನೆ, ಹಾಡೋದ ಮೂಲಕ ಹಾಡ್ಬೋದು. ಎರಡನೇದಾಗಿ ವಾದ್ಯವನ್ನ ಏಕೆ ನಾವು ಎರಡನೇ ದರ್ಜೆ ಅಂತ ಹೇಳ್ತಾರೆ. ನಾ ಎರಡನೇ ದರ್ಜೆ ಅಂತ ಹೇಳೋದಕ್ಕಿಂತ ನಾನು ಹೇಳ್ತೇನೆ ಸ್ವಲ್ಪ ಕಷ್ಟ ಸಾಧ್ಯ ಅಂತ ಹೇಳ್ತೀನಿ. ಎರಡನೇ ದರ್ಜೆ ಅಂತ ಹೇಳೋದು ಬೇಡ, ಅದು ಸಂಗೀತವೇ ಕಷ್ಟ ಸಾಧ್ಯ ಅಂತ ಹೇಳ್ತೀವಿ. ಏಕೆಂತ ಹೇಳಿದ್ರೆ ವೋಕಲ್ ಮ್ಯೂಸಿಕ್ ನಾವು ಹಾಡಬೇಕಾದ್ರೆ ಒಂದಿದೆ, ಸುಮ್ಮನೆ ಕೂತ್ಕೊಂಡು ನಾನು ವೋಕಲ್ ಮ್ಯೂಸಿಕ್ ಹಾಡ್ಬೋದು, ಕೊನೆಗೆ ಒಂದು ಶ್ರುತಿ ಇಲ್ಲದಿದ್ರೂ ಪರವಾಗಿಲ್ಲ, ಮನಸ್ಸಲ್ಲಿ ಇರುವ ಆ ಶ್ರುತಿ ಇದೆಲ್ಲ, ಆ ಶ್ರುತಿಯನ್ನು ಆಧರಿಸಿಕೊಂಡು ನಾನು ಹಾಡ್ತಾ ಹೋಗ್ಬೋದು, ಗಂಟೆಗಟ್ಟಲೆ ಸಾಧನೆ ಮಾಡ್ಬೋದು. ಆದ್ರೆ ಒಂದು ವಾದ್ಯವನ್ನು ನುಡಿಸಬೇಕಾದ್ರೆ ಮೊದಲನೇದಾಗಿ ವಾದ್ಯವನ್ನ ನಾವು ತಗೊಳ್ಬೇಕು. ಆ ವಾದ್ಯ ಟ್ಯೂನಲ್ಲಿ ಇರಬೇಕು. ವಾದ್ಯ ಅದ್ರ ಮೇಲೆ ಅಭ್ಯಾಸ, ಕೈಗೊಳ್ಳುವ ಅಭ್ಯಾಸನೋ ಅದರ ಅಭ್ಯಾಸ ಮಾಡಿರಬೇಕು. ಇಲ್ಲದಿದ್ರೆ ವಾದ್ಯ ಸಂಗೀತ ಬರೋಲ್ಲ. ಹೀಗಾಗಿ ವಾದ್ಯ ಸಂಗೀತ ಕಷ್ಟ ಸಾಧ್ಯ, ಆಮೇಲೆ ಸ್ವಲ್ಪ ಮಟ್ಟಿಗೆ ಅದು ಅಸಹಜ. ಹೀಗಾಗ್ಬಿಟ್ಟು ಜಾಸ್ತಿ ಯಾರಿಗೂ ದೇವರು ಶಾರೀರ ಕೊಟ್ಟಿದ್ದಾನೋ ಅವರು ಸಾಮಾನ್ಯವಾಗಿ ಇದು ಹಾಡಿಗೆ ಹೋಗ್ತಾರೆ. ಎರಡನೇದೇನಂತ ಹೇಳಿದ್ರೆ ಶಾಸ್ತ್ರೀಯ ಸಂಗೀತದಲ್ಲಿ ವಿಶೇಷವಾದ ಏನಂತ ಹೇಳಿದ್ರೆ ಅಂತಂದ್ರೆ ಸಾಹಿತ್ಯವನ್ನು ಉಚ್ಚಾರ ಮಾಡಿದ್ದಾರೆ, ಆಮೇಲೆ ವಾಯ್ಸ್ ಮಾಡ್ಯುಲೇಷನ್ಸ್ ಮಾಡಿದ್ದಾರೆ. ಇದೆಲ್ಲ ಸ್ಕೋಪು ಇನ್ಸ್ಟ್ರೂಮೆಂಟಲ್ ಸ್ವಲ್ಪ ಕಷ್ಟ. ಇನ್ಸ್ಟ್ರೂಮೆಂಟಲ್ ಏನಿದ್ರು ಕೊನೆಗೆ ಒಂದು ಆ ಕುದುರೆಯ ಗತಿ ಬರುತ್ತೆ, ಅದೆಲ್ಲ ಅದು ತುಂಬಾ ಜನ ಇಷ್ಟಪಡ್ತಾರೆ. ಆಮೇಲೆ ತುಂಬಾ ಭಾವುಕವಾಗಿ ಆರಾಧ ನುಡಿಸ್ತಾರೆ, ಅದು ನುಡಿಸ್ತಾರೆ. ಅದ್ರಲ್ಲಿ ಒಳ್ಳೆಯ ಅಂಶಗಳಿದೆ. ಆದ್ರೆ ಶಾರೀರ ಒಳ್ಳೆ ಇರುವವರು ಸಾಮಾನ್ಯವಾಗಿ ಒಳ್ಳೆ ಇರುವವರು, ಉಚ್ಚಾರ ಒಳ್ಳೆ ಇರುವವರು ಸಾಮಾನ್ಯವಾಗಿ ವೋಕಲ್ ಮ್ಯೂಸಿಕ್ಗೆ ಹೋಗ್ತಾರೆ. ಇದು ಸಾಮಾನ್ಯವಾದ ನಿಯಮ ಅಂತ ನನ್ನ ಅನಿಸ್ತದೆ. ಸರಿ ಮೇಡಮ್, ಸಂಗೀತ ಯಾವುದಾದರೂ ಇತರ ಕಲೆಗಳಿಂದ ಪ್ರೇರೇಪಿಸಲ್ಪಟ್ಟಿದೆಯೋ ಅಥವಾ ಸಂಗೀತವೇ ಬೇರೆ ಎಲ್ಲ ಕಲೆಗಳಿಗೆ ಪ್ರೇರಣೆ ಅಂತ ನಿಮ್ಮ ಅಭಿಪ್ರಾಯವು ಹೇಗೆ? ಅದು ಯಾಕೆಂತಂದ್ರೆ ಕೆಲವರೆಲ್ಲ ಈಗ ಹೇಳ್ತಾರೆ ಹೇಗೆಂತಂದ್ರೆ ಎಲ್ಲದಕ್ಕೂ ಮೂಲದಲ್ಲಿ ಜಾನಪದ ಇತ್ತು ಅಂತ. ಈ ಒಂದು ವಾಕ್ಯವನ್ನು ನಾವು ಪರಿಗಣನೆ ಮಾಡಿದಾಗ ಹೇಗೆ ಇದು ಸಂಗೀತಕ್ಕೆ ಯಾವುದಾದ್ರೂ ಪ್ರೇರಣೆ ಅಥವಾ ಸಂಗೀತದಿಂದ ಬೇರೆ ಕಲೆಗಳು ಪ್ರೇರೇಪಿಸಲ್ಪಟ್ಟು ಹುಟ್ಟಿಕೊಂಡದ್ದ, ಹೇಗೆ ಇದು? ಕೆಲವು ಏರಿಯಾಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ ಕೈ ಕೆಲಸ ಮಾಡೋದು, ಗದ್ದೆಯಲ್ಲಿ ಕೆಲಸ ಮಾಡೋದು, ಅವರೆಲ್ಲ ಯಾವ ವಾದ್ಯ ಇಟ್ಕೊತಾರೆ ಹೇಳಿ. ಆದರೆ ಆ ಒಂದು ಸಂಗೀತ ಹಾಡುವಂತ ಒಂದು ಹಮ್ ಮಾಡುವಂತ ಒಂದು ಸ್ವಭಾವ ಉಟ್ಕೊಂಡಿರುತ್ತೆ. ಹೌದು, ಅವ್ರಿಗೂ ಹಮ್ ಮಾಡ್ತಾ ಹೋಗ್ತಾರೆ, ಸಾಹಿತ್ಯ ಇಲ್ಲದೆ ಇರಲಿ, ಅಥವಾ ಸೂರ್ಯನ ವರ್ಣಿಸ್ತಾರೆ, ಚಂದ್ರನ ವರ್ಣಿಸ್ತಾರೆ, ಮಣ್ಣಿನ ವರ್ಣಿಸ್ತಾರೆ, ಹೂ ಬೆಳೆದಿರೋದು, ಹೂ ಅಲ್ಲಿರೋದನ್ನ ಹೇಳ್ತಾರೆ. ಇದೆಲ್ಲ ಮಾಡುವಾಗ ಚಿಂತನೆ ಏನು ಅಂತಂದ್ರೆ ಯಾವುದೋ ಒಂದು ಟ್ಯೂನ್ನಲ್ಲಿ ಹಾಡ್ತಾ ಇರ್ತಾರೆ. ಅದಕ್ಕೆ ಅವ್ರಿಗೆ ರಾಗ ಬೇಕಿಲ್ಲ, ತಾಳ ಬೇಕಿಲ್ಲ, ಬೇಕಿಲ್ಲ ಅಲ್ಲ, ಗೊತ್ತಿಲ್ಲ. ಆದರೆ ಈ ಜಾನಪದ ಸಾಹಿತ್ಯ ಇದೆಲ್ಲ ಸ್ವಲ್ಪ ಊರುಗಳಲ್ಲಿ ಗ್ರೂಪ್ನಲ್ಲಿ ನೃತ್ಯ ಮಾಡುವಾಗ ಅಥವಾ ಇದು ಗದ್ದೆಯಲ್ಲಿ ಕೆಲಸ ಮಾಡುವಾಗ ಒಟ್ಟೊಟ್ಟಿಗೆ ಪೈರುಗಳನ್ನ ತೆಗೆಯುವಾಗ ಜನ ಜಾಸ್ತಿ ಇರ್ತಾರೆ. ಅವರೆಲ್ಲರೂ ಸೇರಿ ಒಂದೇ ಟ್ಯೂನ್ ಹಾಡ್ತಾ ಇರ್ತಾರೆ. ಅದು ಸ್ವಲ್ಪ ರಿದಮಲ್ಲಿ ಹಮ್ ಮಾಡ್ತಾರೆ ಕೆಲವು ಜನ ಹಳ್ಳಿ ಕಡೆ. ಸೊ ಅದು ಸಂಗೀತವೇ. ಅದೇ ಅದು ವಿತ್ ರಿದಮ್ ಇಂದ ಆಲ್ ದಟ್ ಇಟ್ ಇಸ್ ದೇರ್. ವಾದ್ಯ ಇರಲ್ಲ, ಬಟ್ ಅವ್ನು ಹಾಡೋದು ತುಂಬ ರಿದಮಲ್ಲಿ. ಅಲ್ಲಿ ಇವ್ರುಗಳು ಒಬ್ಬೊಬ್ಬರೇ ಹಮ್ ಮಾಡ್ಕೊತಾರಲ್ಲ, ಅವ್ರಿಗೆ ಹೇಗೆ ಬೇಕೋ ಹಾಗೆ ಮೆತ್ತಿಗೆ ಹಾಡ್ಕೊತಾ ಇರ್ತಾರೆ. ದಟ್ಸ್ ಮೆಲಡಿ. ಆಮೇಲೆ ಅದರಿಂದ ಇದು ಬಂತು, ಇದರಿಂದ ಅದು ಹೋಯ್ತು ಅನ್ನೋ ಉದ್ದೇಶ ಇಲ್ಲೇ ಇಲ್ಲ. ಯಾವ ವಾತಾವರಣದಲ್ಲಿ ನಾವು ಹೇಗೆ ಅದನ್ನ ಅಳವಡಿಸ್ಕೊತೀವಿ, ಆ ಸಂಗೀತದ ಒಂದು ಮೆಲಡಿ, ಅದರ ಭಾವ, ಅದು ಆ ಕೆಲಸ ಮಾಡುವಾಗ ಅದು ಕಂಡು ಬರುತ್ತೆ. ಮನೆಯಲ್ಲಿ ಹೆಣ್ಮಕ್ಳು ರಂಗೋಲಿ ಹಾಕುವಾಗ ಅಥವಾ ಇನ್ನೇನೋ ಮಾಡುವಾಗ ಈ ತರ ಸಹಜವಾಗಿ ಬಂದಿರುತ್ತೆ. ಅದನ್ನ ತಿಳ್ಕೊಂಡು ಹಾಡುವಾಗ ಅದು ಸಂಗೀತ ಆಗುತ್ತೆ, ಶಾಸ್ತ್ರೀಯ ಸಂಗೀತ ಆಗುತ್ತೆ, ಜ್ಞಾನ ಬರುತ್ತೆ, ಅದರಿಂದ ತಾಳ ಗೊತ್ತಾಗುತ್ತೆ. ಈ ತರ ಹಾಡ್ತಿರುವಾಗ ಅದು ಬರೀ ತನ್ನ ಭಾವನೆ ಅದರ ಬಗ್ಗೆ ಇರೋದು, ಮತ್ತೆ ಎಕ್ಸ್ಪ್ರೆಷನ್, ಹ್ಯೂಮನ್ ಎಕ್ಸ್ಪ್ರೆಷನ್ ಏನಿದೆ ಅದು ಹೋಗ್ತಾ ಹೋಗುತ್ತೆ. ಹಾಗಾಗಿ ಒಂದು ಮೆಲೋಡಿಯಸ್ ಮ್ಯೂಸಿಕ್ ಅಂತ ಆಗುತ್ತೆ.
ಸಂಗೀತಕ್ಕೆ ಸಾಮಾನ್ಯವಾಗಿ ದಾಸರ ಪದಗಳನ್ನೇ ಹೆಚ್ಚು ಉಪಯೋಗ ಮಾಡೋದು. ಇದುವರೆಗೆ ನಾನು ಹೆಚ್ಚಾಗಿ ಕೇಳಿದ್ದು ದಾಸರ ಪದಗಳನ್ನು ಉಪಯೋಗ ಮಾಡೋದನ್ನೇ. ಕುಮಾರವ್ಯಾಸ ಭಾರತ ಆಗಲಿ ಅಥವಾ ತೊರವೆ ರಾಮಾಯಣ ಆಗಲಿ, ಶ್ರೀರಾಮಾಯಣ ದರ್ಶನಂ ಕುವೆಂಪು ಅವರದ್ದು, ಅಥವಾ ಮಂಕುತಿಮ್ಮನ ಕಗ್ಗ ನಮ್ಮ DVG ಅವರದ್ದು, ಇದನ್ನೆಲ್ಲ, ಆಮೇಲೆ ಶರಣರ ವಚನಗಳು, ಇದನ್ನೆಲ್ಲ ಶಾಸ್ತ್ರೀಯ ಸಂಗೀತಕ್ಕೆ ಅಳವಡಿಸಿಕೊಳ್ಳಿಕ್ಕೆ ಆಗ್ತದ ಒಂದು. ಇನ್ನೊಂದು, ಇದಾಗಲೇ ಅಳವಡಿಸಿಕೊಂಡು ಆಗಿದೆ ಅಂತಾದ್ರೆ ಅದರ ಪರಿಣಾಮ ಹೇಗಿತ್ತು? ಚೆನ್ನಾಗಿತ್ತ? ಶಾಸ್ತ್ರೀಯ ಸಂಗೀತಕ್ಕೆ ಒಗ್ಗಿಕೊಳ್ಳುತ್ತಾ ಅದು? ತುಂಬಾ ಚೆನ್ನಾಗಿ ಒಗ್ಗಿಕೊಳ್ಳುತ್ತೆ. ಎಷ್ಟು ಚೆನ್ನಾಗಿ ಹೊಂದುತ್ತೆ ಅಂದ್ರೆ ಆ ಸಂಗೀತ ಸಂಯೋಜನೆ ಮಾಡಿರುವಂತ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಈಗ ವಚನ, ಯಾವುದೇ ವಚನಕಾರರಾಗಲಿ, ನಿರ್ಮಲಾಗಲಿ, ಇನ್ನೊಬ್ಬರಾಗಲಿ, ಅಕ್ಕಮಾದೇವಿ ಆಗಲಿ, ಯಾವುದೇ ಆಗಲಿ, ಅವರು ಬರ್ದಿರೋದನ್ನ ರಿದಮಲ್ಲಿ ಬರ್ದಿರಲ್ಲ. ಹೌದೌದು, ಬಹಳ ಅಪರೂಪ. ವಚನಗಳಂತೂ ನಿಜಕ್ಕೂ ಹೇಳ್ತೇನೆ, ಛಂದಸ್ಸಿನ ಪ್ರಕಾರ ಇಲ್ಲ. ಅದು ವಚನ ಹಾಡ್ಬೇಕಾದ್ರೆ ಅದನ್ನ ಎಳೆದು ಮಾಡಿ ಏನೇನೋ ಮಾಡಿ ಅದಕ್ಕೊಂದು ಸರ್ಕಸ್ ಕಂಪನಿ ತರ ಕೆಲಸ ಮಾಡಿ ಆ ವಚನನ ಸಂಗೀತದ ರೂಪ, ತಾಳದ ರೂಪಕ್ಕೆ ತಂದು ನಿಲ್ಲಿಸ್ತೇವೆ. ವಚನ ಅಂತಂದ್ರೇನೆ ಇಟ್ ಇಸ್ ಎ ಡೈಲಾಗ್. ಕರೆಕ್ಟ್. ಆ ಡೈಲಾಗ್ನ ನಾವು ತಾಳಬದ್ಧವಾಗಿ ರಾಗಬದ್ಧವಾಗಿ ಮಾಡಬಹುದು. ತಾಳಬದ್ಧ ತುಂಬಾ ಕಷ್ಟ. ಒಂದನೇ ಲೈನು ಅರ್ಧ ಇಂಚ್ ಇರುತ್ತೆ, ವಚನದಲ್ಲಿ ಎರಡನೇ ಲೈನು 3 ಇಂಚ್ ಇರುತ್ತೆ, 5ನೇ ಲೈನು ಒಂದು ಅಡಿ ಉದ್ದ ಇರುತ್ತೆ. ಹೇಗೆ ಅದನ್ನ ಕಂಪೋಸ್ ಮಾಡೋದು, ಹೇಗೆ ಅದನ್ನ ಪರಿಗಣಿಸೋದು, ಹೇಗೆ ಅದನ್ನ ಕಟ್ ಮಾಡೋದು? ಹೌದು, ತುಂಬಾ ಕಷ್ಟ ಆಗುತ್ತೆ. ಆದ್ರೆ ದೇವರ ನಾಮಗಳು ಅಥವಾ ಅಭಂಗಗಳು ಅಥವಾ ಹಿಂದಿ ಭಜನ್ಸ್ಗಳು ಅಥವಾ ಗುರುನಾನಕ್ ಅವರ ಇದು ಶಬ್ದಗಳು, ಇದೆಲ್ಲ ಅವರುಗಳು ಬರೀತಿರುವಾಗಲೇ ರಿದಮಲ್ಲಿ ಬರ್ಬಿಟ್ಟಿದ್ದಾರೆ. ಹೇಗೆ ಅಂದ್ರೆ ಸೀಕ್ರೆಟ್, ಅವರೆಲ್ಲರೂ ಸಂಗೀತ ಬಲ್ಲವರು. ಕರೆಕ್ಟ್. ದಾಸರು ತುಂಬಾ ಒಳ್ಳೆ ಸಂಗೀತ ಬಲ್ಲವರು. 2 ಗಂಟೆ ಕಚೇರಿಗಳು ಮಾಡ್ತಿದ್ದವರು, 2 ಗಂಟೆ ಅಭಂಗಗಳು ಹಾಡ್ತಿದ್ರು. ಆ ರಿದಮಿಕ್ ಸೆಕ್ಷನ್ ಇದೆಯಲ್ಲ, ಅದು ಬೇರೆ ಪ್ರಕಾರದ ಸಂಗೀತದ ರೂಪದಲ್ಲಿ ಕಮ್ಮಿ ಅಥವಾ ಇಲ್ಲ. ಯಾಕೆ ಇದಿಷ್ಟು ಪಾಪ್ಯುಲರ್ ಆಯಿತು, ಇದಿಷ್ಟು ಹೆಸರು ತಗೊಂತು ಅಂದ್ರೆ ಆ ಸಂತರುಗಳು ಅಂದ್ರೆ ಕರೆಕ್ಟಾಗಿರುತ್ತೆ. ಆ ಸಂತರುಗಳು ಅದನ್ನ ಪಾಪ್ಯುಲರ್ ಮಾಡಿ ಅವರೇ ಅದನ್ನ ಹಾಡಿ, ಹೌದು ಕರೆಕ್ಟ್, ತುಂಬಾ ರಿದಮಲ್ಲಿ ಹಾಡ್ಬಿಟ್ಟಿದ್ದಾರೆ. ಆದ್ರೆ ಅವರು ಕಲ್ಯಾಣಿಯಲ್ಲಿ ಹಾಡ್ಬೋದು, ನಾನು ಮೋಹನದಲ್ಲಿ ಹಾಡ್ಬೋದು, ಅದು ಬೇರೆ ವಿಷಯ. ಆದ್ರೆ ಆ ಬರ್ದಿರೋಂಥ ದೇವರ ನಾಮಗಳು ಅಥವಾ ಅಭಂಗಗಳು ಅಥವಾ ಭಜನ್ಗಳು ಬರ್ದಿರೋದೇ ರಿದಮಲ್ಲಿ ಬರ್ದಿದ್ದಾರೆ. ಅದಕ್ಕೆ ಅದಕ್ಕೊಂದು ಸೊಗಸು, ತುಂಬಾ ಒಳ್ಳೆಯ ರೂಪ ತಗೊಳ್ಳುತ್ತೆ. ಕರೆಕ್ಟ್ ಅಷ್ಟೇ. ಈಗ ನಾನು ಸ್ವಲ್ಪ ಯಕ್ಷಗಾನ ಬ್ಯಾಕ್ಗ್ರೌಂಡ್ ಅಲ್ಲಿ ಇರೋದ್ರಿಂದ ಇದೊಂದು ಪ್ರಶ್ನೆ. ಹೀಗೆ ಯಕ್ಷಗಾನ ಪ್ರಸಂಗಗಳ ಪದರಚನೆಗಳು ನೀವು ಹೇಳಿದಾಗೆ ತುಂಬಾ ಛಂದಬದ್ಧವಾದ ರಚನೆಗಳು, ರಾಗಕ್ಕೆ ತಾಳಕ್ಕೆ ಅನುಗುಣವಾಗಿ ಇರುವಂಥವು. ಅವುಗಳನ್ನು ಸಂಗೀತ ಕಲೆಗೆ ಅಳವಡಿಸಲಿಕ್ಕೆ ಆಗ್ತದಾ? ಯಾರು ಪ್ರಯತ್ನ ಮಾಡಿಲ್ಲ ಅಷ್ಟೇ. ಮಾಡಿದ್ರೆ ಖಂಡಿತವಾಗ್ಲೂ ಯಕ್ಷಗಾನದ ಕವನಗಳು ತುಂಬಾ ಒಳ್ಳೆಯ ರೀತಿಯಲ್ಲಿ ರಿದಮಿಕ್ ಆಗಿ, ತಾಳಬದ್ಧವಾಗಿ, ರಾಗಬದ್ಧವಾಗಿ, ಆದ್ರೂ ರಾಗಬದ್ಧವಾಗಿದೆ, ತುಂಬಾ ರಾಗಬದ್ಧವಾಗಿದೆ ಇದು ಯಕ್ಷಗಾನದ ಹಾಡುಗಳು. ಆದ್ರೆ ಕೇವಲ ಹಳೇ ರಾಗಗಳು, ಆ ಕೆಲವೊಂದು 10-15 ರಾಗಗಳು ಬಿಟ್ರೆ ಇನ್ಯಾವುದು ಹೊಸ ರಾಗದಲ್ಲಿ ಅವ್ರುಗಳು ಮಾಡೋದಕ್ಕೆ ಪ್ರಯತ್ನನೂ ಮಾಡಿಲ್ಲ. ಆ ಟ್ರೆಡಿಷನ್ಗೆ ತೊಂದರೆ ಆಗ್ತದೆ ಅನ್ನೋ ಅಂತ ಒಂದು ಸಂಕೋಚ ಇದೆ, ಒಂದು ಹೆದರಿಕೆ ಇದೆ. ಹಾಗಾಗಿನೂ ಮಾಡಿಲ್ಲದೆ ಇರಬಹುದು. ಆದ್ರೆ ವಚನ ಸಂಗೀತದ ರೂಪದಲ್ಲಿ ಖಂಡಿತ ಮಾಡಬಹುದು. ಆಮೇಲೆ ಯಕ್ಷಗಾನ ಅಂತೂ ಮಾಡಲೇಬಹುದು. ಆದ್ರೆ ಯಕ್ಷಗಾನದ ತಾಳ ನುಡಿಸೋ ಶಬ್ದಗಳಿದೆಯಲ್ಲ, ಚಂಡೆಯಲ್ಲಾಗ್ಲಿ, ಇನ್ನೊಂದಲ್ಲಾಗ್ಲಿ, ಮಿದುಳಾಗ್ಲಿ, ಅದು ಮಧ್ಯೆ ಗ್ಯಾಪ್ ಕೊಟ್ಟು ಹಾಡೋ ಪದ್ಧತಿ. ಹಾಗಾಗಿ ನಿಮ್ಗನ್ಸುತ್ತೆ ಅದು ತಾಳದಲ್ಲಿ ಇಲ್ಲ ಅಂತ. ತಾಳದಲ್ಲಿ ಇದ್ದೇ ಇರುತ್ತೆ ಅದು, ಅದೇ ಗ್ಯಾಪ್ಸ್ ತುಂಬಾ ಜಾಸ್ತಿ ಇರೋದ್ರಿಂದ ನಿಮ್ಗೆ ಅನಿಸುತ್ತೆ. ಆದ್ರೆ ಖಂಡಿತವಾಗ್ಲೂ ಸಂಗೀತದ ರೂಪದಲ್ಲಿ ಇದನ್ನ ಅಳವಡಿಸ್ಕೊಂಡು ಮಾಡಬಹುದು. ಸಂಗೀತದಲ್ಲಿ ನವರಸಗಳ ಪ್ರತಿಪಾದನೆಯನ್ನು ಸಮರ್ಥವಾಗಿ ಮಾಡುವುದು ರಾಗಾಲಾಪನೆಯಿಂದನೋ ಅಥವಾ ಸಾಹಿತ್ಯದ ಒಂದು ಸಾಹಿತ್ಯವನ್ನು ಬಳಸಿಕೊಂಡು, ಅಂದ್ರೆ ಸಾಹಿತ್ಯದ ಒಂದು ಇಂಪಾರ್ಟೆನ್ಸ್ ಎಷ್ಟು ಸಂಗೀತದಲ್ಲಿ ಇದ್ದೇ ಇದೆ. ಸಾಹಿತ್ಯದ ಇಂಪಾರ್ಟೆನ್ಸ್ ಇದ್ರೇನೆ ಅದಕ್ಕೆ ನೀವು ರಾಗ ಜೋಡಿಸೋದು. ಆಮೇಲೆ ಅದು ಯಾವ ತಾಳದಲ್ಲಿ ಮಾಡ್ಬೇಕು ಅಂತ ವಿಚಾರ ಮಾಡಿ ಚಿಂತನೆ ಮಾಡಿ ಅದನ್ನ ತಾಳದಲ್ಲಿ ಜೋಡಿಸೋದು. ಸರಿ. ಅವಾಗ ಕೊನೆಗೆ ಏನಾಗುತ್ತೆ,
ಇದು ಒಂದು ತ್ರಿಶೂಲ ಇದ್ದಂಗೆ, ಸಂಗೀತ, ತಾಳ ಮತ್ತು ಸಾಹಿತ್ಯ ಇದು ಮೂರು ಒಟ್ಟುಗೂಡ್ಕೊಂಡ್ರೆ ಮಾತ್ರನೇ ಅದು ಒಂದಕ್ಕೊಂದು ಜೋಡ್ಕೊಂಡು ಬರುತ್ತೆ. ಅದು ಸುಂದರವಾಗಿರುತ್ತೆ, ಸುಖಕರವಾಗಿರುತ್ತೆ, ಅರ್ಥಗರ್ಭಿತವಾಗಿರುತ್ತೆ. ಸಂಗೀತದಲ್ಲಿ ಶ್ರುತಿ, ಸ್ವರ, ರಾಗ, ತಾಳ, ಮೇಳಕರ್ತ ಮತ್ತೆ ಅಸಂಪೂರ್ಣ ಮೇಳಕರ್ತ ಇವುಗಳ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಏನಿವು ಅಂತ ಹೇಳ್ಬಿಟ್ಟು. ಕರ್ನಾಟಕ ಸಂಗೀತದಲ್ಲಿ 72 ಮೇಳಕಂತ ಅಂತ ಒಂದು ಮಾಡಿದ್ದು, ಸಂಪೂರ್ಣದ ಆರೋಹಣ ಅವರೋಹಣಕ್ಕೆ. ಆಮೇಲೆ ಅದರಿಂದ ಅನೇಕ ರಾಗಗಳು ಹುಟ್ಕೊಂತು. ಅವೆಲ್ಲ ಜನ್ಯ ರಾಗಗಳಾದವು. ಈ ಜನಕ ರಾಗದಿಂದ ಜನ್ಯ ರಾಗಗಳಾದವು. ಹಾಗೆಯೇ ಹಿಂದೂಸ್ತಾನಿಯಲ್ಲಿ ಕೇವಲ 10 ಥಾಟ್ಗಳಂತ ಇದೆ. ಅಲ್ಲಿ 72 ಇದೆ, ಇಲ್ಲಿ ಕೇವಲ 10. ಆ 10 ಥಾಟಿನ ರಾಗಗಳಲ್ಲಿ ಒಂದು 2-2.5 ಸಾವಿರ ರಾಗಗಳು ಹುಟ್ಕೊಂಡಿದೆ, ಹುಟ್ಕೊಂಡಿದ್ದಾರೆ. ಹಳೆ ಸಂಗೀತಗಾರರು ಮಾಡಿದ್ದಾರೆ. ಹಾಗೆ ನಮ್ಮ ಜನಕ ರಾಗಗಳು ಕರ್ನಾಟಕ ಮ್ಯೂಸಿಕಲ್ ಕೂಡ ಆ ಒಂದು 72 ಮೇಳಕರ್ತ ರಾಗಗಳನ್ನ ಇಟ್ಕೊಂಡು 2-3-4 ಸಾವಿರ ರಾಗಗಳು ತಯಾರಾಗಿದೆ, ಕ್ರಿಯೇಟ್ ಮಾಡಿದ್ದಾರೆ. ಇದೆಲ್ಲ ಸಂಗೀತಗಾರರ ಒಂದು ಕಾಂಟ್ರಿಬ್ಯೂಷನ್. ದ ಪೀಪಲ್ ಹೂ ಆರ್ ವೆರಿ ಕ್ರಿಯೇಟಿವ್, ತುಂಬಾ ಜ್ಞಾನಿಗಳು, ತುಂಬಾ ಸಂಗೀತದ ಬಗ್ಗೆ ತಿಳ್ಕೊಂಡಿರೋರು, ಅವರು ಈ ರಾಗಗಳ ಪರಿಚಯಗಳನ್ನ ಮಾಡ್ಕೊಟ್ಟಿದ್ದಾರೆ. ಸರಿ 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 ಸರ್, ನನ್ನಂತವಳು ಹೇಳ್ಕೊತೇನೆ, 72 ಮೇಳಕರ್ತ ರಾಗಗಳನ್ನು ಬದಿಗಿಟ್ಟು, ಈ 10 ರಾಗಗಳನ್ನು ಬದಿಗಿಟ್ಟು ನಾನೇ ಕೆಲವು ಸ್ವರಗಳ ಕಾಂಬಿನೇಷನ್ಗಳು ತಯಾರು ಮಾಡಿ, ಹಿಂದೂಸ್ತಾನಿಯಲ್ಲಿ ಕರ್ನಾಟಕದಲ್ಲಿ ಇಲ್ಲದೆ ಇರೋ ರಾಗಗಳು, ಹೆಸರು ಇಲ್ಲ, ಆರೋಹಣ ಅವರೋಹಣ ಇಲ್ಲ ಅಂತ ಒಂದು 30-40 ರಾಗಗಳು ನಾನೇ ಕ್ರಿಯೇಟ್ ಮಾಡಿ, ನಾನೇ ಕಂಪೋಸ್ ಮಾಡಿ. ಈಗ ನೋಡಿ, ಹೊಸ ಹೊಸ ರಾಗಗಳನ್ನು ಸೃಷ್ಟಿ, ನೀವೀಗ ಹೇಳಿದ್ರಿ, ನೀವು ಕೂಡ ಸೃಷ್ಟಿ ಮಾಡಿದ್ದೀರಿ. ಆ ರೀತಿ ಬಹಳಷ್ಟು ಜನ ಸೃಷ್ಟಿ ಮಾಡಿದ್ದಾರೆ. ಅದನ್ನ ಸಂಗೀತ ಕ್ಷೇತ್ರ ಒಪ್ಪಿಕೊಳ್ತದೆ. ಯಾಕೆಂತಂದ್ರೆ ನಮ್ಗೆ ಸಂಗೀತದಲ್ಲಿ ಇದು ಏನು ಲಾಕ್ಷಣಿಕ ಗ್ರಂಥ ಇರೋ ಕಾರಣ ಅದು ಹೇಗೆ ಅದು ಒಪ್ಪಿಕೊಳ್ತಾರೆ ಅಥವಾ ಹೆಂಗೆ? ಅದು ಹಿಂದಿನ ಕಾಲದಿಂದ ಬಡಿತನದಲ್ಲಿ ಸಂಗೀತ ಕಲ್ತವರು, ಬಡಿತನದಲ್ಲೇ ಅದನ್ನ ಉಳಿಸ್ಕೊಂಡು ಬಂದವರು, ಟು ಸಮ್ ಎಕ್ಸ್ಟೆಂಟ್ ಅವರು ಒಪ್ಪಲ್ಲ ಈ ಮಾತು. ಸರಿ. ಅವ್ರೇನಂತಾರೆ ಅಂದ್ರೆ, ಯಾವ್ದಾದ್ರು 2 ಶೈಲಿಯಲ್ಲಿ ಯಾವ್ದಾದ್ರು ಒಂದು ಆರೋಹಣ ಅವರೋಹಣ ರಾಗಕ್ಕೆ ಇದ್ದೇ ಇರಬಹುದು ಅಂತ. ನನ್ನಂತವ್ರು ಏನ್ ಮಾಡಿದೀನಿ ಅಂದ್ರೆ 6-3 ಸಾವಿರ ರಾಗಗಳನ್ನೆಷ್ಟು ಓದ್ತೀವಿ, ಯಾವ್ದಾದ್ರು ಈ ರಾಗ ಇದೆಯಾ ಅಥವಾ ಈ ತರದ ಆರೋಹಣ ಅವರೋಹಣ ಇದೆಯಾ ಅಂತ ನೋಡಿ. ಇತ್ತೀಚೆಗೆ ತಾನೇ ಮದ್ರಾಸಿಂದ ಒಂದು ಪುಸ್ತಕ ಹೊರಗೆ ಬಂತು. ಅವರೇ 3,000 ರಾಗಗಳ ಆರೋಹಣ ಅವರೋಹಣಗಳು ಬಂದ್ಬಿಟ್ಟು ಹೆಸರು ಬಂದಿದ್ದಾರೆ. ಹಿಂದೂಸ್ತಾನಿಯಲ್ಲಿ ಅಷ್ಟೊಂದು ಮಾಡಿಲ್ಲ ಅವರು. ಅದಕ್ಕೆ ಇದನ್ನ ಯಾಕೆ ಒಪ್ಪಬೇಕು ಅಂದ್ರೆ, ಸ್ವಲ್ಪ ಮಡಿತನ ಇದ್ದು ಹಿಂದಿನ ಕಾನ್ಸರ್ವೇಟಿವ್ನೆಸ್ ಸ್ವಭಾವದಲ್ಲಿ ಇದ್ರೆ ಅವ್ರು ಸ್ವಲ್ಪ ಒಪ್ಪಲಿಕ್ಕೆ ಕಷ್ಟ ಪಡ್ಬೋದು, ಅಥವಾ ಇಲ್ಲಾನೆ ಅನ್ಬೋದು, ಅಥವಾ ಇದ್ದೇ ಇದ್ದು ಇದೆ ಹಾಗನ್ಬೋದು. ಆದ್ರೆ ಹಿಂದೂಸ್ತಾನಿ ಆರೋಹಣ ಅವರೋಹಣಗಳಲ್ಲಿ ರಾಗಗಳಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಅದನ್ನ ಸುಮಾರು ಹುಡುಕಿದೀವಿ, ದೊಡ್ಡ ದೊಡ್ಡ ಪಂಡಿತರುಗಳಿಗೆ ಕೇಳಿದೀವಿ, ಅವ್ರ ಕೈಲಿ ಕ್ಲಾರಿಫಿಕೇಶನ್ ಮಾಡ್ಕೊಂಡಿದೀವಿ. ಆಮೇಲೆ ನಾವು ಅದು ಇಲ್ಲ ಅಂತ ಒಂದು ನಿರ್ಧಾರಕ್ಕೆ ಬಂದ ಮೇಲೆ ಮ್ಯೂಸಿಕಾಲಜಿಸ್ಟ್, ಈ ಮ್ಯೂಸಿಕಾಲಜಿಸ್ಟ್ ದೊಡ್ಡ ಕೆಲಸ ಮಾಡಿದೆ ಇದರಲ್ಲಿ. ಇಲ್ಲ ಅಂದ್ಮೇಲೆ ನಾವು ಆರೋಹಣ ಅವರೋಹಣ ಒಂದು ಕಡೆ ಬರೆದು ಅದಕ್ಕೆ ಒಂದು ಹೆಸರು ಕೊಟ್ಟಿದ್ವಿ, ರಾಗದ ಹೆಸರು, ಹೊಸ ಹೆಸರು ಆಯ್ತಲ್ಲ. ಈ ರಾಗದ ಕೆಲವು ಹೊಸ ಹೆಸರುಗಳನ್ನ ನಮ್ಮ ನಾದೋಪಾಸಕ ಶ್ರೀ ವಾಗೀಶ್ ಭಟ್ರು ಇಸ್ ಎ ವೆರಿ ರಿಸರ್ಚ್ ಓರಿಯೆಂಟೆಡ್ ಪರ್ಸನ್. ಅವರೇ ನನಗೆ ಬೇಕಾದಷ್ಟು ರಾಗಗಳಿಗೆ ಹೆಸರುಗಳು ಕೊಟ್ಟಿದ್ದಾರೆ, ನಾಮಕರಣ ಮಾಡಿದ್ದಾರೆ ಅದಕ್ಕೆ. ಹಾಗಾಗಿ ಹೊಸ ರಾಗಗಳು ಹುಟ್ಕೊಂಡು. ಸರಿ ಸರಿ ಸರ್, ತಮ್ಮ ಅಭಿಪ್ರಾಯ? ನಾನು ಮೊದಲು ಹೇಳಿದ ಹಾಗೆ ಹೌದು, ಕರ್ನಾಟಕ ಸಂಗೀತ ಪದ್ಧತಿ ಅದು ಒಂದು 400 ವರ್ಷದ ಈಚಿನದು. ಅದಕ್ಕಿಂತ ಮೊದಲು ಭಾರತೀಯ ಸಂಗೀತ ಪದ್ಧತಿ ಇತ್ತು. ಹೌದು, ಕರೆಕ್ಟ್. ಸೊ ಭಾರತೀಯ ಸಂಗೀತ ಪದ್ಧತಿಯಲ್ಲಿ ಮುಖ್ಯವಾಗಿ ಏನಿತ್ತು ಅಂತ ಹೇಳಿದ್ರೆ, ಸಂಗೀತವನ್ನ ಅನುಭವಿಸಿ ಹಾಡಬೇಕು, ಸಂಗೀತವನ್ನ ಅನುಭವಿಸಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಹೌದು. ಆದ್ರೆ ಕಾಲ ಕಳೆದ ಹಾಗೆ ಇದು ತುಂಬಾ ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆದಾಗ ದಕ್ಷಿಣದ ಚಿಂತಕರು, ದಾರ್ಶನಿಕರು ಅವರೊಂದು ಇದನ್ನು ಏನಕ್ಕೆ ಸ್ವರೂಪ ಕೊಟ್ಟಿದ್ದೇ ಇದ್ರೆ ಮತ್ತೇನೋ ಚೇಂಜ್ ಆಗಿ ಹೋಗುತ್ತೆ ಅಂತ. ಅಂತಹ ಟೈಮಲ್ಲಿ ಹುಟ್ಟಿದವರು ತ್ಯಾಗರಾಜರು. ಅವ್ರು ಏನ್ ಮಾಡಿದ್ರು ಒಂದು ಒಳ್ಳೆ ಕೆಲಸ ಅಂತ ಹೇಳಿದ್ರೆ, ಅವರ ಟೈಮಲ್ಲಿ ಅವರು ಯಾವ ಮ್ಯೂಸಿಕ್ ಅನ್ನ ರಚಿಸಿದ್ರೋ ಅದನ್ನಷ್ಟೂ ಅವರು
ಒಂದು ಅದಕ್ಕೆ ಸ್ವರೂಪ ಕೊಟ್ಟು ಅದಕ್ಕೆ ರಾಗ ತಾಳಗಳು ವಿಸ್ತಾರ, ಒಂದು ಆ ರಾಗದ ವಿಸ್ತಾರವನ್ನ ಸತ ಸ್ವರದ ಮೂಲಕ ಬರೆದಿರುವಂತಹ ಕೆಲಸವನ್ನ ಅವರು ಮಾಡಿದ್ರು. ಅವರು ಒಂದು ರೀತಿಯಲ್ಲಿ ಅವರು ದೊಡ್ಡ ದಾರ್ಶನಿಕರು. ಆದ್ರೆ ಈ ತರ ಹಿಂದೂಸ್ತಾನಿಲಿ ಆಗಿಲ್ಲ. ಯಾಕಂದ್ರೆ ಹಿಂದೂಸ್ತಾನಿಯಲ್ಲಿ ಖಯಾಲ್ ಸಂಗೀತ ನಡೀತಾ ಇತ್ತು. ಖಯಾಲ್ ಅಂದ್ರೆ ನಿಮ್ಮ ಮನೋಸ್ಥಿತಿಗೆ ಹಾಡಬೇಕು. ಸೊ ಮನೋಸ್ಥಿತಿಯನ್ನ ಬರೆದಿರ್ಲಿಕ್ಕೆ ಆಗೋಲ್ಲ. ಹೀಗಾಗ್ಬಿಟ್ಟು ಅಲ್ಲಿ ಏನ್ ಮಾಡಿದ್ದಾರೆ, ಬರೀ ಗ್ರಾಮರ್ ಅನ್ನ ಎಕ್ಸಾಂಪಲ್ ಅಂತ ಬರೆದಿಟ್ಟಿದ್ದಾರೆ. ಕರೆಕ್ಟ್. ಇಲ್ಲಿ ಆತರ ಅಲ್ಲ, ಕೃತಿಗಳನ್ನು ಸಹ ಬರೆದಿಟ್ಟಿದ್ದಾರೆ. ಹೀಗಾಗ್ಬಿಟ್ಟು ಕರ್ನಾಟಕ ಸಂಗೀತದಲ್ಲಿ ಜಾಸ್ತಿ ವ್ಯಾಪಕ ಯಾವುದು ಅಧ್ಯಯನ ಮಾಡ್ಲಿಕ್ಕೆ ತುಂಬಾ ವ್ಯಾಪಕ ಅನಿಸ್ಲಿಕ್ಕೆ ಅನ್ಸುತ್ತೆ. ಹಿಂದೂಸ್ತಾನಿಯಲ್ಲಿ ವ್ಯಾಪಕ ಅಲ್ಲ ಅನ್ಸುತ್ತೆ. ಆದ್ರೆ ಎರಡೂ ಕಡೆ ಸಂಗೀತದ ಬುನಾದಿಗಳದೇ. ಇಲ್ಲಿ ಏನಂದ್ರೆ ಅಲ್ಲಿ ಮನದ ಮೇಲೆ ಹೋಗುತ್ತೆ, ಇಲ್ಲಿ ಶಾಸ್ತ್ರದ ಮೇಲೆ ಹೋಗುತ್ತೆ, ಇಲ್ಲಿ ಜ್ಞಾನದ ಮೇಲೆ ಹೋಗುತ್ತೆ, ಅಲ್ಲಿ ಹೃದಯದ ಮೇಲೆ ಹೋಗುತ್ತೆ. ಹೀಗಾಗ್ಬಿಟ್ಟು ಎಷ್ಟೋ ರಾಗಗಳನ್ನ ಆಮೇಲೆ ಈಗ ಏನ್ ಮಾಡಿದ್ರು ಅಂತ ಹೇಳಿ, ಹಿಂದೂಸ್ತಾನಿಯಲ್ಲಿ ಅವು ಕೆಲವು ರಾಗಗಳು ಕ್ರಿಯೇಟ್ ಆಗಿರೋದನ್ನ ಅವ್ರು ಹಾಡಿದ್ದಾರೆ. ಜನರ ಮನ ಮುಟ್ಟಿದ್ರೆ ಆ ರಾಗ ನಿಂತಿದೆ. ಕರೆಕ್ಟ್. ಕರ್ನಾಟಕ ಸಂಗೀತದಲ್ಲಿ ಏನಾಗಿದೆ, ಬರೆದಿಟ್ಟು ಜಾಸ್ತಿ ಇರೋದ್ರಿಂದ ಅದಕ್ಕೆ ಅಪೋಸಿಷನ್, ಫಸ್ಟ್ ಬರೋದು ಅಪೋಸಿಷನ್. ಇದನ್ನು ತ್ಯಾಗರಾಜರು ಮಾಡಿದ್ದಾರೆ. ತ್ಯಾಗರಾಜರಂತ ಮಹಾತ್ಮರೇ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದ ಮೇಲೆ ಇವ್ರು ಯಾರು ಮಾಡೋರು ಅಂತ ಕ್ವಶನ್ ಮೊದಲು ಬರುತ್ತೆ. ಅಲ್ಲಿ ಅದು ಬರೋಲ್ಲ. ಹೀಗಾಗ್ಬಿಟ್ಟು ಎರಡೂ ಕಡೆಗೆ ಹೊಸ ರಾಗಗಳು ಹುಟ್ಟಿಕೊಂಡಿವೆ. ಕೆಲವು ಅಂಗೀಕೃತವಾಗಿವೆ, ಕೆಲವು ರಿಜೆಕ್ಟ್ ಆಗಿವೆ. ರಿಜೆಕ್ಟ್ ಅಂತ ಹೇಳಿದ್ರೆ ಕಾಲಗತಿಯಲ್ಲಿ ಸೇರಿ ಹೋಗಿದೆ. ಆದ್ರೆ ನಾವು ಸಾಧ್ಯತೆಯ ದೃಷ್ಟಿಯಿಂದ ನೋಡಿದ್ರೆ ಹೊಸ ರಾಗಗಳನ್ನ ಕ್ರಿಯೇಟ್ ಮಾಡ್ತಾನೆ ಹೋಗುವುದಕ್ಕೆ ಎಂದಿಲ್ಲ. ಆದ್ರೆ ಕೊನೆಗೆ ಅದು ಎಷ್ಟು ಮಟ್ಟಿಗೆ ಇದು ನಮ್ಮ ಶ್ರೋತೃಗಳಲ್ಲಿ ಉಳ್ಕೊಳ್ಳುತ್ತೋ, ವಿದ್ವಾಂಸರ ಅಭಿಪ್ರಾಯದಲ್ಲಿ ಉಳ್ಕೊಳ್ಳುತ್ತೋ ಅದರ ಮೇಲೆ ಅದು ಉಳ್ಕೊಳ್ಳುತ್ತೆ ಅಷ್ಟೇ. ಅದನ್ನ ಅಂಗೀಕೃತವಾಗಿದೆಯೋ ಇಲ್ಲ ಅಂತ ಹೇಳಿ. ಮೇಡಮ್, ಸಂಗೀತಕ್ಕೆ ಲಾಕ್ಷಣಿಕ ಗ್ರಂಥ ಇದೆ. ಈ ಲಾಕ್ಷಣಿಕ ಗ್ರಂಥದಿಂದಾಗಿ ಇಂದಿನ ಕಾಲಕ್ಕಾಗುವಾಗ, ಅಂದ್ರೆ ಅದು ಲಾಕ್ಷಣಿಕ ಗ್ರಂಥದ ಕಾಲಘಟ್ಟ ಬೇರೆ, ಅದನ್ನು ಬರೆದಿಟ್ಟ ಸಮಯ ಬೇರೆ, ಈಗಿನ ಕಾಲ ಬೇರೆ. ಈಗಿನ ಕಾಲಕ್ಕೆ ಅದರಿಂದಾಗಿ ನಮಗೆ ತೊಡಕು ಅಂತ ಕಾಣಿಸ್ತದ ಅಥವಾ ಅದರಿಂದ ಉಪಯೋಗ ಆಗುತ್ತಾ? ಹೇಗೆ ನಿಮ್ಮ ಅಭಿಪ್ರಾಯ? ಹೇಗೆ? ತೊಡಕಿನ ಪ್ರಶ್ನೆಯೇ ಬರೋದಿಲ್ಲ. ಯಾವಾಗ ಅದು ಕ್ರಿಯೇಟಿವ್ ಅಂತ ಶಬ್ದ ಉಪಯೋಗಿಸ್ತೀವೋ ಆವಾಗ ಅದು ಖಂಡಿತವೂ ಉಳ್ಕೊಳ್ಳುತ್ತೆ, ಬೇಕು ಅನ್ಸುತ್ತೆ. ಅದು ಬೇಕು ಅನ್ಸೋದ್ರಿಂದಾನೇ ಇಷ್ಟು ಇಂಪ್ರೂವೈಸೇಷನ್ ಆಗುತ್ತೆ ಸಂಗೀತದ ಕ್ಷೇತ್ರದಲ್ಲಿ. ಅಂದ್ರೆ ನಾನು ಹೇಳುದು, ಆ ಲಾಕ್ಷಣಿಕ ಗ್ರಂಥ ಇರುವುದರಿಂದ ನಮ್ಗೇನು ಸಮಸ್ಯೆ ಇಲ್ಲ, ನಮ್ಗೆ ಅದರಿಂದ ಉಪಯೋಗ ಏನೂ ಇಲ್ಲ. ಈ ಸಮಸ್ಯೆಯನ್ನ ಒಪ್ಕೊಳ್ಳೋಂಥ ದೊಡ್ಡತನ ಇರ್ಬೇಕಷ್ಟೆ. ದೊಡ್ಡ ಮನಸ್ಸನ್ನ, ವಿಶಾಲವಾದ ಮನಸ್ಸನ್ನ ಉಪಯೋಗಿಸ್ಕೊಂಡು, ಬುದ್ಧಿ ಉಪಯೋಗಿಸ್ಕೊಂಡು, ಆ ಕಾಲ ಪ್ರಮಾಣದ ಪ್ರಕಾರ, ಆ ಸಮಯದ ಅನುಭವದಿಂದ ಅದನ್ನ ಖಂಡಿತ ಒಪ್ಕೋಬಹುದು. ತಪ್ಪೇನಿಲ್ಲ ಅದರಲ್ಲಿ. ಆದರೆ ಒಪ್ಕೊಳ್ಳದೆ ಇದ್ದರೂ ತಪ್ಪೇನಿಲ್ಲ. ಹಳೆದನ್ನ ಹಾಕೊಂಡಿರ್ತಾರೆ ಅಷ್ಟೇ. ಅವಾಗ ನಿಮ್ಗೆ ಈ ಸಂಗೀತ ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ನಿಮ್ಮ ಅನುಭವದಲ್ಲಿ, ಇಲ್ಲಿಯವರೆಗಿನ ನಿಮ್ಮ ಸಾಧನೆಯಲ್ಲಿ ನಿಮ್ಗೆ ವೈಯಕ್ತಿಕವಾಗಿ ತೊಡಕು ಅಂತ ಅನ್ನಿಸಿದಂತ ಯಾವುದಾದ್ರೂ ಅಂಶಗಳು ಉಂಟಾ? ದಕ್ಷಿಣಾದಿ ಸಂಗೀತದಲ್ಲಿ ಸ್ವಲ್ಪ ಚಿಂತನೆ ಮಾಡಿ ನೋಡಿದ್ರೆ, ಅವರು ಹಾಡೋರು, ನುಡಿಸೋರು, ಆವಾಗ ಅವ್ರಿಗೆ ವಿಶಾಲತನ ಏನಿರುತ್ತೆ ಸಂಗೀತದ ಕ್ಷೇತ್ರದಲ್ಲಿ ಅಂತ ತಿಳುವಳಿಕೆ ಬರುತ್ತೆ. ಇದು ಹಿಂದೂಸ್ತಾನಿಯಲ್ಲಿ ಇದೆ, ತಿಳುವಳಿಕೆ ಮಾಡಿಕೊಳ್ಳುವಂಥ ಸ್ವಭಾವನೇ ಇದೆ. ಮತ್ತು ಆ ಸಂಗೀತದ ಶೈಲಿಯೂ ಹಾಗೇ ಇದೆ. ಇದ್ರಲ್ಲಿ ಏನಾಗ್ತದೆ, ಒಂದು ಸಂಗತಿ ಈ ಥರ ಹಾಡಿದ್ರು, ನಮ್ಮ ಗುರುಗಳು ಇದನ್ನು ಹೇಳ್ಕೊಟ್ರು, ಅದನ್ನೇ ಹಿಡಿದು 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 ರುಬ್ತಾರೆ. ಆ ಕಡೆಯಲ್ಲೂ ಈ ಸಂತಿನ ಒಂಚೂರು ಒಂದು ಸಲ ಆ ಕಡೆ ಈ ಕಡೆ ತಗೊಂಡು ಅದಕ್ಕೊಂದು ಸ್ವಲ್ಪ ಹೊಸತನದ ಒಂದು ಕ್ರಿಯೇಟಿವಿಟಿ ಕೊಟ್ಟರೆ ಅದು ತುಂಬ ವಿಶಾಲವಾಗಿ ಅಕ್ಸೆಪ್ಟ್ ಆಗುತ್ತೆ. ಅದರಲ್ಲಿ ನಿಮಗೆ ಹೊಸತನ ಕಾಣುತ್ತೆ. ಆ ಹೊಸತನ ಉಳಿಸ್ಕೋಬೇಕು ಅಂದರೆ ಪರ್ಫಾರ್ಮ್ ಮಾಡುವಂಥ ಕಲಾವಿದ, ಅದು ವಾದ್ಯದಲ್ಲೇ ಇರಲಿ, ವೋಕಲ್ನಲ್ಲೇ ಇರಲಿ, ಅದಕ್ಕೊಂದು ಹೊಸತನ ಕಾಣ್ತಾ ಇರುತ್ತೆ. ಓಹೋ, ಈ ಸಂಗತಿ ನಾವು ಕೇಳೇ ಇರಲಿಲ್ಲ, ಇದು ಇವ್ರು ಹಾಡಿದ ಜೋಡಿದಲ್ಲಿತ್ತು, ಎಷ್ಟು ಚೆನ್ನಾಗಿದೆ ಅನ್ನೋ ಮಾತು ಆಡಿಯನ್ಸ್ ಇಂದ ಕೇಳ್ತಾ ಹೋಗುತ್ತೆ. ಇದು ಬೇಕು. ಇದು ಇಲ್ಲದೆ ಇದ್ರೆ ಇಟ್ ಬಿಕಮ್ಸ್ ಎ ಪೋಸ್ಟಲ್ ಸ್ಟ್ಯಾಂಪ್ ಥರ. ಈ ಕಡೆ ಹಿಡ್ದ ಆ ಕಡೆ ಬಡ್ದ, ಈ ಕಡೆ ಹಿಡ್ದ ಆ ಕಡೆ ಹೊಡೆದ, ಇಷ್ಟೇ ಆಗ್ಬಿಡುತ್ತೆ. ಅದು ಆಗಬಾರದು. ಅದಾದ್ರೆ ಏನಾಗುತ್ತೆ ಅಂದ್ರೆ, ಈ ಕಲಾವಿದರು ಇದಲ್ಲ, ಇವ್ರ ಸಂಗೀತ ನಾವು 15 ವರ್ಷದಿಂದ ಕೇಳಿದ್ವಿ, ಇವತ್ತು ಹಾಡ್ತಾ ಇದ್ದಾರೆ, ಸೊ ಹಾಗೇ ಹಾಡ್ತಿದ್ದಾರೆ ಈಗಲೂ
ಅನ್ನೋ ಮಾತು ಬರ್ಕೊಳ್ದು. ಹೌದೌದು. ಅಲ್ಲ, ನಾನು ಕೇಳಿದ್ದೇನೆಂತಂದ್ರೆ ನಿಮ್ಗೆ ಈ ಇದುವರೆಗಿನ ನಿಮ್ಮ ಅನುಭವದಲ್ಲಿ ನಿಮ್ಗೆ ತೊಡಕು ತೊಂದರೆ ಅಂತ ಏನಾದ್ರೂ ಆಗಿತ್ತ ಸಂಗೀತ ಕ್ಷೇತ್ರದಲ್ಲಿ? ಹೌದು, ಕ್ರಿಯೇಟಿವಿಟಿ ನಿಮ್ಮಲ್ಲಿ ಇಲ್ಲದೆ ಇದ್ರೆ ಅದು ತುಂಬಾ ತೊಡಕಿದೆ ಅಂತ ಅನ್ಸುತ್ತೆ. ಅದನ್ನ ನೀವು ಹೇಳಿದ್ರಿ, ಉದಾಹರಣೆ ಅದನ್ನ ನಾನು ಸ್ವಲ್ಪ ವರ್ಣಿಸಿ ಹೇಳಿದೆ. ಸರಿ ಸರಿ ಸರಿ. ಆ ತೊಡಕು ಇದ್ರೆ ಅದು ಸಂಗೀತದ ಕ್ರಿಯೇಟಿವಿಟಿ ಪದ್ಧತಿಯೇ ಅಲ್ಲ. ಅದು ವಾದ್ಯದಲ್ಲಿ ಹಾಡೋದ್ರಲ್ಲಿ. ಆದ್ರೆ ನಿಮ್ಮ ಹತ್ರ ಏನಾದ್ರೂ ಹೊಸತನದ ಒಂದೊಂದು ಹೊಸ ಪೀಸಸ್, ಹೊಸ ಫ್ರೇಜು, ಹೊಸ ಆಕಾರ ಏನಾದ್ರು ಬಂದ್ರೆ ನೋಡಿದ್ರೆ ಇವರು ಆ ರಾಗದಲ್ಲಿ ಎಷ್ಟು ಹೊಸತನ ಕೊಟ್ಟಿದ್ದಾರೆ. ಅದೇ ಶಾಸ್ತ್ರ ಬಿಟ್ಟಲ್ಲ. ಹೌದೌದು, ಶಾಸ್ತ್ರದ ಚೌಕಟ್ಟಿನ ಒಳಗೆ ಇದು ಮಾಡಿದ್ರೆ ಆ ಕಲಾವಿದರ ಹೆಸರು ಸೀದಾ ಒಳ್ಳೆ ಇದ್ರ ತರ ಮೇಲ್ಕೊಟ್ಟೋಗುತ್ತೆ. ಕರೆಕ್ಟ್. ಇಲ್ಲದೆ ಅದೇ ಹಾಡ್ತಿರ್ತಾರೆ, ಬೇಸರ ಆಗ್ತದೆ ಅಷ್ಟೇ. ಸಂಗೀತದಲ್ಲಿ ನೋಡಿ, ವಿದ್ವತ್, ಜೂನಿಯರ್, ಸೀನಿಯರ್ ಮುಂತಾದ ಡಿಗ್ರಿಗಳೆಲ್ಲ ಇವೆ ಇವಾಗ. ಇಷ್ಟೆಲ್ಲ ಇದ್ರೂ ಇದು ಒಂದು ಕಡೆ ಸೀಮಿತ ಆಗಿದೆ, ಇದು ಹೆಚ್ಚು ಪ್ರಚಾರ ಆಗ್ಲಿಲ್ಲ ಎನ್ನುವಂತ ಭಾವನೆ ನಂದು. ಯಾಕೆಂತಂದ್ರೆ ತಂದೆ ಒಂದು ಕುಟುಂಬಕ್ಕೆ ಸೀಮಿತ ಆಗಿದೆ. ತಂದೆ ಸಂಗೀತಗಾರ, ಅವರ ಮಗ ಸಂಗೀತಗಾರ, ಅವರ ಇನ್ನು ಅದೇ ಕುಟುಂಬದಲ್ಲಿ ಆ ಪಕ್ಕದ ಮನೆಯವರು ಅಥವಾ ಬೇರೆ ಔಟ್ಸೈಡ್ ಇದು ಹೆಚ್ಚು ಡೆವಲಪ್ ಆಗಿಲ್ಲ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ನೀವು ಇದಕ್ಕೆ ಏನಂತೀರಿ? ಖಂಡಿತರು ಆ ಅಭಿಪ್ರಾಯ ತುಂಬಾನೇ ಒಪ್ಕೊಳ್ಳುವಂತ ಅಭಿಪ್ರಾಯ. ಇದಕ್ಕೆ 2-3 ಕಾರಣಗಳು. ಒಂದು, ಆ ಕಿವಿ ಇದೆಯಲ್ಲ, ಕೇಳುವಂತ ಕಿವಿ. ಆ ಪಕ್ಕದಲ್ಲಿ ಆ ವರ್ಣ ಕೀರ್ತನೆ ಹಾಡ್ತಿರ್ತಾರಲ್ಲ, ಅವ್ರು ಯಾವ ತರದ ಕೇಳಿಕೆಯನ್ನು ಇಟ್ಕೊಂಡೇ ಇರಲ್ಲ. ಅವ್ರಿಗೇನು ಎಫೆಕ್ಟ್ ಆಗಲ್ಲ. ಏನು ವಿದ್ವಾಂಸರು ಹಾಡಿದ್ರು ಅವ್ರು ಅದನ್ನ ಒಳ್ಳೆ ನ್ಯೂಸ್ ಪೇಪರ್, ಹಳೆ ನ್ಯೂಸ್ ಪೇಪರ್ ಬಿಸಾಕ್ಬಿಡ್ತಾರೆ. ಆದ್ರೆ ಅವ್ರಿಗೇನಾದ್ರೂ ಕೇಳುವಂತ ಒಲವಿನ ಸ್ವಭಾವ ಇದ್ರೆ ಅವರು ಪಕ್ಕದಲ್ಲಿ ಏನೋ ನಿನ್ನೆ ಹಾಡಿದ್ದನ್ನ ಇವತ್ತು ಬೇರೆ ತರ ಹಾಡ್ತಾರಲ್ಲ ಅನ್ನೋದು ಅಟ್ಲೀಸ್ಟ್ ಆ ಚಿಂತನೆ ಆದ್ರೂ ಇರುತ್ತೆ, ಇವರಿಗೆ ಬರುತ್ತೆ. ಆಮೇಲೆ ಈ ಪರೀಕ್ಷೆಗಳು ಅನ್ನೋದಿದೆಯಲ್ಲ, ಪರೀಕ್ಷೆ ಅನ್ನೋದು ಅಕಾಡೆಮಿಕ್ ಕೋರ್ಸ್ ನಿಜ. ಜಾಬ್ ಸಿಗುತ್ತೆ, ಸ್ಕೂಲಲ್ಲಿ ಮ್ಯೂಸಿಕ್ ಟೀಚರ್ ಕೆಲಸ ಸಿಗುತ್ತೆ. ಆದ್ರೆ ಸಂಗೀತ ಕ್ರಿಯೇಟಿವ್ ಆಗೋದೇ ಇಲ್ಲ. ಕರೆಕ್ಟ್. ಆ ಪರೀಕ್ಷೆ ಸರ್ಟಿಫಿಕೇಟ್ ಅದಕ್ಕೊಂದು ಫ್ರೇಮ್ ಹಾಕಿ ನಿಮ್ಮ ಮನೆಯಲ್ಲಿ ನೇತಾಕ್ಬೇಕು. ಅದಕ್ಕೆ ಯಾವ ತರದ ಕ್ರಿಯೇಟಿವಿಟಿನೂ ಮಾಡಕ್ ಬರಲ್ಲ, ಮಾಡಲ್ಲ. ಅದಕ್ಕೊಂದು ಕಾರಣ ಇಲ್ಲ. ಕಲಿತಿರೋರು, ಹಾಡ್ತಿರೋರು, ಪರೀಕ್ಷೆ ಕಟ್ಟಿರೋರು ಅವ್ರಗಳಿಗೆ ಇದ್ರ ಬಗ್ಗೆ ಪ್ರೀತಿನೇ ಇಲ್ಲ. ಬೇಸ್ ಒಂದ್ ಸಂತಿ ಯಾವ್ದು ಹೇಳಿದ್ರು ಅದನ್ನ ನಾನು ಹಾಡಿದೆ. ಜಸ್ಟ್ ಏನು ಬೇರೆ ಎಜುಕೇಶನ್ ತರ ನನಗೆ ಉದ್ಯೋಗ ಸಿಗುತ್ತೆ, ಅದಕ್ಕೆ ನಾನು ಕಲ್ತಿದ್ದೀನಿ, ಜಾಬ್ ಮಾಡ್ತೀನಿ ಅಷ್ಟೇ. BA BCom ಆದ್ರೆ ಏನೋ ಸಿಗುತ್ತೆ. BA BCom ಮಾಡ್ತೀವಿ, BSc ಮಾಡ್ತೀವಿ, ಡಾಕ್ಟರ್ ಮಾಡ್ತೀವಿ. ಎಷ್ಟು ಜನ ಅದನ್ನ ಪರ್ಸನಲ್ ಸಾಧನೆ ಇಲ್ಲದೆ ಅದನ್ನ ಮುಗಿಲಿಕ್ಕೆ ಆಗಲ್ಲ. ಡಿಗ್ರಿ ಸಿಗುತ್ತೆ. ಆದ್ರೆ ಒಂದೇನಂತ ಹೇಳಿದ್ರೆ ಸೊಸೈಟಿಯಲ್ಲಿ, ಸಮಾಜದಲ್ಲಿ ಒಂದು ಅಭಿರುಚಿ ಬೆಳೆಸುವುದರಲ್ಲಿ ಇದೊಂದು ಸಾಧನ ಆಗುತ್ತೆ. ಅದರ ಉಪಯೋಗ ಇಲ್ಲ ಅಂತ ಅದೇ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಅಂತ ಆಗ್ತಾ ಇದೆ. ಅದರಲ್ಲಿ ಮುಂದೆ ಹೋಗಿ ಯಾರು ಅದನ್ನ ಆನಂದ ಪಡೆದು ವೈಯಕ್ತಿಕ ಸಾಧನೆ ಮಾಡಿ ಮುಂದೆ ಹೋಗ್ತಾರೋ ಅವರು ನಿಜವಾಗಿ ಅವರನ್ನ ಗಳಿಸ್ತಾರೆ. ಯಾಕಂದ್ರೆ ಲಕ್ಷ್ಯ ಇದ್ರೆ ಸಾಧನೆ ಮಾಡ್ಲಿಕ್ಕೆ ಆಗುತ್ತೆ. ಅವ್ರಿಗೆ ಲಕ್ಷ್ಯ ಇರ್ಬೇಕು. ಲಕ್ಷ್ಯ ಇಲ್ದಿದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ನಾವ್ ಹೇಳ್ತೀವಿ ಲೋ ಏಮ್ ಈಸ್ ಕ್ರೇಮ್ ಅಂತ ಹೇಳ್ತಾರಲ್ಲ, ಆ ತರದ ಜಾಸ್ತಿ ಆಗಿದೆ ಈಗ. ಏನೊಂದು ಡಿಗ್ರಿ ಮಾಡಿದ್ರೆ ಸಾಕು, ಸೀನಿಯರ್ ಆದ್ರೆ ಸಾಕು ಅಂತ ಅಷ್ಟೇ ಲಕ್ಷ್ಯ ಇರುತ್ತೆ. ನಂಗೆ ಒಳ್ಳೆ ಸಂಗೀತ ಬರಬೇಕು ಇದ್ರ ಮೂಲಕ ಅಂತ ಇದ್ರೆ ಅದು ತೊಂದರೆ ಆಗಲ್ಲ. ಮೇಡಮ್, ಈಗ ಸಂಗೀತ ಮತ್ತು ಅದರ ರಾಗಗಳನ್ನು ಉಪಯೋಗ ಮಾಡಿ ಹಲವಾರು ರೋಗಗಳನ್ನು ವಾಸಿ ಮಾಡಬಹುದು, ಮತ್ತೆ ರೋಗಗಳಿಂದ ದೂರ ಇರಬಹುದು ಅಂತ ಹೇಳಿ ಇತ್ತೀಚೆಗೆ ಕೆಲವು ವೈಜ್ಞಾನಿಕವಾಗಿ ಪ್ರೂವ್ ಆಗಿರುವಂಥದ್ದು. ಇದರ ಸತ್ಯಾಸತ್ಯತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಎಷ್ಟು ನಿಜ, ಎಷ್ಟು ಸುಳ್ಳು? ಕ್ಷಮಿಸಬೇಕು, ಇದು ಪ್ರೂವ್ ಆಗೇ ಇಲ್ಲ. ಕೆಲವರು ಬಾಯಿ ಮಾತಿಗೆ ಹೇಳ್ಕೊಂಡಿರ್ತಾರೆ ಆಗಿದೆ ಅಂತ. ಆದ್ರೆ ನಾವು ನೋಡಿಲ್ಲ, ನಮ್ಗೆ ನಂಬಿಕೆನೂ ಇಲ್ಲ ಅದನ್ನ. ಒಂದು ಮಾತು ಸತ್ಯ, ಇವ್ರು ಪ್ರಾಕ್ಟೀಸ್ ಮಾಡ್ತಿರೋಂತ ಕೆಲಸ ಕಂಟಿನ್ಯೂಸ್ ಆಗುತ್ತೆ. ಅದೊಂದು ಅದೃಷ್ಟದ ಮಾತು. ಕರೆಕ್ಟ್. ಅದರಿಂದ ರೋಗವಾಸಿ ಆಯ್ತಾ, ಇನ್ನೊಂದಾಯ್ತಾ, ಮತ್ತೊಂದಾಯ್ತಾ, ಅದು ಸಂದೇಹದ ಮಾತು. ಆದ್ರೆ ಮಾನಸಿಕ ಆಲಾಪನೆ ಯಾರೋ ಒಬ್ರು ಹಾಡ್ತಾರೆ, ಅದರಿಂದ ಒಳ್ಳೇದಾಗುತ್ತೆ. ಯಾರು ಗೊತ್ತು, ಯಾರು ನೋಡಿಲ್ಲ ಅದನ್ನ. ಹೌದು, ನೋಬಡಿ ಎಕ್ಸ್ಪೀರಿಯನ್ಸ್ಡ್ ಇಟ್. ಅದರಲ್ಲಿ ಏನಂತ ಹೇಳಿದ್ರೆ ಪಾಸಿಟಿವ್ ವೇವ್ಸ್ ಬರುತ್ತಲ್ಲ, ಅದರಿಂದ ಆಗುವ ಚಾನ್ಸ್ ಇದೆ. ಸಂಗೀತ ಹಾಡಿದಾಗ ಒಂದು ಪಾಸಿಟಿವ್ ವೇವ್ಸ್ ಬರುತ್ತೆ, ಒಂದು ಆನಂದ ಬರುತ್ತೆ. ಈಗ ಒಬ್ಬ ವರಿಯಿಂದ ಒಬ್ಬರಿಗೆ ಯಾವ್ದೋ ಒಂದು ರೋಗ ಬರುತ್ತೆ ಅಂದ್ಕೊಳ್ಳಿ, ಏನು BP ಬರುತ್ತೆ, ಅಂತದೆಲ್ಲ ಸಾಧ್ಯತೆ. ಅದೇ ಅಂದ್ರೆ
ಆದರೆ ಅಂದ್ರೆ ಯಾವ ತರ ಆಯುರ್ವೇದಕದಲ್ಲಿ ಈ ಹಾಡಿಗೆ ಈ ರಾಗ ಅಂತ ಹೇಳಿದಲ್ಲ, ಅದು ಇನ್ನೂ ವ್ಯಾಪಕವಾಗಿ ಅಲ್ಲಲ್ಲ, ನಾನೇನು ಹೇಳುದು ಅಂತಂದ್ರೆ ಮೇಡಮ್ ಅವರು ಹೇಳಿದಾಗೆ ನಮ್ಮ ಮಾನಸಿಕವಾಗಿ ನಮ್ಗೆ ಏನೋ ಒಂದು ಗೊಂದಲ ಇರುತ್ತೆ, ಏನೋ ಒಂದು ದುಃಖ ಇರುತ್ತೆ, ಅದನ್ನು ದೂರ ಮಾಡ್ಲಿಕ್ಕೆ ಸಂಗೀತ ಸಹಾಯಕ ಆಗುತ್ತೆ, ಅಷ್ಟು ಮಾತ್ರ. ನೆಮ್ಮದಿ ಕೊಡುತ್ತೆ, ಸ್ವಲ್ಪ ಶಾಂತಿ ಕೊಡುತ್ತೆ. ಅದು ಕೆಲವು ಬಾರಿ ಒಂದು ಸಿನಿಮಾ ಹಾಡು ಕೇಳಿದ್ರು ಕೊಡುತ್ತೆ. ಹೌದೌದು. ಅದು ನೀವು ಶಾಸ್ತ್ರೀಯ ಸಂಗೀತನೇ ಹಾಡ್ಬೇಕಿಲ್ಲ, ಆಲಾಪನೆ ಹಾಡ್ಬೇಕಿಲ್ಲ, ಒಂದು ಒಳ್ಳೆ ಚಿತ್ರ ಸಂಗೀತ ಕೇಳಿದ್ರೆ ಆ ನೆಮ್ಮದಿ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಅಂದ್ರೆ ಅದೇ ನಮ್ಮ ಮನಸ್ಸಿಗೆ ಯಾವುದು ಖುಷಿ ಕೊಡ್ತದೆ ಅದನ್ನ ನಾವು ಮಾಡಿದ್ರೆ ಆಯ್ತಲ್ಲ. ಮನಸ್ಸಿನ ಭಾವನೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ರಾಗಗಳ ವರ್ಗೀಕರಣ ಆಗಿದೆ, ಆದ್ರೆ ಅದಕ್ಕೂ ವ್ಯಾಧಿಗಳಿಗೆ ಇಂತಹ ರಾಗಗಳನ್ನು ಹಾಡಬೇಕು ಅಂತ ಆದ್ರೆ ಆ ಯುಗ ದಾಟಿ ಬಂದಿದ್ದೇವೆ ನಾವು ಮುಂದೆ. ಈಗ ನಾವು ಬಂದಿರುವ ಯುಗ ಆ ಯುಗದಲ್ಲ. ಆ ಯುಗದಲ್ಲಿ ಯಾವಾಗ ಋಷಿಮುನಿಗಳ ಇದು ಯುಗದಲ್ಲಿ ಅದು ಪ್ರಾಯಶಃ ಸಾಧ್ಯವಾಗಿತ್ತು. ಅಲ್ಲಿ ಪುರಾಣದಲ್ಲಿ ಎಕ್ಸಾಂಪಲ್ಗಳು ಸಿಗ್ತವೆ. ಇಂತಹ ರೋಗವನ್ನ ಇಂತಹ ರಾಗದಿಂದ ವ್ಯಾಧಿ ಆಯ್ತಂತ. ಆದ್ರೆ ಎಂತಹ ಸಾಧನೆ ಈ ಮಟ್ಟಿಗೆ ಇವತ್ತು ನಡೀತಾ ಇಲ್ಲ, ಹೀಗಾಗಿ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ, ನೋಡಿ ಸಿಗ್ತಾ ಇಲ್ಲ. ಇನ್ನೊಂದು ಮಾತು ಸತ್ಯ, ರಾಮಾಯಣ ಮಹಾಭಾರತ ಭಗವದ್ಗೀತೆ ಇನ್ನೊಂದು ಮತ್ತೊಂದು ಆಗ್ತಿತ್ತು ಅಂತ ಕೇಳ್ಪಟ್ಟಿದ್ದೀವಿ. ಹೌದು. ಆದ್ರೆ ಈ ಕಲಿಯುಗದಲ್ಲಿ ಅದು ಎಷ್ಟು ಮಟ್ಟಿಗೆ ಅದ್ರದ್ದು ಉಪಯೋಗ ಆಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಯಾರೂ ಅನುಭವಿಸಿಲ್ಲ. ಆದರೆ ನಂಬಿಕೆ ಬೇಕೋ ಬೇಡವೋ, ಬೇಕು ಅಂದ್ರೆ ಇದನ್ನೆಲ್ಲ ಓದ್ತೀವಿ, ಅದರಿಂದ ಒಂದು ಇನ್ಫ್ಲೂಯೆನ್ಸ್ ಆಗ್ತೀವಿ. ಅದು ಬೇಡ ಅನ್ನೋದಾದ್ರೆ ನಾವು ಏನ್ ಓದಿದ್ರು ನಮ್ಗೆ ಬೋರದೇ ಇಲ್ಲ. ಹೌದು, ಕರೆಕ್ಟ್. ಆದ್ರೆ ಒಳ್ಳೆ ಶ್ರುತಿ ಶುದ್ಧತೆಯಿಂದ ಹಾಡುವಂತ ಕಲಾವಿದ ಒಂದು ಗಾಂಧಾರ ಹಾಡಿದ್ರೆ ಅದರ ಒಂದು ಸಂಪೂರ್ಣತನ ಕಂಡುಬಿಡುತ್ತೆ. ನಿಮಗೆ ಕಾಣುತ್ತೆ ಹೇಗೆ ಅಂದ್ರೆ ಅದು ಫಿಸಿಕಲ್ ಅಲ್ಲ, ಬಟ್ ಆ ಗಾಂಧಾರನ ನೀವು ಅನುಭವಿಸ್ತಿರಲ್ಲ ಒಂದು, ಕರೆಕ್ಟ್, ಅದು ಸತ್ಯ ಅಷ್ಟೇ. ಅದಕ್ಕೆ ಮುಂದಿಂದು ಹಿಂದಿನ ಕಾಲದಲ್ಲಿ ಪರಂಪರೆಯಲ್ಲಿ ಏನಿತ್ತೋ ಅದನ್ನ ಅವ್ರು ಹಿಂಗಂದ್ರು ಅವ್ರು ಹಂಗಂದ್ರು ಇವ್ರು ಹಂಗಂದ್ರು ಅಂತ ನಂಬಬೇಕೆ ಹೊರತು ಇದುವರೆಗೂ ಆ ನಂಬಿಕೆಯ ವಾತಾವರಣ ಬಹಳ 5,000 ವರ್ಷದ ಹಿಂದೆ ಹೊರಟೋಯ್ತದು. ಹೌದು ಹೌದು. ಅದಕ್ಕೆ ಈಗ ಅದು ಎಷ್ಟು ಮಟ್ಟಿಗೆ ಸಮಂಜಸ ಹೌದು ಗೊತ್ತಿಲ್ಲ. ಸರಿ, ಮತ್ತೆ ಇದಕ್ಕೆ ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ದೇವರನ್ನ ನಂಬಲ ಬೇಡವಾ? ಕರೆಕ್ಟ್. ದೇವರನ್ನ ನಂಬೇಕಾ? ಆಯ್ತು, ಒಂದು ವಿಗ್ರಹ ಇಡಿ, ಅದಕ್ಕೆ ಅಭಿಷೇಕ ಮಾಡಿ, ಅದಕ್ಕೆ ಪೂಜೆ ಮಾಡಿ, ಅದಕ್ಕೆ ಪ್ರಸಾದ ಇಡಿ, ಆಮೇಲೆ ದೀಪ ಹಚ್ಚಿ ಆರತಿ ಮಾಡಿ, ಇದು ಒಂದು. ಹೌದು. ವಿಗ್ರಹ ಅಲ್ಲಿ ಇಟ್ಟಿದ್ದೀನಿ, ಅದು ಏನ್ ಮಾಡಿದ್ರು ನನಗೆ ಅದ್ರ ಮೇಲೆ ನಂಬಿಕೆನೇ ಬರ್ತಿಲ್ಲ. ಒಂದು ರಿಚುವಲ್ ಅಂತ ಮಾಡ್ತೀನಿ, ನಾನು ಫಿಲಾಸಫಿಕಲಿ ಮಾಡಲ್ಲ, ಆದ್ರೆ ನಂಗೆ ಅದ್ರ ಮೇಲೆ ನಂಬಿಕೆ ಇದೆ, ನಮ್ಮ ಅಮ್ಮನಿಗಿದೆ, ನಂಗಿಲ್ಲ. ಅದಕ್ಕೇನ್ ಮಾಡ್ತೀನಿ, ಇಂಡಿವಿಜುವಾಲಿಟಿ ಅದು. ಹೌದು ಹೌದು. ಹಾಗಾಗಿ ಈಗ ಕೂಡ ಯಾವ್ದು ರಾಗದಿಂದ ರೋಗ ಸರಿ ಹೋಗುತ್ತೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಹಾಡ್ತಾ ಇದೀವಿ, ರೋಗ ಸರಿ ಹೋಗ್ಲಿ ಅಂತಾನು ಹಾಡ್ತಾ ಇದೀವಿ. ಕರೆಕ್ಟ್. ಅದೇ ಒಟ್ಟು ಸಮಾಜಕ್ಕೆ ಪೇಷಂಟ್ಗೆ ಡಾಕ್ಟರು ಟ್ರೀಟ್ ಮಾಡ್ತಾ ಇದ್ದಾನೆ, ಆ ಕ್ಯಾನ್ಸರ್ ಸರಿ ಹೋಗುತ್ತಲ್ವೋ ನಮಗ್ ಗೊತ್ತಿಲ್ಲ. ಟ್ರೀಟ್ ಮಾಡ್ತಿರೋಲ್ಲ ನೋಟಕ್ಕಂಡ್ ಬಿಡ್ತಾನೆ ಅವನು, ಇದಕ್ಕೆ ನನಗೆ ಹೋಗ್ಬಿಡ್ತಾನೆ. ಅದಕ್ಕೆ ನಂಬಿಕೆ ಇಂಟರ್ನಲ್ಲಿ, ಅಂತರಾತ್ಮದಲ್ಲಿ ನಿಮಗೆ ಯಾವುದೋ ಒಂದು ಪ್ರಕಾರದ ನಂಬಿಕೆಯನ್ನು ನೀವು ಡೆವಲಪ್ ಮಾಡಬೇಕು. ಮಾತ್ರ ಇದು ಟು ಸಮ್ ಎಕ್ಸ್ಟೆಂಟ್, ನಾಟ್ ಫುಲ್ಲಿ, ಟು ಸಮ್ ಎಕ್ಸ್ಟೆಂಟ್ ಇದು ಸಾಧ್ಯ. ಅಂದ್ರೆ ನಮ್ಮ ಉದ್ದೇಶ ಏನಿರ್ಬೇಕು ಅಂತಂದ್ರೆ ಸಮಾಜಕ್ಕೆ ಒಳ್ಳೇದಾಗ್ಲಿ ಅನ್ನುವಂತ ಉದ್ದೇಶ ಭಾವನೆಯನ್ನು ಇಟ್ಟುಕೊಂಡು ನಾವು ಪರ್ಫಾರ್ಮೆನ್ಸ್ ಮಾಡೋಣ. ಮಿಕ್ಕಿದ್ದು ಅದ್ರ ಪಾಡಿಗೆ ಅದು ಹಾಕೊಂಡು ಹೋಗುತ್ತೆ ಅಷ್ಟೇ. ಹೌದು, ಸತ್ಯ. ಈಗ ಒಂದು ದೇವರಿನ ವಿಗ್ರಹದ ಮೇಲೆ ಒಂದು ಹೂ ಏರಿಸ್ತಾನೆ ಬ್ರಾಹ್ಮಣ, ಅದು ಸರಿ ಕೂತಿರಲ್ಲ, ಅಲ್ಲಿ ಹೂ ಏರಿಸ್ತಾನೆ, ಆ ಕೈ ಮಧ್ಯದಲ್ಲ ಹತ್ರ ಎಲ್ಲ ಒಂದು ಇಡ್ತಾನೆ ಆ ಹೂನ, ಅದೊಂದು 5 ನಿಮಿಷಕ್ಕೆ ಟಬಕ್ಕಂತ ಬಿದ್ದೋಗುತ್ತೆ. ಅದು ನಿಮಗೆ ಇದು ಆಶೀರ್ವಾದ ಮಾಡೋದು ಬಿತ್ತು ಅಂತ. ಹೌದಪ್ಪ, ಅದು ಸರಿಯಾಗಿ ಇಟ್ಟಿಲ್ಲ, ಏನೋ ಸರಿಗಿರ್ಲಿಲ್ಲ, ಬ್ರಾಹ್ಮಣ ಸರಿಗೆ ಇರ್ಲಿಲ್ಲ, ಬಿತ್ತು. ಅದಕ್ಕೆ ಯಾಕೆ ಒಂದು ದೊಡ್ಡ ಕಟ್ಟೆ ಕಟ್ತೀರಾ? ಆ ದೇವ್ರ ಹತ್ರ ಹೋದ್ರೆ ಆಗತ್ತೆ, ಈ ದೇವ್ರ ಹತ್ರ ಹೋದ್ರೆ ಆಗಲ್ಲ, ಎಲ್ಲ ಹಾಗೇನಿಲ್ಲ. ಇಲ್ಲ. ಕರೆಕ್ಟ್ ಕರೆಕ್ಟ್. ಹ್ಯೂಮನ್ ಲೈಫಿನ ನಂಬಿಕೆ ಮತ್ತೆ ನಂಬಿಕೆ ಇಡದೇ ಇರೋದು ಅವ್ರದ್ದು ವೈಯಕ್ತಿಕ. ಕರೆಕ್ಟ್ ಕರೆಕ್ಟ್. ಆಮೇಲೆ ಇದು ತಪ್ಪು, ಇದು ಸರಿ ಅಂತಾನು ಹೇಳೋದು ತಪ್ಪು. ಕರೆಕ್ಟ್.
ಈಗ ಈಗಿನ ಸನ್ನಿವೇಶದಲ್ಲಿ ಸಂಗೀತ ಕ್ಷೇತ್ರದ ಬೆಳವಣಿಗೆ ಹೇಗಿದೆ ನಿಮ್ಗೆ ಹೇಗೆ ಅನಿಸುತ್ತೆ? ಈಗ ಹಿಂದಿಗಿಂತ ಈಗ ಚೆನ್ನಾಗಿದೆ, ಒಳ್ಳೆಯ ಒಂದು ಸ್ಥಿತಿಗತಿಯಲ್ಲಿ ಇದೆ ಅಂತ ನಿಮ್ಗೆ ಅನಿಸುತ್ತಾ? ನಿಮ್ಮ ಒಂದು ಅಭಿಪ್ರಾಯ. ಒಟ್ಟು ಎಷ್ಟು ಒಂದು 50-60 ವರ್ಷದ ಸಂಗೀತದ ಅನುಭವ ನಿಮ್ಮಲ್ಲಿ ಉಂಟು. ಈಗ ಹಿಂದಿನ ಕಾಲವನ್ನು ನೋಡಿದಿರಿ, ಈಗಿನ ಕಾಲವನ್ನು ನೋಡಿದಾಗ ಹೇಗೆ ಅನಿಸುತ್ತೆ ನಿಮ್ಗೆ ಸಂಗೀತ ಕ್ಷೇತ್ರದ ಬಗ್ಗೆ? ಆಶಾಭಾವನೆ ಉಂಟಾ? ನನ್ನ ಸ್ವಂತ ಅನಿಸಿಕೆ ಮತ್ತೆ ಅನುಭವದ ಅನಿಸಿಕೆ. ಹೌದು, ಸರಿ, ಎರಡು ಮಾತು. ಹಾ, ಒಂದು ಕಚೇರಿಗೆ ಹೋಗ್ತೇವೆ, ವಾದ್ಯ ಸಂಗೀತವೋ ವೋಕಲೋ ಏನೊಂದು ಹೋಗ್ತೇವೆ. ತುಂಬಾ ಇಂಟೆಲಿಜೆಂಟ್ ಇರ್ತಾನೆ ಆರ್ಟಿಸ್ಟ್ ಅವನು, ಕರೆಕ್ಟ್. ಆತ ನುಡಿಸ್ತಾರೆ, ಹಾಡ್ತಾರೆ, ಎಲ್ಲ ಮಾಡ್ತಾರೆ. ಬಹಳ ಕ್ರಿಯೇಟಿವ್ ಆಗಿರ್ತಾರೆ ಅವರು, ತುಂಬಾ ಇಂಟೆಲಿಜೆಂಟ್ ಇರ್ತಾರೆ ಅವರು. ಆವಾಗ ನಮ್ಗೆ ಟು ಸಮ್ ಎಕ್ಸ್ಟೆಂಟ್ ಚೆನ್ನಾಗಿ ಒಪ್ಪಿಗೆ ಆಗುತ್ತೆ. ಯಾಕಾಗುತ್ತೆ? ನಾವು ಇಂಟೆಲಿಜೆಂಟ್, ಕೇಳೋರು ನಾವು ಅಷ್ಟೇ ಜಾಣರು. ಅದನ್ನ ವೈಯಕ್ತಿಕವಾಗಿ ಸರಿಯಾಗಿರೋ ಪ್ರೆಸೆಂಟೇಷನ್ ಮಾಡ್ತಾನೋ ಇಲ್ವೋ, ನಾವು ಕಾಂಪ್ರಮೈಸ್ ಮಾಡಲ್ಲ. ಅವನೇನೋ ಹುಚ್ಚು ಪಡೆದಂತೇನೋ ಹಾಡ್ಬಿಟ್ರೆ ನಾವು ಅದು ಒಪ್ಪಲ್ಲ. ಕರೆಕ್ಟ್. ಅದು ಪ್ರಕೃತಿಗೆ ಸಂಬಂಧಪಟ್ಟಂತ, ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ವ್ಯವಸ್ಥಿತವಾದ ಸಂಗೀತ ಇರಬೇಕು. ಇದು ಹಿಂದಿನಿಂದ ಬಂದಿರುವಂತ ಒಂದು ರೂಢಿ, ಒಂದು ಪರಂಪರೆ. ಮತ್ತೊಂದೇನಾಗ್ತದೆ ಅಂದ್ರೆ, ಇವತ್ತಿನ ಸಂಗೀತ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಜನಕ್ಕೆ ಒಂದು ದೊಡ್ಡ ಸಂದೇಹದಲ್ಲಿ ಕೂತ್ಬಿಟ್ಟಿದ್ದಾರೆ. ವೆಸ್ಟರ್ನ್ ಕೇಳೋಣ, ಬಾಲಿವುಡ್ ಮ್ಯೂಸಿಕ್ ಕೇಳೋಣ, ಸಿನಿಮಾ ಹಾಡು ಕೇಳೋಣ, ಇದು ಶಾಸ್ತ್ರಿಗಳು ದೇವಸ್ಥಾನದಲ್ಲಿ ಕೂಕೋತಾ ಇರೋ ಮಂತ್ರ ಕೇಳೋಣ, ಏನ್ ಕೇಳೋಣ ಅಂತ ಕನ್ಫ್ಯೂಷನ್ ನಲ್ಲಿ ಆ ಸಮಯ ಮುಗ್ದೋಗಿರುತ್ತೆ. ಸಮಯ ಮುಗ್ದೋಗುತ್ತೆ. ಶಾಸ್ತ್ರಿ ಬಂದು ಹೇಳ್ತಾರೆ, ಸಮಯ ಹೊರಡಿ ಸ್ವಾಮಿ, ಲೇಟ್ ಆಯ್ತು, ದೇವಸ್ಥಾನಕ್ಕೆ ಬೀಗ ಹಾಕ್ಬೇಕು ನಾನು, ಅವನ ಇಂಟೆನ್ಷನ್ ಅದು. ಇದರಲ್ಲಿ ಶಾಸ್ತ್ರೀಯ ಸಂಗೀತ ಹಾಡುವಾಗ ಅದರ ಬಗ್ಗೆ ಕೇಳಿ ಏನಾದರೂ ಸ್ವಲ್ಪ ರೂಢಿ ಇದ್ರೆ ಮಾತ್ರ ಆ ಪರ್ಟಿಕ್ಯುಲರ್ ಚಿಕ್ಕ ಆಡಿಯನ್ಸು ಅದು ಅಪ್ರಿಷಿಯೇಟ್ ಮಾಡುತ್ತೆ. ಅದೇ ರೀತಿ ಬೇರೆ 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 ಪ್ರಕಾರದ ಸಂಗೀತ ಕೇಳೋವಾಗ ಅದು ಅವರಿಗೆ ಮನಸ್ಸಿಗೆ ಬೇಕಿರಲ್ಲ, ತುಂಬಾ ಮನಸ್ಸಲ್ಲಿ ಕಸಿಬಿಸಿ ಆಗ್ತಿರುತ್ತೆ ಅವರಿಗೆ. ಈಗ ಏನಾಗುತ್ತೆ ಅಂದ್ರೆ, ತುಂಬಾ ಲೌಡ್ ಮ್ಯೂಸಿಕ್ ಅಂತ ನಾವು, ಹೌದು ಹೌದು, ಆ ಲೌಡ್ ಮ್ಯೂಸಿಕ್ ಅಲ್ಲಿ ಶಬ್ದ ಏನು ಆ ಹೂ ಅಂತ ಕೆಲವರಲ್ಲಿ ಕೂತವರಲ್ಲಿ ಒಂದು 500 ಜನ ಸಂಗೀತ ಕೇಳ್ತಿದ್ರು, ಒಬ್ಬರಿಗೆ ಡೆಫರೆಕ್ಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾಗೆ ಆಗುತ್ತೆ. ಯಾಕೆಂದ್ರೆ ಈ ತರದ ಕೂಗಾಟ, ಪದಾಟ, ಹುಚ್ಚು ನಾಯಿ ಕೂಗ್ತಾರೆ ಜನ, ಅದು ಬಾಲಿವುಡ್ ಮ್ಯೂಸಿಕ್. ಆಮೇಲೆ ಯಾವ ತರದ ಸ್ವರದ ಒಳ್ಳೆಯ ಕಲ್ಪನೆಯಿಂದ ಮ್ಯೂಸಿಕ್ ಕಂಪೋಸ್ ಮಾಡಿರುವಂತ ಮ್ಯೂಸಿಕ್ ಇಲ್ಲ, ಅದು ಫಿಲ್ಮ್ ಮ್ಯೂಸಿಕ್ ಅಲ್ಲ, ಈ ರೀತಿಯ ಪ್ರಕಾರಗಳು. ಆಮೇಲೆ ನೀವು ದೇವನಾಮ ಇದು ಹಾಡ್ತಿರೋವಾಗ ತಪ್ಪು ಸಾಹಿತ್ಯ, ಗುರುಗಳು ನೀವು ಡಿಕ್ಟೇಟ್ ಮಾಡಿರ್ತಾರೆ, ನೀವು ತಪ್ಪಾಡಿರ್ತೀರಾ, ನೀವು ಭಕ್ತಿಯನ್ನು ಹೇಳ್ತಾರೆ, ಮುಕ್ತಿಯನ್ನು ಬಿಡ್ತೀರಾ. ಆವಾಗ ಏನಾಗ್ಬೇಕು? ಅದು ಒಂದು ಡಿಸ್ಟರ್ಬೆನ್ಸ್ ಸಾಹಿತ್ಯ. ನೀವು ತುಂಬಾ ಇಂಟೆಲಿಜೆಂಟ್, ನಿಮಗೆ ಬುದ್ಧಿ ಇದೆ, ಆದ್ರೆ ನೀವು ಆ ಸಾಹಿತ್ಯ ಒಪ್ಪಲೇಬೇಕಲ್ಲ, ಆ ಸಾಹಿತ್ಯ ತಪ್ಪಾಗಿರ್ತಾರೆ. ಹೀಗೆಲ್ಲ ಪ್ರಕಾರಗಳು ಬೇರೆ 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 ಇರೋದ್ರಿಂದ ದೊಡ್ಡ ಕನ್ಫ್ಯೂಸ್ಡ್ ಮ್ಯೂಸಿಕ್ ಇದು. ಅದಕ್ಕೆ ಒಂದು ಫ್ಯೂಷನ್ ಮ್ಯೂಸಿಕ್ ಅಂತ ಹೆಸರು ಇಟ್ಬಿಟ್ಟಿದ್ದಾರೆ. ಎಲ್ಲಿಂದ ಬೇಕಾದ್ರೂ ಶುರು ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಓಡ್ಬೋದು, ಎಲ್ಲಿ ಬೇಕಾದ್ರೂ ನಿಲ್ಬಹುದು. ಆ ಕಾಂಪೋಸಿಷನ್ಗೆ ಒಂದು ಸುಖ, ಸೌಂದರ್ಯ, ಒಂದು ನೆಮ್ಮದಿ ಏನೂ ಇಲ್ಲ ಫ್ಯೂಷನ್ ಮ್ಯೂಸಿಕ್ ಅಲ್ಲಿ. ಒಂದು ಶಬ್ದ ಇದೆ, ಜೋರ ಸೌಂಡ್. ಆ ಸೌಂಡ್ ಅಲ್ಲಿ ನೀವು ಹತ್ಯೆ ಹಾಕೋತಿರೋ, ಎದೆ ಹಿಡ್ಕೊಂಡು ಕೂತ್ಕೋತಿರೋ ಏನೋ, ಬಟ್ ದಟ್ ಈಸ್ ಟುಡೇಸ್ ಮ್ಯೂಸಿಕ್. ಅಂದ್ರೆ ನಿಮ್ಗೆ ಈಗಿನ ಸಂಗೀತದ ಬಗ್ಗೆ ಅಂತ ಒಂದು ಖುಷಿಯ ಒಂದು ವಾತಾವರಣ ಇಲ್ಲ ಅಂತ ಹೇಳ್ತೀವಿ. ಇದೆ. ಎಷ್ಟೊಂದು ಗೊತ್ತಾ? 10 ನಿಮಿಷ ಅಥವಾ 15 ನಿಮಿಷ ಒಂದು ದರ್ಬಾರಿ ಕನ್ನಡ ಅನ್ನೋ ರಾಗನ ನೀವು ಅರ್ಧ ಗಂಟೆ ಕೇಳಬಹುದು. ರೂಢಿ ಇದೆ ಅಂತಲ್ಲ, ನಮಗೂ ಏನ್ ರೂಢಿ ಏನ್ ಮಾತೇ ಇಲ್ಲ. ಆದ್ರೆ ಅರ್ಧ ಗಂಟೆ ಸ್ವಲ್ಪ ನೆಮ್ಮದಿಯಾಗಿ ಕೂತಿರ್ಬೋದು ಒಂದು ಕಡೆಗೆ, ನಿಮಗೆ ಸಂಗೀತ ಗೊತ್ತಾಗುತ್ತೋ ಬಿಡುತ್ತೋ. ಆದ್ರೆ ಈ ಶೌಟಿಂಗ್ ಮ್ಯೂಸಿಕ್ ಇದೆಯಲ್ಲ, ಇದು ಅಷ್ಟೊತ್ತು ಕೇಳೋಕೆ ರೂಢಿ ಇಲ್ಲ, ಇನ್ನೂ ರೂಢಿ ಆಗಿಲ್ಲ. ಮೇ ಬಿ ಇನ್ನೊಂದು 20 ವರ್ಷ ಆದ್ಮೇಲೆ ಇದೇ ಸಂಗೀತ ಬೆಸ್ಟ್ ಅಂತೀವೋ ಅನ್ನೋ. ಅಲ್ಲಲ್ಲ, ನಾನು ಕೇಳೋದು ಹಾಗಾದ್ರೆ ಈಗ ಈ ಸಂಗೀತ ಕ್ಷೇತ್ರದಲ್ಲಿ ಆದಂತ ಬೆಳವಣಿಗೆ ಬಗ್ಗೆ ನಿಮ್ಗೆ ಸಮಾಧಾನ ಇಲ್ಲ, ಖುಷಿ ಇಲ್ಲ? ಅಲ್ಲ, ಬೆಳವಣಿಗೆ ಇದೆ, ಸ್ವಲ್ಪ ಬೇತಾಳ, ಬೇಸೂರು, ಬೇಶುದ್ಧಿಯಾಗಿ ಬೆಳವಣಿಗೆ ಆಗ್ತಾ ಇದೆ. ಒಂದು ಪದ್ಧತಿಯಿಂದ ಬೆಳವಣಿಗೆ ಆಗ್ತಾ ಇಲ್ಲ, ಸ್ವಲ್ಪ ವಿಕಾರತೆ ಹೆಚ್ಚುತ್ತಾ ಇದೆ. ವಿಕಾರತೆ ಯಾಕೆ ಹೆಚ್ಚುತ್ತೆ ಅಂದ್ರೆ,
ಅಲ್ಲಿ ಕಂಪೋಸಿಂಗ್ ಮಾಡೋ ಒಳ್ಳೆ ಕಂಪೋಸರೇ ಇಲ್ವಲ್ಲ, ಅದಕ್ಕೆ ವಿಕಾರ ಜಾಸ್ತಿ ಆಗುತ್ತೆ. ಮಿಶ್ರಣದ ಬದಲಿಗೆ ಕಲುಷತ್ವ ಜಾಸ್ತಿ. ಹೌದು, ಕರೆಕ್ಟ್. ಸಂಗೀತ ಹೆಚ್ಚು ಹೆಚ್ಚು ಜನರನ್ನು ತಲುಪ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ತಲುಪ್ತಾ ಇಲ್ಲ ಅಂತಂದ್ರೆ ಹೆಚ್ಚು ಜನರನ್ನು ತಲುಪುವಂತೆ, ಹೆಚ್ಚು ಜನರಿಗೆ ಇಷ್ಟವಾಗುವಂತೆ ಮಾಡುವ ಒಂದು ಬಗೆ ಹೇಗೆ, ಏನೆಲ್ಲ ಮಾಡಬಹುದು? ಈಗ ಫಾಸ್ಟ್ ಫುಡ್ ಇದೆ, ಫಾಸ್ಟ್ ಮ್ಯೂಸಿಕ್ ಇದೆ, ಇಂಟೆನ್ಷನ್ ಇಲ್ಲದೆ ಕೆಲಸ ಮಾಡೋ ಒಂದು ಆಕ್ಟಿವಿಟಿ ಇದೆ, ಅಂಡ್ ಎವ್ರಿಥಿಂಗ್ ಇಸ್ ಫಾಸ್ಟ್, ಸೂಪರ್ ಫಾಸ್ಟ್. ಆ ಸೂಪರ್ ಫಾಸ್ಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕನ್ಫ್ಯೂಷನ್ಗೆ ಲೀಡ್ ಮಾಡುತ್ತೆ. ಇದು ದೊಡ್ಡ ಕನ್ಫ್ಯೂಷನ್, ಏನೂ ಮಾಡೋಕ್ಕಾಗಲ್ಲ ನಾವು. ಆ ಶಬ್ದದ ಮಧ್ಯ, ಆ ಜನಗಳ ಮಾತಿನ ಮಧ್ಯ, ಇದೆಲ್ಲದರ ಮಧ್ಯ ನಾವೆಲ್ಲವೂ ಸಿಕ್ಕಾಕೊಂಡಿರ್ತೀವಿ. ನಾವು ಯಾಕೆ ಹಿಂಗೆ ಮಾತಾಡಿದ್ವಿ, ಅವ್ರಿಗೆ ಸರಿನೇ ಹೋಗ್ತಿಲ್ವಲ್ಲ ಅಂತ ನಮಗೆ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಹಾಗೆ ಆಗಬಾರ್ದು ಅಂತ ಅಷ್ಟೇ. ಅಂದ್ರೆ ಹೆಚ್ಚು ಹೆಚ್ಚು ಜನರನ್ನು ತಲುಪದೇ ಇರ್ಲಿಕ್ಕೆ ಕಾರಣ ಜನರಿಗೂ ಕೂಡ ಟೈಮು ಇಲ್ಲ, ಅವರು ಕೂಡ ಫಾಸ್ಟ್ ಫುಡ್ ಸಂಸ್ಕೃತಿಯಿಂದಾಗಿ ಅಂತ ನಿಮ್ಮ ಅಭಿಪ್ರಾಯ? ಹೌದು. ಈ ಸಂಗೀತ ಕಲೆಯ ಮುಂದಿನ ಭವಿಷ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೇಗೆ, ಆಶಾವಾದ ಉಂಟಾ, ಚೆನ್ನಾಗಿ ಹೋಗುತ್ತೆ ಅಥವಾ ಏನೋ ನಡೀತಾ ಇರುತ್ತೆ ಅಂತ ಅಂತೀರಾ? ಹೇಗೆ ನಿಮ್ಮ ಅಭಿಪ್ರಾಯ ಏನು? ಈಗ ವೆಂಕಟೇಶ್ವರ ದೇವಸ್ಥಾನ, ಕೃಷ್ಣ ದೇವಸ್ಥಾನ ಆಗೋಲ್ಲ. ಹೌದು, ಕರೆಕ್ಟ್, ಆಗೋದೇ ಇಲ್ಲ. ಹೌದೌದು. ಅಲ್ಲೇ ಸಹ ಕೃಷ್ಣ ಕಿತ್ತು ಅಲ್ಲಿ ಇನ್ನೆಲ್ಲರೂ ತಗೊಂಡು ಅದನ್ನ ಬಿಸಾಕಿ ಇನ್ಯಾವುದೊಂದು ಬೇರೆ ದೇವರನ್ನ ಕರ್ಕೊಂಡು ಅಲ್ಲಿ ಕೂಡಿಸಿ ಅದಕ್ಕೆ ರೂಢಿ ಮಾಡಿಸಿದ್ರೆ ಅದು ಆಗುತ್ತೆ. ಅದೇ ರೀತಿ ಇಲ್ಲೂ ಹಾಗೆ. ಇವಾಗ ಹೋಗ್ತಿರೋ ಮ್ಯೂಸಿಕ್ಕಿನ ಪ್ಯಾಟ್ರನ್ ಇದೆಯಲ್ಲ, ಇದು ತುಂಬಾ ದಿನ ನಿಲ್ಲೋ ಪ್ಯಾಟ್ರನ್ ಮ್ಯೂಸಿಕ್ ಅಲ್ಲ ಇದು. ಹೌದು. 3ನೇ ವರ್ಲ್ಡ್ ವಾರ್ ಆಗೋ ಕಾದಿದೀವಿ. ಅದು ಯಾವತ್ತಾಗುತ್ತೋ ಅವತ್ತಿ ಮಾಡರ್ನ್ ಮ್ಯೂಸಿಕ್ ಹೋಗ್ಬಿಡುತ್ತೆ, ಕರೆಕ್ಟ್, ಹಳೆ ಮ್ಯೂಸಿಕ್ ಹೋಗ್ಬಿಡುತ್ತೆ, ಸಂಗೀತನೂ ಹೊರಟೋಗ್ತಾರೆ. ಬರೀ ಒಂದು ಕ್ಷಾಮ ಹೊರಟಂಗೆ ಒಂದು ಭೂಮಿ ಕಾಣುತ್ತೆ ನಮ್ಗೆ, ಅದ್ರಲ್ಲಿ ಏನೂ ಇರೋಲ್ಲ. ಈ ಪರಿಸ್ಥಿತಿ ಬೇಗ ಬರುತ್ತೆ ಈಗ ಪ್ರಪಂಚಕ್ಕೆ. ಅಂದ್ರೆ ಇದೇ ರೀತಿ ಮುಂದುವರಿದ್ರೆ ಒಳ್ಳೆ ಭವಿಷ್ಯ ಇಲ್ಲ ಅಂತ ನೀವು ಹೇಳ್ತಾ ಇರೋದು? ಇಲ್ಲ ಇಲ್ಲ, ಕಷ್ಟ. ಇನ್ನು ಅದರಲ್ಲೇ ಯಾವ್ದಾದ್ರು ಒಂದು ಧ್ರುವ ನಕ್ಷತ್ರ ಇದು ಬಂದು ಕಂಡು ಬಂದು ಬಿಟ್ರೆ ಅದು ಗೊತ್ತಿಲ್ಲ. ಅದು ಹೌದು. ಅಂತೂ ಈಗಿನ ಪರಿಸ್ಥಿತಿ ಮೇ ಬಿ ಇನ್ನೊಂದು 5 ವರ್ಷದ 10 ವರ್ಷದ ಪರಿಸ್ಥಿತಿಯಲ್ಲಿ ಇದು ಸ್ವಲ್ಪ ತುಂಬಾ ಡೇಂಜರು ಮತ್ತೆ ಧೋಕಾ ಅಂತೀವಿ ಹಿಂದಿ. ಕರೆಕ್ಟ್ ಕರೆಕ್ಟ್. ಬಹಳ ಧೋಕಾ ಹೈ ಇಸ್ಸೆ ಅಂತ ಆ ಥರ ಏನಾದ್ರು ಆಗುತ್ತೆ. ಇಷ್ಟು ಹೊತ್ತು ನನ್ನ ಒಂದು ವೈಯಕ್ತಿಕ ಆಸಕ್ತಿಗೆ ಬೇಕಾಗಿ ನಾನು ಇದನ್ನೊಂದು ಮಾಡ್ತಾ ಇರೋದು. ಅಂದ್ರೆ ನನ್ನ ಒಂದು ಚೈಲ್ಡ್ಹುಡ್ ಅಲ್ಲಿ ನಾನು ಮೊದಲಿಗೆ ಶಾಸ್ತ್ರೀಯ ಸಂಗೀತ ಕೇಳಿದ್ದೆ ನಿಮ್ಮ ಬಾರೋ ಕೃಷ್ಣಯ್ಯ ಹಾಡು. ಅದು ಈಗಲೂ ನನಗೆ ಅತ್ಯಂತ ನನ್ನ ಮೇಲೆ ಬಹಳ ಗಾಢವಾದ ಪರಿಣಾಮ ಬೀರಿರುವಂತದ್ದು. ನನ್ನ ಹತ್ರ ಮೊನ್ನೆ 2 ವರ್ಷದ ಹಿಂದಿನವರೆಗೂ ಆ ಕ್ಯಾಸೆಟ್ ನನ್ನ ಹತ್ರ ಜೋಪಾನವಾಗಿ ಇತ್ತು. ಅದನ್ನು ನಾನು MP3 ಕನ್ವರ್ಟ್ ಮಾಡ್ಲಿಕ್ಕೂ ಪ್ರಯತ್ನ ಮಾಡಿದೆ, ಬಟ್ ಅದು ಕ್ಯಾಸೆಟ್ ತುಂಬಾ ಹಳೇದಾಗಿರೋದ್ರಿಂದ ಅದು ನನ್ನ ಕೈಲಿ ಆಗ್ಲಿಲ್ಲ. ಹೌದು, ವೈಪಾಟ್ ಆಗೋಯ್ತು. ಬಹಳಷ್ಟು ಪ್ರಯತ್ನ ಮಾಡಿದೆ, ಅದು ನನಗೆ ಸಿಗ್ಲಿಲ್ಲ. ನಿಮ್ಮ ಜೊತೆ ಒಂದಷ್ಟು ಹೊತ್ತು ಕಳಿಬೇಕು, ಒಂದಷ್ಟು ಹೊತ್ತು ಮಾತಾಡಬೇಕು ಅಂತ ನನಗೆ ಬಹಳ ಒಂದು ಇದಿತ್ತು. ನಿಮ್ಮ ಒಂದು ಅಂದ್ರೆ ಒಂದು ಕಾಲದಲ್ಲಿ ಅಗಾಧವಾದಂತಹ ಒಂದು ಸಾಧನೆಯನ್ನು ಸಂಗೀತ ಕ್ಷೇತ್ರದಲ್ಲಿ, ಸುಗಮ ಸಂಗೀತ ಕ್ಷೇತ್ರದಲ್ಲಿ, ಜಾನಪದ ಸಂಗೀತದಲ್ಲಿ ಎಲ್ಲದರಲ್ಲೂ ಮಾಡಿದಂಥ ನಿಮ್ಮ ಜೊತೆ ಒಂದಷ್ಟು ಹೊತ್ತು ಮಾತಾಡಬೇಕು. ನಿಮ್ಮ ಅಭಿಪ್ರಾಯವನ್ನು ನಾನು ಕೇಳಿ ಅದೇ ರೀತಿ ಎಲ್ಲರೂ ಕೂಡ ಯಾರು ಈ ಒಂದು ವಿಡಿಯೋ ಸಂದರ್ಶನ ನೋಡ್ತಾರೆ ಅವರಿಗೆಲ್ಲರಿಗೂ ಕೂಡ ಇದೊಂದು ಮಾರ್ಗದರ್ಶನ ಆಗಲಿ, ಸ್ಫೂರ್ತಿ ಆಗಲಿ ಅನ್ನೋ ಉದ್ದೇಶದಿಂದ ಮಾಡಿದ್ದೇನೆ. ಇದಕ್ಕೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ನೀವು ನನಗೆ ಕೊಟ್ಟಿದ್ದೀರಿ. ಅದು ವಿಳಾಸ ಇಲ್ಲದಿರುವ ಒಬ್ಬ ವ್ಯಕ್ತಿ ನಾನು. ಸರಿ ಸರಿ. ಕಲಾವಿದನ ಚಿಂತನೆ ತುಂಬಾ ಹೆಲ್ತಿಯಾಗಿರ್ಬೇಕು, ತುಂಬಾ ಶುಭವಾಗಿರ್ಬೇಕು. ಯಾವುದು ಕೆಟ್ಟ ಯೋಚನೆ, ಇನ್ನೊಂದು ಮತ್ತೊಂದು ದುಷ್ಟತನ ಇದೇನು ಬರ್ಕೊಡು. 2ನೇ ಪಾಯಿಂಟು ನಂಬಿಕೆ ಅನ್ನೋದು ಡೆವಲಪ್ ಮಾಡ್ಕೋಬೇಕು ಕಲಾವಿದ ಅವನ ಜೀವನದಲ್ಲಿ. 28 ಪ್ರಶ್ನೆಗಳು ಕೇಳೋದಕ್ಕಿಂತ ಒಂದೇ ಮಾರ್ಗದಲ್ಲಿ ನಂಬಿಕೆ ಇಟ್ಕೊಂಡು ಕಾರ್ಯ ನಡೀತಾ ಹೋದ್ರೆ ಅದು ಸುಗಮವಾಗಿ ಮುಂದುವರಿಯುತ್ತೆ. ಕರೆಕ್ಟ್. ಇನ್ನೊಂದು ಆ ಕಲಾವಿದೆಯಲ್ಲಿ ಅಥವಾ ಕಲಾವಿದನಲ್ಲಿ ಸದ್ಗುಣ ಇರಬೇಕು, ತುಂಬಾ ಒಳ್ಳೆಯ ವಿಚಾರ ಇರಬೇಕು. ಅದರಿಂದ ಆ ಸಂಗೀತ ಸುರಕ್ಷಿತವಾಗಿರುತ್ತೆ ಅವ್ರ ಹತ್ರ. ಇಲ್ಲದೇ ಇದ್ರೆ ಸ್ವಲ್ಪ ಅಪಸರ ಬರ್ಲಿಕ್ಕೆ ಶುರು ಆಗುತ್ತೆ, ಬೇತಾಳ ಆಗುತ್ತೆ, ಇನ್ನೇನೋ ಆಗುತ್ತೆ, ಅಂತ ಏನೋ ಅಡಚಣೆ ಬಂದ್ಬಿಡುತ್ತೆ ಅಲ್ಲಿ ಮಧ್ಯದಲ್ಲಿ. ಅದು ದೇವರ ಕೋಪ ನಮ್ಮ ಮೇಲೆ.
ನಾನು ಇಷ್ಟೆಲ್ಲ ಇದಕ್ಕೆ ಕೊಟ್ಟಿದ್ದೀನಿ, ಕಲಾವಿದರಿಗೆ ವಾಯ್ಸ್ ಇದೆ, ಬುದ್ಧಿ ಇದೆ, ಎಲ್ಲ ಇದೆ, ಯಾಕೆ ಹಿಂಗೆ ಘೋರವಾಗಿ ನಡ್ಕೊಳುತ್ತೆ ಅಂತ ಅವ್ರು ನಮ್ಮನ್ನು ಪ್ರಶ್ನೆ ಕೇಳ್ತಾರೆ. ಆಮೇಲೆ ದೇವರು ಇದ್ದಾನೆ, ಹೌದು, ಖಂಡಿತವಾಗ್ಲೂ ನೀವು ಯಾವುದೇ ಹೆಸರಲ್ಲಿ ಅದನ್ನ ಕರೀರಿ, ಆದರೆ ಇಲ್ಲಿ ಈ ಸೃಷ್ಟಿಯಲ್ಲಿ ಒಂದು ದೈವತ್ವ ಇದೆ, ಒಂದು ಸತ್ಯತನ ಇದೆ. ಆಮೇಲೆ ಮಧ್ಯಮಾನ ದೈವತ್ವನ ಪಂಚಮ ಹಾಡ್ಬಿಟ್ಟು ಅಲ್ಲಲ್ಲ ಇದು ಋಷಭಾನೆ ಅನ್ನಕ್ಕಾಗಲ್ಲ, ರೂಢಿನೇ ಇಲ್ಲ ಅದು ಪ್ರಪಂಚದಲ್ಲಿ. ಋಷಭ ಹಾಡಿದ್ಮೇಲೆ ಅದು ಋಷಭವೇ. ಹಾಗೆ ಆ ಒಂದು ಸತ್ಯತನದ ಮಾರ್ಗ ಹಿಡ್ಕೊಂಡು ಹೋಗ್ತಾ ಇದ್ರೆ ನೀವು ತುಂಬಾ ಸಜ್ಜನರಾಗಿರ್ತೀರ, ಕಲಾವಿದರಾಗಿ ಸತ್ಯವಾಗಿರ್ತೀರ, ನಿಷ್ಠೆಯಿಂದ ಇರ್ತೀರ, ತುಂಬಾ ಪ್ರೀತಿಯಿಂದ ಇರ್ತೀರ. ಆಮೇಲೆ ಮತ್ತೊಬ್ಬರ ಬಗ್ಗೆ ಚಿಂತನೆ ಮಾಡಿಕೊಂಡು ನನ್ನ ಹತ್ತಿರ 4 ಅಕ್ಷರ ಈ ಸಂಗೀತದ ವಿದ್ಯೆ ಇನ್ನೊಂದು 100 ಜನಕ್ಕೆ ತಲುಪಲಪ್ಪ ದೇವ್ರೆ ಇದು ಅನ್ನೋದು ಶಕ್ತಿ ಕೊಡಪ್ಪ ಅಂತ ನಾವು ದೇವರಲ್ಲಿ ಬೇಡ್ಕೊತೇವೆ. ಅದೇ ಸತ್ಯದ ಮತ್ತು ನಿಷ್ಠೆಯ ಜೀವನ ತುಂಬ ಸುಖ ಕೊಡುತ್ತೆ. ಒಳಗೆ ಅದು ಉತ್ತರ ಕೊಡ್ತಾ ಇರುತ್ತೆ. ನನಗೆ ಬಹಳ ಒಳ್ಳೆ ಕಾರ್ಯ ಮಾಡಿದ್ವಿ, ಇನ್ನು ಮುಂದುವರಿಸು. ಇದೇ ನಾನು ಚಿಂತನೆ ಮಾಡೋ ಯೋಚನೆ. ನಾನು ನಡ್ಕೊಳ್ಳುವಂಥ ಜೀವನದ ಒಂದು ಮಾರ್ಗನೂ ಹಾಗೆ ನಡ್ಕೋತೀನಿ, ಹಾಗೆ ಮಾತಾಡ್ತೀನಿ, ಹಾಗೆ ಚಿಂತನೆಯೂ ಮಾಡ್ತೀನಿ. ಅದಕ್ಕೆ ಒಳ್ಳೆಯ ತುಂಬ ಸುರಕ್ಷಿತವಾದ, ತುಂಬ ಶುದ್ಧವಾದ, ತುಂಬ ಸತ್ಯವಾದ ಸಂಗೀತ ನಮ್ಮ ಹತ್ರ ಕೊನೆಯ ಉಸಿರಿನವರೆಗೂ ಬದುಕಿದೆ ಅಂಥ ಕಲಾವಿದರುಗಳು ಇವತ್ತಿನ ದಿನ ದೊಡ್ಡ ಹೆಸರುಗಳು ತಗೊಂಡಿದ್ದಾರೆ. ನನಗೆ ಸೊಸೈಟಿಗೆ ಹೇಳೋದು ಒಂದೇ ಮಾತು, ಸಂಗೀತವನ್ನು ಪ್ರೀತಿ ಮಾಡಿ, ಸಂಗೀತವನ್ನು ಸಾಕಷ್ಟು ನಂಬಿ, ಅದಕ್ಕೆ ಮರ್ಯಾದೆ ಮಾಡಿ, ಅದ್ರ ಮೇಲೆ ಭಕ್ತಿ ಇಟ್ಕೊಳ್ಳಿ. ಆವಾಗ ನೀವೇನೂ ಮಾಡದೆ, ಪ್ರಾಕ್ಟೀಸು ಮಾಡದೆ, ನಿಮಗೆ ಆಟೋಮ್ಯಾಟಿಕ್ ಆಗಿ ನಿಮ್ಮ ಬಾಗಿಲಿಗೆ ನಿಮ್ಮ ಕಾಲ ಹತ್ರ ಬಂದು ಸಂಗೀತ ಕೊಂಡಾಡುತ್ತೆ. ಅದೇ ಜೀವನ. ಇಷ್ಟೊತ್ತು ಅದೇ ಎಲ್ಲ ಪ್ರಶ್ನೆಗಳಿಗೆಲ್ಲ ಒಳ್ಳೆ ಉತ್ತರವನ್ನು ಕೊಟ್ಟಿದ್ದಕ್ಕೆ ನಿಮಗೆ ಕೃತಜ್ಞತೆಗಳು ಮೇಡಮ್. ಹಾ,
Richard.